जयो राधा माधव कुंज बिहारी। जयो राधा माधव कुंज बिहारी। जयो गोपी जन वल्लभ गिरिवरधारी। जयो गोपी जन वल्लभ गिरिवरधारी। यशोदनन्दन व्रज जनरञ्जन यशोदनन्दन व्रज जनरञ्जन यमुनातीरा वनचारी। यमुनातीरा वनचारी। जयो राधा माधव कुंज बिहारी। जयो राधा माधव कुंज बिहारी। हरे कृष्णा कृष्ण कृष्ण हरे 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 राम 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 हरे हरे। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्य देवं श्री राधा कृष्ण पादान् सहगण ललिता श्री विशाखान्वितांश। हे कृष्णा करुणा सिंधु दीनबन्धो जगत्पते गोपीशा गोपिका कान्ता राधा कान्ता नमोस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। नमस्ते सरस्वती देवी गौरवाणी प्रचारिणि निर्विशेष शून्यवादी पाश्चात्य देशतारिणि। जयो श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम राम राಮ ಹರೇ ಹರೇ. ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ ಭಕ್ತಿ ಶಾಸ್ತ್ರಿ ಅಧ್ಯಯನಕ್ಕೆ ಸ್ವಾಗತ. ಜೈ ಜೈ ಗೌರನಿತಾಯ, ಜೈ ಜೈ ರಾಧಾ ಗೋವಿಂದ, ಜೈ ಜೈ ಪ್ರಭುಪಾದ್ ಕಿ ಜೈ. ಇವತ್ತು ನಾವು ಘಟಕ 2 ಯೂನಿಟ್ 2ರಲ್ಲಿ 7ನೇ ಅಧ್ಯಾಯ ತಿಳ್ಕೊಂಡಿದ್ವಿ ಕಳೆದ ವಾರ. ಈಗ ಅದರ ಉಳಿದ ಅರ್ಧ ಭಾಗವನ್ನು ತಿಳ್ಕೊಳ್ಳಿಕ್ಕಿದ್ವಿ. 14ನೇ ಶ್ಲೋಕದವರೆಗೂ ನಾವು ತಿಳ್ಕೊಂಡಿದ್ವಿ. ಈಗ 15ರಿಂದ 30ನೇ ಶ್ಲೋಕದವರೆಗೆ ತಿಳ್ಕೊಳ್ಳಿಕ್ಕಿದ್ವಿ. ಹೋದ್ಸತಿ ನಾವ್ ಏನೆಲ್ಲ ಶ್ಲೋಕಗಳ ಬಗ್ಗೆ ತಿಳ್ಕೊಂಡಿದ್ವಿ ಅಂತ ನೋಡೋಣ. ಮೊದಲು 3 ಮುಖ್ಯ ವಿಭಾಗಗಳನ್ನ ನೋಡಿದ್ವಿ. ಯಾವ್ದಾದ್ರು ಅದ್ಯಾವ 3 ಮುಖ್ಯ ವಿಭಾಗಗಳಂತ ನೆನಪಿದ್ಯಾ ಯಾರಿಗಾದ್ರೂ? ಹರೇ ಕೃಷ್ಣ. ಎಸ್ ಮಾತಾಜಿ. ಮೊದಲನೇ 6 ಅಧ್ಯಾಯ, ನಂತರದ 6 ಅಧ್ಯಾಯ, ನೆಕ್ಸ್ಟ್ ನಂತರದ 6 ಅಧ್ಯಾಯಗಳು ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಮೊದಲನೇ 6 ಅಧ್ಯಾಯ ಕರ್ಮಯೋಗದಲ್ಲಿ, ಎರಡನೇ ಮತ್ತೆ 7ರಿಂದ 12 ಅಧ್ಯಾಯ ಭಕ್ತಿ ಯೋಗದಲ್ಲಿ ಮತ್ತು 13ರಿಂದ 18 ಜ್ಞಾನ ಯೋಗದಲ್ಲಿ. ಧನ್ಯವಾದಗಳು ಮಾತಾಜಿ. ಮತ್ತೆ ನಾವು 16 ಮತ್ತೆ 7ನೇ ಅಧ್ಯಾಯದ ನಡುವೆ ಸಂಪರ್ಕವನ್ನ, ಕೃಷ್ಣನ ಹೇಳಿಕೆಗಳ ಉಲ್ಲೇಖ ನೋಡಿದ್ವಿ. ಅಂದ್ರೆ 6ನೇ ಅಧ್ಯಾಯದ 47ನೇ ಶ್ಲೋಕದಿಂದ ನಾವು ತಿಳ್ಕೊಂಡ್ವಿ ಹೇಗೆ ಭಗವಂತನ ಬಗ್ಗೆ ಧ್ಯಾನ ಮಾಡೋದು ಅವನಲ್ಲಿ ಸಮಾಧಿ ಅಂದ್ರೆ ಅವನಲ್ಲೇ ಲೀನವಾಗುವುದು, ಅದು ಹೇಗೆ ಭಕ್ತಿ ಸೇವೆಗೆ ಪೂರಕ ಆಗುತ್ತೆ, ಅಂದ್ರೆ ಭಕ್ತಿ ಸೇವೆ ಅಲ್ಲಿಂದ ಹೇಗೆ ಪ್ರಾರಂಭ ಆಗುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಮತ್ತೆ 1ನೇ ಶ್ಲೋಕ 3ನೇ ಶ್ಲೋಕ ನಾವು ತಿಳ್ಕೊಂಡ್ವಿ. ಮಯ್ಯಾಸಕ್ತ ಮನಃಪಾರ್ಥ ತಚ್ಛೃಣು ಅಂತ ಕೇಳುವ ಮೂಲಕ ಭಗವಂತನನ್ನ ನಾವು ತಿಳ್ಕೊಬೇಕು ಅಂತಂದ್ರೆ ಅವನ ಹೇಗೆ ತಿಳ್ಕೊಳ್ಬಹುದು ಅಂತಂದ್ರೆ
ಶಬ್ದ ಪ್ರಮಾಣದ ಮೂಲಕ ಅಂತ ತಿಳ್ಕೊಂಡ್ವಿ. ಅಂದ್ರೆ ಅವನನ್ನ ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಅವನ ಬಗ್ಗೆ ತಿಳ್ಕೊಳ್ಳುವ ಮೂಲಕ ಅವನ ಭಕ್ತಿಯಲ್ಲಿ ನಾವು ತೊಡಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ. ಮತ್ತೆ 3ನೇ ಶ್ಲೋಕ ತಿಳ್ಕೊಂಡ್ವಿ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮೇ ವಿಧಿ ತತ್ವತಃ. ನಂತರ 4ರಿಂದ 12 ಶ್ಲೋಕಗಳು ನೀವೇ ಅದಕ್ಕೆ ಉದಾಹರಣೆಗಳನ್ನ ಕೊಟ್ರಿ. ಹೇಗೆ ಭಗವಂತ ಭೌತಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ಮೂಲ ಅನ್ನೋದಕ್ಕೆ ಒಂದೊಂದು ಉದಾಹರಣೆಗಳನ್ನ ಕೊಟ್ಟಿದ್ರಿ. ನಂತರ ಭಗವದ್ಗೀತೆ 14ರಲ್ಲಿ ಕೊಟ್ಟಿರುವಂತಹ ಒಂದು ಶಬ್ದ ಏನಂತ ಹೇಳಿದ್ದಾರೆ ಅಂತಂದ್ರೆ, ಆತ್ಮ ಅವನು ನಿತ್ಯಬದ್ಧ, ಮತ್ತೆ ಅವನು ಹೇಗೆ ಶಾಶ್ವತ ಬದ್ಧ, ಸದಾ ಈ ಭೌತಿಕ ಜಗತ್ತಿನಲ್ಲಿ ಹೇಗೆ ಸಿಕ್ಕಾಕೊಂಡೇ ಇರ್ತಾನೆ ಅನ್ನೋದನ್ನ ತಿಳಿಸುತ್ತೆ. ನಂತರ ಇನ್ನೊಂದು ಭೌತಿಕ ಪ್ರಕೃತಿ ಏಕೆ ದೈವಿಕ ಪ್ರಕೃತಿ ಅಂತ ವ್ಯಾಖ್ಯಾನಿಸಲಾಗಿದೆ ಅಂತ ತಿಳ್ಕೊಂಡ್ವಿ. ಯಾಕೆ ಭೌತಿಕ ಪ್ರಕೃತಿಯನ್ನ ದೈವಿಕ ಪ್ರಕೃತಿ ಅಂತ ಕರಿತೀವಿ ಅಂತ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಇದು ಭಗವಂತನ ಅಪರ ಪ್ರಕೃತಿ, ಅದರಿಂದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತನಿಗೆ 3 ರೀತಿಯ ಶಕ್ತಿಗಳಿವೆ. ಒಂದು ಅಂತರಂಗ ಶಕ್ತಿ, ಇನ್ನೊಂದು ಬಹಿರಂಗ ಶಕ್ತಿ, ಮತ್ತೆ ಇನ್ನೊಂದು ತಟಸ್ಥ ಶಕ್ತಿ. ಈ ದೈವಿ ಪ್ರಕೃತಿ ಅನ್ನುವಂಥದ್ದು ಭಗವಂತನದೇ ಶಕ್ತಿ, ಮಹಾಮಾಯೆ. ಅವನ ನಿಯಂತ್ರಣದಲ್ಲಿ ಇದ್ದಾಳೆ, ಅವನ ಆದೇಶಾನುಸಾರ ಅವಳು ವರ್ತಿಸ್ತಾಳೆ. ಆದ ಕಾರಣ ಅವಳನ್ನ ದೈವಿ ಪ್ರಕೃತಿ ಅಂತ ಕರೀತಾರೆ ಅಂತ ನಾವು ತಿಳ್ಕೊಂಡ್ವಿ. ಇವತ್ತಿನಿಂದ ನಾವು 15ನೇ ಶ್ಲೋಕದಿಂದ ಮುಂದುವರಿಸಲಿಕ್ಕಿದ್ದೀವಿ. 15ನೇ ಶ್ಲೋಕದಲ್ಲಿ ಯಾರೆಲ್ಲ ಭಗವಂತನಿಗೆ ಶರಣಾಗುತ್ತಾರೆ ಮತ್ತೆ ಯಾರೆಲ್ಲ ಭಗವಂತನಿಗೆ ಶರಣ ಆಗೋದಿಲ್ಲ, 4 ಜನ ದುಷ್ಕೃತಿಗಳು ಮೊದಲಿಗೆ ಶರಣಾಗದೇ ಇರೋರ ಬಗ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಶ್ಲೋಕ 15ರಲ್ಲಿ ಬರುತ್ತೆ. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಮಾಯಾ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತ. ಅಂದ್ರೆ 4 ರೀತಿಯ ಜನ ಯಾವತ್ತು ಭಗವಂತನಿಗೆ ಅವನ ಭಕ್ತಿ ಮಾಡೋದಿಲ್ಲ, ಅವನಿಗೆ ಶರಣಾಗೋದಿಲ್ಲ ಅಂತ. ಅದರಲ್ಲಿ ಮೊದಲನೇದಾಗಿ ಬರುವಂತವ್ರು ಮೂಢರು. ಮೂಢರು ಅಂತಂದ್ರೆ ಅವರಿಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಯಾವ್ದಾದ್ರು ಭಗವಂತನ ಭಕ್ತಿ ಮಾಡೋದ್ ಕಾರ್ಯಗಳು, ಭಗವಂತನ ವಿಷಯವನ್ನ ಜ್ಞಾನ ಪಡೆಯುವಂತ ಅಂತಹ ವಿಷಯಗಳಿಗೆ ಅವರನ್ನ ಕರೆದಾಗ, ಯಾವ್ದಾದ್ರು ಭಗವದ್ಗೀತೆ ಕ್ಲಾಸ್ ಜಾಯ್ನ್ ಆಗಿ 18 ದಿನದ್ದು ಚೆನ್ನಾಗಿದೆ ಕೇಳಿ ತಿಳ್ಕೊಳ್ಳಿ ಅಂತ ಹೇಳಿದ್ರೆ ನಮ್ಗೆ ಸಮಯ ಇಲ್ಲ ಅಂತಾರೆ. ಯಾಕೆ ಸಮಯ ಇಲ್ಲ ಅಂತಂದ್ರೆ ಅವರ ಎಲ್ಲಾ ಸಮಯವನ್ನ ಕೂಡ ಅವರು ರಜೋಗುಣದಲ್ಲಿ ಇರ್ತಾರೆ. ಆದ ಕಾರಣ ಯಾವಾಗ್ಲೂ ತೀರದ ಬಯಕೆ ಅದನ್ನ ತೀರಿಸ್ಕೊಳ್ಳೋದಕ್ಕೆ ಅವ್ರು ಏನ್ ಮಾಡ್ತಾರೆ, ಸದಾ ಕತ್ತೆಗಳ ಹಾಗೆ ದುಡಿತಾ ಇರ್ತಾರೆ. ಆಗೊಂದ್ ವೇಳೆ ಅವರು ಕೆಲವೊಂದು ಸಮಯ ಆ ಕೆಲಸ ಮಾಡಿ ಬೋರ್ ಆಗಿ ಕುತ್ಕೊಂಡಿದ್ದಾಗ್ಲೂ ಕೂಡ ಅವರು ಯಾವ್ದಾದ್ರು ಒಂದು ಚಲನಚಿತ್ರ ನೋಡುವಂತದ್ದು ಅಥವಾ ಇನ್ನೆಲ್ಲೋ ಯಾರ ಜೊತೆನೋ ಹರಟೆ ಹೊಡೆಯುವಂತದ್ದು, ಆ ರೀತಿ ಮಾಡ್ತಾರೆ ಹೊರತು ಭಗವಂತನ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ, ಆಧ್ಯಾತ್ಮಿಕ ವಿಚಾರದಲ್ಲಿ ಜ್ಞಾನವನ್ನ ಪಡೆಯೋದಕ್ಕೆ ಅವ್ರಿಗೆ ಆಸಕ್ತಿ ಇರೋದಿಲ್ಲ. ಅಂತವ್ರನ್ನ ಇಲ್ಲಿ ಮೂಢರು ಅಂತ ಕರಿತಾ ಇದ್ದಾರೆ. 2ನೇದಾಗಿ ಬರುವಂತವ್ರು ನರಾದವರು. ನರರಲ್ಲಿ ಅಂದ್ರೆ ಮನುಷ್ಯರಲ್ಲೇ ಅಧಮ ಜನ. ಯಾವ್ದೆಲ್ಲ 4 ನಿಯಮಗಳನ್ನ ಪ್ರಭುಪಾದರು ಹೇಳಿದ್ದಾರೆ, ನಿಯಂತ್ರಕ ತತ್ವಗಳು. ಹರೇ ಕೃಷ್ಣ. ಯಾವ್ದದು 4 ನಿಯಂತ್ರಕ ತತ್ವಗಳು ಹೇಳ್ತೀರಾ? ಜೂಜಾಟಗಳು, ಮಾಂಸ ಭಕ್ಷಣೆ, ಅನೈತಿಕ ಲೈಂಗಿಕ ಸಂಪರ್ಕ, ಗ್ಯಾಮ್ಲಿಂಗ್. ಜೂಜು ಹೇಳಿದ್ರು ಮಾತಾಜಿ, ಮಾಂಸ ಭಕ್ಷಣೆ ಹೇಳಿದ್ರು, ನೈತಿಕ ಸಂಪರ್ಕ ಮತ್ತೆ ಟೀ ಕಾಫಿ ಸೇವನೆ. ಅದು ಕೂಡ ಮಾದಕ ವಸ್ತುಗಳು. ಮಾದಕ ವಸ್ತುಗಳ ಅಭ್ಯಾಸ. ಇದು 4 ನಿಯಂತ್ರಕ ತತ್ವಗಳನ್ನ ಪ್ರಭುಪಾದರು ಹೇಳಿದ್ರು, ಇದನ್ನ ಮಾಡಬೇಡಿ ಅಂತ. ಈ 4ನ್ನು ಪರ್ಫೆಕ್ಟ್ ಆಗಿ ಮಾಡೋರು ನರಾದವರು. ಅಂತವರು ಕೂಡ ಯಾವತ್ತೂ ಕೂಡ ಭಗವಂತನಿಗೆ ಶರಣಾಗೋದಿಲ್ಲ, ಭಗವಂತನ ಭಕ್ತಿನ ಮಾಡೋದಿಲ್ಲ. ಅದಕ್ಕೆ ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ನರಾದವರು ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳಿದ್ದಂತ ಸಮಯದಲ್ಲಿ ಇದ್ದಂತಹ ಜತಾಯ್ ಮದಾಯ್. ಅವರು ಈ 4 ನಿಯಂತ್ರಕ ತತ್ವಗಳನ್ನ ಉಲ್ಲಂಘನೆ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಗಳಾಗಿದ್ರು. ಅಂದ್ರೆ ಅವರೆಲ್ಲ ಮದ್ಯಪಾನ ಮಾಡುವಂತದ್ದು, ಅಲ್ಲಿ ಹೆಣ್ಣು ಮಕ್ಕಳನ್ನ ಚುಡಾಯಿಸುವಂತದ್ದು, ಇನ್ನೊಬ್ಬರಿಗೆ ನೋವು ಕೊಡುವಂತದ್ದು. ಒಟ್ಟಿನಿಂದ ಬ್ರಾಹ್ಮಣರಾಗಿದ್ರು, ಆದ್ರೆ ಅವರ ಸಂಘ ಅದು ಸರಿ ಇರ್ಲಿಲ್ಲ. ಆದ ಕಾರಣ ಅವ್ರಿಗೆಲ್ಲ ಕೆಟ್ಟ ಗುಣಗಳನ್ನ ಬೆಳೆಸ್ಕೊಂಡಿದ್ರು. ಅಂತ ಜನ ಯಾವತ್ತು ಭಗವಂತನಿಗೆ ಶರಣ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಮಾಯಾ ಅಪಹೃತ ಜ್ಞಾನ. ಮಾಯಾ ಅಪಹೃತ ಜ್ಞಾನ ಅಂದ್ರೆ ಇವ್ರಿಗೆ ಜ್ಞಾನ ಇದೆ, ಆದ್ರೆ ಆ ಜ್ಞಾನನ ಮಾಯೆ ಅಪಹರಿಸಿ ಬಿಟ್ಟಿದ್ದಾಳೆ. ಆದ್ರೆ ಅವರು ತುಂಬಾ ಓದಿರ್ತಾರೆ, ತುಂಬಾ ವಿದ್ಯೆ ಇರುತ್ತೆ ಅವ್ರಿಗೆ, ವಿಜ್ಞಾನಿಗಳಾಗಿರ್ತಾರೆ, ಅಥವಾ ಅವರು ಅನೇಕ PhD ಗಳನ್ನೆಲ್ಲ ತಗೊಂಡಿರ್ತಾರೆ, ಭೌತಿಕ ಜ್ಞಾನ ತುಂಬಾ ಇರುತ್ತೆ. ಆದ್ರೆ ಆ ಜ್ಞಾನ ಅವರನ್ನ ನಾಸ್ತಿಕರನ್ನಾಗಿಸಿ ಬಿಟ್ಟಿರುತ್ತೆ.
ಆ ಜ್ಞಾನದಿಂದ ಅವ್ರು ಏನಂತಾರೆ ಅಂತಂದ್ರೆ ಆ ಜ್ಞಾನ ಪಡ್ಕೊಂಡ್ಮೇಲೆ, ಭೌತಿಕ ಜ್ಞಾನ ಪಡ್ಕೊಂಡ್ಮೇಲೆ ಅವ್ರು ಹೇಳ್ತಾರೆ ಭಗವಂತ ಅನ್ನೋದೇ ಇಲ್ಲ ಅಂತವ್ರೊಬ್ರು ಇರೋದಕ್ಕೆ ಸಾಧ್ಯನೂ ಇಲ್ಲ ಅಂತ ಅವರು ಹೇಳ್ತಾರೆ. ಅಂತಹ ಜ್ಞಾನವನ್ನಲ್ಲಿ ಮಾಯೆ ಅಪಹರಿಸಿರೋದ್ರಿಂದ ಮಾಯಾ ಅಪಹೃತ ಜ್ಞಾನಿಗಳು ಅಂತ ಇಲ್ಲಿ ಕರಿತಾ ಇದಾರೆ ಅವನ್ನ. ಮತ್ತೆ ಅಸುರರು ಅಂತಂದ್ರೆ ಅವರು ಯಾವತ್ತೂ ಕೂಡ ಭಗವಂತನಿಗೆ ಶರಣಾಗೋದಿಲ್ಲ. ಅವರು ಭಗವಂತನನ್ನ ಇಲ್ಲ ಅಂತಾನೆ ಹೇಳ್ತಾರೆ. ಹಾಗೊಂದ್ ವೇಳೆ ಇದ್ರೆ ಅವನಿಗೆ ಶತ್ರುಗಳಾಗಿರ್ತಾರೆ. ಅವನ ವಿರುದ್ಧ ಅವರು ಯಾವಾಗ್ಲೂ ಕೂಡ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ. ಅಂದ್ರೆ ಭಗವಂತನನ್ನ ನಿರಾಕರಿಸ್ತಾರೆ, ಭಗವಂತನ ವೈರಿಗಳಾಗಿರ್ತಾರೆ. ಅಂತವ್ರು ಕೂಡ ಯಾವತ್ತು ಭಗವಂತನಿಗೆ ಶರಣಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ 4 ಜನ ಭಗವಂತನಿಗೆ ಶರಣಾಗದೆ ಇರುವಂತವ್ರು. ಈಗ 4 ಸುಕೃತಿನು ಅಂತಂದ್ರೆ ಪುಣ್ಯ ಜೀವಿಗಳು. 4 ಜನ ಪುಣ್ಯವಂತರು ಭಗವಂತನಿಗೆ ಶರಣಾಗ್ತಾರೆ. ಯಾರು ಅವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಯಾರು ಅವ್ರು ಅಂತಂದ್ರೆ ಮೊದಲಿಗೆ ಆರ್ತ ಅಂದ್ರೆ ದುಃಖದಲ್ಲಿ ಇರುವಂತವನು. ಅವರು ಸಂಕಟ ಬಂದಾಗ ಭಗವಂತನನ್ನ ನೆನೆಸ್ತಾರೆ. ಅಂದ್ರೆ ನಾವು ನೋಡ್ತೀವಿ ದ್ರೌಪದಿ ಹೇಗೆ ಅಂದ್ರೆ ಅವರು ಕಷ್ಟದಲ್ಲಿ ಮಾತ್ರ ನೆನಪಿಸ್ಕೊಂಡ್ರು ಅಂತಲ್ಲ, ಕಷ್ಟ ಅವ್ರಿಗೆ ಬಂದಾಗ ಅವ್ರಿಗೆ ಜಾಸ್ತಿ ನೆನಪಿಸ್ಕೊಂಡ್ರು. ಅಂದ್ರೆ ನಂತರ ಗಜೇಂದ್ರ ಇವರೆಲ್ಲರೂ ಕೂಡ ದುಃಖದಲ್ಲಿ ಇದ್ದಾಗ ಭಗವಂತನನ್ನೇ ನೆನೆಸುವಂತವ್ರು. ಅವರನ್ನ ಆರ್ತ ಅಂತ ಕರಿತಾ ಇದ್ದಾರೆ. ಮತ್ತೆ ಜಿಜ್ಞಾಸು ಅಂತಂದ್ರೆ ಅವ್ರಿಗೆ ಒಂದು ಕುತೂಹಲ. ಈಗ ಭಗವದ್ಗೀತೆ 18 ದಿನದ್ದು ಕೋರ್ಸ್ ಇದೆ ಬನ್ನಿ ಅಂತಂದ್ರೆ ಅವ್ರಿಗೊಂದು ಕುತೂಹಲ, ಏನಿರ್ಬೋದು ಇದ್ರಲ್ಲಿ, ಯಾಕೆ ಇದನ್ನ ಎಲ್ಲರೂ ಕಲಿಯಕ್ ಹೋಗ್ತಾ ಇದ್ದಾರೆ, ಅಂತದೇನು ವಿಶೇಷ ಇದೆ ಭಗವದ್ಗೀತೆಯಲ್ಲಿ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಕ್ಲಾಸಿಗೆ ಬರ್ತಾರೆ. ಅಂತವ್ರನ್ನೆಲ್ಲ ನಾವು ಜಿಜ್ಞಾಸು ಅಂತ ಕರೀತಾರೆ. ಹಾಗೆ ಭಗವಂತನ ವಿಚಾರವಾಗಿ ತಿಳ್ಕೊಳ್ಳೋದಕ್ಕೆ ಭಗವಂತನ ಹತ್ರಕ್ಕೆ ಹೋಗ್ತಾರೆ, ಒಂದು ಕುತೂಹಲದಿಂದ ಹೋಗ್ತಾ ಇದ್ದಾರೆ. ಆದ ಕಾರಣ ಅವ್ರನ್ನ ಜಿಜ್ಞಾಸು ಅಂತ ಕರೀತಾರೆ. ಮತ್ತೆ ಅರ್ಥಾರ್ಥಿ ಅಂದ್ರೆ ಇವರಿಗೆ ಕಷ್ಟ ಇದೆ. ಇಂತಹ ಕಷ್ಟ ಅಂದ್ರೆ ಹಣದ ಕಷ್ಟ. ಅವ್ರಿಗೆ ಹಣ ಇಲ್ದಿರ ಅವ್ರು ಕಷ್ಟದಲ್ಲಿ ಇದ್ದಾರೆ. ಅವ್ರಿಗೆ ಹಣ ಸಿಕ್ಕಿದ್ರೆ ಅವ್ರ ಕಷ್ಟ ಅದು ನಿವಾರಣೆ ಆಗ್ಬೋದು. ಆದ ಕಾರಣ ಭಗವಂತನ ಹತ್ರ ಅವನು ಲಕ್ಷ್ಮೀಪತಿ ಆದ ಕಾರಣ ಅವನ ಹತ್ರ ಯಥೇಚ್ಛವಾಗಿ ಧನ ಇದೆ, ಅವನ ಹತ್ರ ಸಂಪತ್ತು ಇದೆ. ಆದ ಕಾರಣ ಅವನ ಹತ್ರ ಅಂದ್ರೆ ಅರ್ಥಾರ್ಥಿಗಳು ಏನ್ ಮಾಡ್ತಾರೆ, ಅವನ ಹತ್ರ ಹಣದ ಸಹಾಯವನ್ನ ಕೇಳ್ಕೊಂಡು ಹೋಗ್ತಾರೆ. ನಂತರ ಬರುವಂತವ್ರು ಜ್ಞಾನಿಗಳು. ಈ 4ನೇ ವರ್ಗದವರು ಅವರಿಗೆ ಭಗವಂತನ ಬಗ್ಗೆ ತಿಳಿದಿದೆ, ಭಕ್ತಿಯ ಮೊದಲ ಹಂತದಲ್ಲಿದ್ದಾರೆ. ಅವರು ದೇವಸ್ಥಾನಕ್ಕೆ ಹೋಗ್ತಾರೆ, ಭಗವಂತನನ್ನ ನೋಡ್ತಾರೆ, ಅವನ ಆರಾಧನೆಯಲ್ಲಿ ತೊಡಗ್ತಾರೆ. ಕಾರಣ ಏನು ಅಂತಂದ್ರೆ ಅವನಲ್ಲಿ ಭಕ್ತಿಯನ್ನ ಬೆಳೆಸ್ಕೊಳ್ಬೇಕು ಅನ್ನೋದು ಅವರ ಇಚ್ಛೆ ಆಗಿರುತ್ತೆ. ಹೀಗೆ 4 ಜನ ಸುಕೃತಿ ಅಂದ್ರೆ ಪುಣ್ಯವಂತರು, ಭಾಗ್ಯವಂತರು ಭಗವಂತನ ಹತ್ರಕ್ಕೆ ಹೋಗ್ತಾರೆ. ಇಲ್ಲಿ ನಾವು 4 ಜನ ಯಾರು ಹೋಗೋದಿಲ್ಲ ಅನ್ನೋದನ್ನು ನೋಡಿದೀವಿ. ಹರೇ ಕೃಷ್ಣ. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ, ಯಾರೆಲ್ಲ ಹೋಗ್ತೀರಾ? ಓದಿ ಮಾತಾಜಿ, ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈ 4 ಬಗೆಯ ಜನರು ಭಕ್ತಿ ಸೇವೆ ಮಾಡಲೆಂದು ಭಗವಂತನ ಬಳಿಗೆ ಬಂದು ಪರಿಶುದ್ಧ ಭಕ್ತನೊಬ್ಬ ಸಹಯೋಗದಿಂದ ಸಂಪೂರ್ಣವಾಗಿ ಪರಿಶುದ್ಧರಾದಾಗ ತಾವು ಪರಿಶುದ್ಧ ಭಕ್ತರಾಗುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಈಗ ನಾವು ನೋಡಿದ್ವಿ 4 ಜನ ಸುಕೃತಿಗಳು ಭಗವಂತನ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಕನಿಷ್ಠಾಧಿಕಾರಿಗಳು ಅಂತ ಹೇಳ್ತೀವಿ, ಅಂದ್ರೆ ಪ್ರಾರಂಭದ ಹಂತದಲ್ಲಿ ಇರುವಂತವ್ರು. ಅವರು ಭಗವಂತನನ್ನ ಆರಾಧನೆಯಲ್ಲಿ ತೊಡಗ್ತಾರೆ. ಆ ರೀತಿ ಅವರು ಭಗವಂತನ ಆರಾಧನೆ ಮಾಡ್ಬೇಕು, ಭಗವಂತನ ಸೇವೆ ಮಾಡ್ಬೇಕು ಅಂತ ಹೋದಾಗ ಏನಾಗುತ್ತೆ ಅಂತಂದ್ರೆ ಅವರು ಅಲ್ಲಿ ಶುದ್ಧ ಭಕ್ತರ ಸಂಪರ್ಕಕ್ಕೆ ಬಂದ್ರು. ಅಂದ್ರೆ ಅವರು ಇನ್ನ ಪ್ರಾರಂಭದ ಹಂತದಲ್ಲಿದ್ದಾರೆ. ಆದ ಕಾರಣ ಅವರಿಗೆ ಶುದ್ಧ ಭಕ್ತನ ಒಂದು ಕೃಪೆ ಸಿಕ್ತು ಅಂತಂದ್ರೆ ಅವರು ಕೂಡ ಅವನ ಹಾಗೆ ಪರಿಶುದ್ಧ ಭಕ್ತರಾಗೋದಕ್ಕೆ ಸಾಧ್ಯ ಇದೆ. ಅಂದ್ರೆ ಅವರು ಭಗವಂತನ ಹತ್ರ ಬರ್ತಾ ಇದ್ದಾರೆ, ಭಾಗ್ಯವತರು, ಪುಣ್ಯ ಮಾಡಿದ್ದಾರೆ, ಅಲ್ಲಿಗೆ ಬಂದಿದ್ದಾರೆ. ಆದ್ರೆ ಅವ್ರು ಇನ್ನೂ ಭಕ್ತರಾಗಿಲ್ಲ, ಪರಿಪೂರ್ಣ ಭಕ್ತರಾಗಿಲ್ಲ. ಆ ರೀತಿ ಭಕ್ತರಾಗ್ಬೇಕಂದ್ರೆ ಅವರಿಗೆ ಇನ್ನೊಬ್ಬ ಶುದ್ಧ ಭಕ್ತನ ಸಹಯೋಗ ಬೇಕು, ಅವನ ಒಂದು ಅವ್ಯಾಜ್ಯ ಕರುಣೆ ಬೇಕು. ಅಂದ್ರೆ ಏನಂತ ಹೇಳ್ತಾರಂದ್ರೆ ಗುರು ಕೃಷ್ಣ ಕೃಪಾಯ್ ಪಾಯ್ ಭಕ್ತಿ ಲತಾ ಬೀಜ ಅಂತಾರೆ. ಅಂದ್ರೆ ಗುರು ಅಂದ್ರೆ ಇಲ್ಲಿ ಭಕ್ತನನ್ನ, ಶುದ್ಧ ಭಕ್ತನನ್ನ ಗುರು ಅಂದ್ರೆ ಭಗವಂತ ಕೃಷ್ಣ, ಅವರಿಬ್ಬರ ಒಂದು ಅವ್ಯಾಜ್ಯ ಕರುಣೆಯಿಂದ ಮಾತ್ರನೇ ಆ ಭಕ್ತಿ ಅನ್ನೋ ಲತೆಯ ಬೀಜ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಅಂತ. ಹಾಗೆ ಇವರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಅವರಿಗೆ ಸುದೈವದಿಂದ ಅಂತಹ ಭಕ್ತರ ಒಂದು ಸಹಯೋಗ ಸಿಕ್ಕಿದ್ರೆ, ಒಂದು ಸಂಪರ್ಕ ಸಿಕ್ಕಿದ್ರೆ ಅವರು ಕೂಡ ಪರಿಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶೋಭಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
ದುಷ್ಕರ್ಮಿಗಳ ವಿಷಯ ಹೇಳುವುದಾದರೆ ಅವರಿಗೆ ಭಕ್ತಿ ಸೇವೆಯನ್ನು ಮಾಡುವುದು ಬಹಳ ಕಷ್ಟ. ಏಕೆಂದರೆ ಅವರ ಬದುಕು ಸ್ವಾರ್ಥಪರ, ಅದರಲ್ಲಿ ನಿಯಮವಿಲ್ಲ ಮತ್ತು ಆಧ್ಯಾತ್ಮಿಕ ಗುರಿಗಳು ಇಲ್ಲ. ಆದರೆ ಅವರಲ್ಲಿಯೂ ಸಹ ಕೆಲವರು ಅಕಸ್ಮಾತ್ತಾಗಿ ಪರಿಶುದ್ಧ ಭಕ್ತನ ಸಂಪರ್ಕಕ್ಕೆ ಬಂದಾಗ ಪರಿಶುದ್ಧ ಭಕ್ತರಾಗುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ನಾವು ನೋಡಿದ್ವಿ 4 ಜನ ಸುಕೃತಿಗಳು, ಅವರು ಕೂಡ ಇನ್ನು ಭಕ್ತರಾಗಿಲ್ಲ, ಆದ್ರೆ ಸುದೈವದಿಂದ ಅವರಿಗೆ ಭಕ್ತನ ಒಂದು ಸಂಪರ್ಕದಿಂದ ಅವರು ಭಕ್ತರಾಗ್ಲಿಕ್ಕೆ, ಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ ಇದೆ ಅಂತ. ಆದ್ರೆ ದುಷ್ಕರ್ಮಿಗಳು 4 ಜನನ್ನ ನೋಡಿದ್ವಿ, ಅಂತವರು ಕೂಡ ಅವರು ಭಕ್ತರಾಗೋದಿಕ್ಕೆ ಸಾಧ್ಯ ಇದೆ. ಹೇಗೆ ಅಂತಂದ್ರೆ ಒಬ್ಬ ಶುದ್ಧ ಭಕ್ತನ ಸಂಪರ್ಕ ಅವ್ರಿಗೂ ಸಿಕ್ಕಿದಾಗ ಅವರು ಕೂಡ ಭಕ್ತರಾಗೋದಿಕ್ಕೆ ಸಾಧ್ಯ ಇದೆ. ಯಾರಾದ್ರೂ ಹೇಳ್ತೀರಾ ಈ ರೀತಿ ಯಾರಾದ್ರೂ ದುಷ್ಕೃತಿಗಳು ಭಕ್ತನ ಸಂಘ ಸಿಕ್ಕಿ ಹೇಗೆ ಭಕ್ತರಾದ್ರು ಅಂತ ಯಾರ್ದಾದ್ರೂ ಉದಾಹರಣೆ ಹೇಳ್ತೀರಾ? ಹರೇ ಕೃಷ್ಣ. ಜಗೈ ಮದೈ ಮಾತಾಜಿ. ಜಡ ಬರುತ್ತಲ್ಲ ಮಾತಾಜಿ, ಜಡ ಬರುತ್ತ ಅಜಾಮಿಲ. ಹೌದು ಮಾತಾಜಿ. ಅಜಾಮಿಳ, ಮೃಗಾರಿ ಹೌದು, ಮೃಗಾರಿ ನಾರದರ ಸಂಪರ್ಕದಿಂದ ಅವನು ಭಕ್ತನಾದ. ಅದೇ ರೀತಿ ರತ್ನಾಕರ ವಾಲ್ಮೀಕಿ ಅದ, ಅವರೆಲ್ಲರೂ ಕೂಡ ದುಷ್ಕೃತಿಗಳು. ಮೃಗಾರಿ ಮತ್ತೆ ರತ್ನಾಕರ ಅವರಿಬ್ರು ಕೂಡ ಬೇಟೆ ಮಾಡ್ತಾ ಇರ್ತಾರೆ, ಪ್ರಾಣಿಗಳನ್ನ ಕೊಲ್ತಾ ಇರ್ತಾರೆ, ಹೋಗೋ ಬರೋರ್ನ ಹಿಂಸೆ ಕೊಡ್ತಾ ಇರ್ತಾರೆ. ಅವ್ರು ನಿಜವಾಗ್ಲೂ ಕೂಡ ಅಸುರಿ ಗುಣ ನರಾಧಮರದ್ದ ಅನಿಸ್ಕೋತಾ ಇರ್ತಾರೆ. ಅಂತವ್ರು ಅವರು ನಾರದರು, ಶುದ್ಧ ಭಕ್ತರ ಸಂಪರ್ಕದಿಂದ ಅವ್ರು ಹೇಗೆ ಅವರು ಕೂಡ ಭಕ್ತರಾದ್ರು, ಭಗವಂತನ ಭಕ್ತರಾದ್ರು ಅನ್ನೋದನ್ನ ನಾವು ನೋಡ್ತೀವಿ. ಹಾಗೆ ದುಷ್ಕೃತಿಗಳೇ ಆಗಿದ್ರು ಕೂಡ ಅಥವಾ ಸುಕೃತಿಗಳೇ ಆಗಿದ್ರು ಕೂಡ ಅವರಿಗೆ ಗುರು ಕೃಷ್ಣ ಕೃಪಾಯಿಪಾಯಿ ಅಂತ ಹಾಗೆ ಶುದ್ಧ ಭಕ್ತರ ಸಂಪರ್ಕ, ಅವರ ವ್ಯಾಜ್ಯ ಕರುಣೆ ಅದರ ಮೇಲೆ ಅವಲಂಬಿಸಿರುತ್ತೆ ಅವರು ಭಕ್ತರಾಗೋದು ಆಗದೆ ಇರುವಂತದ್ದು ಅಂತ. ಹಾಗೆ ಪರಿಶುದ್ಧರ ಭಕ್ತದ ಅಂದ್ರೆ ಸಾಧು ಸಂಘದ ಮಹಿಮೆಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಧು ಸಂಘ ಅನ್ನುವಂಥದ್ದು ಲವಲೇಶ ಅಂತಾರೆ. ಅಂದ್ರೆ ಒಂದು ಸ್ವಲ್ಪ ಸಮಯ ಕೂಡ ಆ ಸಾಧುವಿನ ಸಂಘ ನಮ್ಗೆ ಸಿಕ್ಕಿದ್ರೆ ಸಾಕು, ಅವನ ಸೇವೆ ನಮ್ಗೆ ಸಿಕ್ಕಿದ್ರೆ ಸಾಕು. ನಾವು ನೋಡ್ತೀವಿ ನಾರದರು ಕೂಡ ಅವ್ರು ಏನ್ ಮಾಡ್ತಾರೆ, ಚಾತುರ್ಮಾಸದಲ್ಲಿ ಬಂದಂತಹ ವೇದಾಂತಿಗಳು ಅವರ ಸೇವೆಯನ್ನ ಮಾಡ್ತಾರೆ. ಅವರ ತಿಂದು ಉಳಿದಂತಹ ಒಂದು ಪ್ರಸಾದ, ಅದನ್ನ ಮಹಾಪ್ರಸಾದ ಅಂತಾರೆ, ವೈಷ್ಣವರು ಕೊಟ್ಟಂತಹ ಪ್ರಸಾದ, ಅದನ್ನ ತಿಂತಾರೆ. ಮತ್ತೆ ಅವರ ಸಂಪರ್ಕದಲ್ಲಿದ್ದ ಕಾರಣ ಅವರು ಹೇಗೆ ಒಂದು ಆಧ್ಯಾತ್ಮಿಕವಾಗಿ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಮುಂದುವರಿತಾರೆ ಅಂತ ನೋಡಿದ್ವಿ. ಹೀಗೆ ಒಬ್ಬ ಸುಕೃತಿನೇ ಆಗಿರ್ಬೋದು ಅಥವಾ ದುಷ್ಕೃತಿನೇ ಆಗಿರ್ಬೋದು, ಅವನಿಗೆ ಸಾಧು ಸಂಘ ಬೇಕು, ಶುದ್ಧ ಭಕ್ತರ ಸಂಘ ಬೇಕು. ಆಗಿದ್ದಾಗ ಮಾತ್ರನೇ ಅವರು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ತಿಳ್ಕೊತಾ ಇದೀವಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಗವಂತನ ಅವತಾರವಾದ ಶ್ರೀ ನಿತ್ಯಾನಂದ ಪ್ರಭುಗಳು ಆಚಾರ್ಯರ ರೂಪದಲ್ಲಿ ನರಾಧಮರ ಮಾದರಿ ಎನಿಸಿದ ಜಗಾಯಿ ಮತ್ತು ಮದಾಯಿ ಸಹೋದರರನ್ನು ಉದ್ಧರಿಸಿದರು. ಮನುಷ್ಯ ಕುಲದಲ್ಲಿ ಅತ್ಯಂತ ಕೀಳಾದವರಿಗೂ ನಿಜವಾದ ಭಕ್ತನು ತನ್ನ ಕೃಪೆಯನ್ನು ಹೇಗೆ ಅನುಗ್ರಹಿಸುತ್ತಾನೆ ಎನ್ನುವುದನ್ನು ತೋರಿಸಿಕೊಟ್ಟರು. ಆದುದರಿಂದ ದೇವೋತ್ತಮ ಪುರುಷನು ದೋಷಪೂರಿತನೆಂದು ಅಷ್ಟೇ ಮಾತಾಜಿ ಕಾಣಿಸೋದು. ದೋಷಪೂರಿತನೆಂದು ತೀರ್ಮಾನಿಸಿ ನರಾಧಮನು ಭಕ್ತನೊಬ್ಬನ ಕೃಪೆಯಿಂದ ಮಾತ್ರವೇ ತನ್ನ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಪುನಶ್ಚೇತನಗೊಳಿಸಿಕೊಳ್ಳಲು ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಂದು ಉದಾಹರಣೆ ಕೂಡ ಕೊಟ್ಟಿದ್ದಾರೆ ದುಷ್ಕೃತಿಗಳಿಗೆ. ಅಂದ್ರೆ ಜಗಾಯ್ ಮದಾಯ್ ಅವ್ರು ಹೇಗೆ ನಿತ್ಯಾನಂದ ಮತ್ತೆ ಚೈತನ್ಯ ಮಹಾಪ್ರಭುಗಳ ಸಂಪರ್ಕದಿಂದ ಅವರಲ್ಲಿದ್ದಂತಹ ಎಲ್ಲ ದುಷ್ಕೃತಿಗಳನ್ನ ಬಿಟ್ಟು ಹೇಗೆ ಅವರು ಭಗವಂತನ ಶುದ್ಧ ಭಕ್ತರಾದ್ರು. ಮತ್ತೆ ಅಲ್ಲಿ ಗಂಗಾ ನದಿ ತೀರದಲ್ಲಿ ಮದಾಯಿ ಘಾಟ್ ಅಂತ ಹೇಳ್ತಾರೆ, ಅಲ್ಲಿ ಅವರು ಹೇಗೆ ಭಕ್ತಿ ಸೇವೆಯಲ್ಲಿ ತೊಡಗಿದ್ರು. ಅಂದ್ರೆ ಹೇಗೆ ನಾವು ಒಬ್ಬ ಶುದ್ಧ ಭಕ್ತನ ಅಥವಾ ಭಗವಂತನ ಕರುಣೆಯಿಂದ ಮಾತ್ರ, ಅವರ ಒಂದು ಸಂಪರ್ಕದಿಂದ ಮಾತ್ರ, ಅವರ ಅನುಗ್ರಹಕ್ಕೆ ಒಳಪಟ್ಟರೆ ಮಾತ್ರ, ಅವರ ಕೃಪೆಯಿಂದ ಮಾತ್ರ ನಾವು ನಮ್ಮಲ್ಲಿ ಇರುವಂತಹ ಎಲ್ಲ ದೋಷಗಳಿಂದ, ಎಲ್ಲ ಪಾಪಗಳಿಂದ ಒಮ್ಮೆಲೆ ಹೊರಗಡೆ ಬಂದು ಭಗವಂತನ ಸೇವೆಯಲ್ಲಿ ಭಕ್ತಿಯಲ್ಲಿ ತೊಡಗಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಉದಾಹರಣೆಯಾಗಿ ಕೊಡ್ತಿದ್ದಾರೆ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೇಯೋ ಹಿ ಜ್ಞಾನಿನೋ, ಈ 4 ವರ್ಗಗಳಲ್ಲಿ ಸಂಪೂರ್ಣ ಜ್ಞಾನವುಳ್ಳವನು ಮತ್ತು ಅದೇ ಕಾಲದಲ್ಲಿ ಭಕ್ತಿ ಸೇವೆಯಲ್ಲಿ ನಿರತವಾದವನು ಅತ್ಯಂತ ಶ್ರೇಷ್ಠನಾದವನು ಎಂದು ಭಗವಂತನು ಹೇಳುತ್ತಾನೆ.
ಜ್ಞಾನಾನ್ವೇಷಣೆಯಲ್ಲಿ ಮನುಷ್ಯನಿಗೆ ತಾನು ತನ್ನ ಐಹಿಕ ದೇಹದಿಂದ ಬೇರೆ ಎನ್ನುವುದು ಅರ್ಥವಾಗುತ್ತದೆ. ಪರ್ಪಟ್ 7.17. ಹರೇ ಕೃಷ್ಣ ಮಾತಾಜಿ. Thank you. ಧನ್ಯವಾದಗಳು ಮಾತಾಜಿ. ಇವಾಗ ಧನ್ಯವಾದ. ಹರೇ ಕೃಷ್ಣ. ಈ ಆಧ್ಯಾತ್ಮಿಕವಾದಿಗಳಲ್ಲಿ ಯಾರೆಲ್ಲ ಬರ್ತಾರೆ ಅಂತ ಯಾರಾದ್ರೂ ಹೇಳ್ತೀರಾ? ಯಾರೆಲ್ಲ ಆಧ್ಯಾತ್ಮಿಕವಾದಿಗಳು ಅಂತ? ಹರೇ ಕೃಷ್ಣ. ಗೊತ್ತಿಲ್ಲ ಮಾತಾಜಿ. ಆಧ್ಯಾತ್ಮಿಕವಾದಿಗಳು ಅಂದ್ರೆ ಸಾಕ್ಷಾತ್ಕಾರದಲ್ಲಿ ತೊಡಗುವಂತವ್ರು. ಒಂದು ಜ್ಞಾನಿಗಳು, ಮತ್ತೊಂದು ಯೋಗಿಗಳು, ಇನ್ನೊಂದು ಭಕ್ತರು. ಇವರೆಲ್ಲರೂ ಕೂಡ ಆಧ್ಯಾತ್ಮಿಕವಾದಿಗಳು. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಬರುವಂತವರು ಈ ಜ್ಞಾನಿಗಳು ಮತ್ತೆ ಯೋಗಿಗಳು. ಆದ್ರೆ ಪರಿಶುದ್ಧ ಸಾಕ್ಷಾತ್ಕಾರ ಪಡೆದಂತವ್ರು ಭಕ್ತರು ಅಂತ ಅನಿಸ್ಕೊತಾರೆ. ಇಲ್ಲಿ ಜ್ಞಾನಿಗಳು ಅವರು ಆಧ್ಯಾತ್ಮಿಕವಾದಿಗಳು, ಅಂದ್ರೆ ಆಧ್ಯಾತ್ಮಿಕ ಜ್ಞಾನವನ್ನ ಅವರು ಪಡೆದಿದ್ದಾರೆ. ಹೀಗೆ ನಾವು 4 ಜನ ಸುಕೃತಿಗಳ ಬಗ್ಗೆ ತಿಳ್ಕೊಂಡ್ವಿ. ಅರ್ಥಾರ್ಥಿ ಮತ್ತೆ ಜಿಜ್ಞಾಸು. ಇವರು 4 ಅಂದ್ರೆ 3 ಜನ ಬಂದು ಭೌತಿಕವಾದಿಗಳು ಅಂತ ಕರಿತೀವಿ. ಯಾಕೆಂದ್ರೆ ಅವ್ರಿಗೆ ಭಗವಂತನ ವಿಷಯವಾಗಿ ಏನು ಗೊತ್ತಿಲ್ಲ. ಅವ್ರಿಗೆ ಬೇಕಾಗಿರುವಂತದ್ದೆಲ್ಲ ಭೌತಿಕ ಆಸಕ್ತಿನಲ್ಲಿರುವಂತವ್ರು, ಭೌತಿಕ ವಿಷಯಗಳು ಅವ್ರಿಗೆ ಬೇಕು. ಆದ್ರೆ ಯಾರು ದುಃಖದಲ್ಲಿದ್ದಾರೆ, ಅವರ ದುಃಖ ಅದು ನಿವಾರಣೆ ಆದ ಕೂಡಲೇ ಅವರು ಮತ್ತೆ ಭಗವಂತನಿಂದ ಅಂದ್ರೆ ಭಗವಂತನಿಗೆ ಬೆನ್ನು ಮಾಡ್ಬೋದು, ಅಂದ್ರೆ ಅವನಿಂದ ದೂರ ಹೋಗ್ಬೋದು. ಅದೇ ರೀತಿ ಅರ್ಥಾರ್ಥಿ, ಅವ್ರಿಗೂ ಕೂಡ ಬೇಕಾಗಿರುವಂತದ್ದು ಹಣ ಸಿಕ್ಕಿತು ಅಂದ್ಮೇಲೆ ಮತ್ತೆ ಅವನು ಭಗವಂತನನ್ನ ಮರ್ತು ಬಿಡಬಹುದು. ಹಾಗೆ ಜಿಜ್ಞಾಸು, ಅವನು ಕುತೂಹಲದಿಂದ ಬಂದಿದ್ದಾನೆ, ಅವನು ಕುತೂಹಲ ಅದು ಇನ್ನು ಇಲ್ದಿರ ಆಯ್ತು ಅಂತಂದ್ರೆ ಮತ್ತೆ ಅವನು ಕುತೂಹಲ ಇಲ್ಲ ಅಂತೇಳಿ ಭಗವಂತನ ಹತ್ರ ಹೋಗದೆ ಇರ್ಬೋದು. ಆದ್ರೆ ಈ ಜ್ಞಾನಿ ಆದವನು, ಅವನಿಗೆ ಭಗವಂತನ ಬಗ್ಗೆ ಗೊತ್ತಿದೆ, ಆದ ಕಾರಣ ಅವನು ಅಲ್ಲಿಗೆ ಹೋಗ್ತಾ ಇದ್ದಾನೆ. ಭಗವಂತನಲ್ಲಿ ಪ್ರೀತಿಯನ್ನ ಸೇವೆಯನ್ನ ಬೆಳೆಸ್ಕೊಳ್ಳಿಕ್ಕಾಗಿ ಹೋಗ್ತಾ ಇದ್ದಾನೆ. ಆದ ಕಾರಣ ಭಗವಂತನಿಗೆ ಅಂತಹ ಜ್ಞಾನಿಗಳು, 4ನೇ ವರ್ಗದಲ್ಲಿ ಬಂದಂತಹ ಜ್ಞಾನಿಗಳು ತುಂಬಾ ಪ್ರಿಯ ಅಂತಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ಅಂತಾನೂ ಹೇಳ್ತಾ ಇದ್ದಾನೆ. ಈ 4 ವರ್ಗಗಳಲ್ಲಿ ಸಂಪೂರ್ಣ ಜ್ಞಾನವುಳ್ಳವನು ಮತ್ತು ಅದೇ ಕಾಲದಲ್ಲಿ ಭಕ್ತಿ ಸೇವೆಯಲ್ಲಿ ನಿರತನಾದವನನ್ನು ಅತ್ಯಂತ ಶ್ರೇಷ್ಠನಾದವನು ಎಂದು ಭಗವಂತನು ಹೇಳುತ್ತಾನೆ. ಅಂದ್ರೆ 4 ಜನ ದೇವಸ್ಥಾನಕ್ಕೆ ಹೋದ್ರು, ಆದ್ರೆ ಅವ್ರಿಗೆ ಏನೇನ್ ಬೇಕಾಗಿತ್ತು ಅದೆಲ್ಲ ಸಿಕ್ಕಿದ ಮೇಲೆ 3 ಮತ್ತೆ ಅವರು ವಾಪಸ್ ಭಗವಂತನ ಕಡೆಗೆ ತಿರುಗದೇ ಇರ್ಬೋದು. ಆದ್ರೆ 4ನೇ ಅವನು ಜ್ಞಾನಿ, ಅವನು ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು ಅಂತ ಬಂದಿದ್ದಾನೆ, ಭಗವಂತನ ಬಗ್ಗೆ ತಿಳ್ಕೊಂಡಿದ್ದಾನೆ. ಆದ ಕಾರಣ ಇಲ್ಲಿ ಭಗವಂತನಿಗೆ ಅವನಂದ್ರೆ ತುಂಬಾ ಇಷ್ಟ. ಜ್ಞಾನಾನ್ವೇಷಣೆಯಲ್ಲಿ ಮನುಷ್ಯನಿಗೆ ತಾನು ತನ್ನ ಐಹಿಕ ದೇಹದಿಂದ ಬೇರೆ ಎನ್ನುವುದು ಅರ್ಥವಾಗುತ್ತದೆ. ಅಂದ್ರೆ ಈ ಜ್ಞಾನಿಗಳು ಯಾರಿದ್ದಾರೆ ಅವ್ರಿಗೆ ವಾಯ್ಸ್ ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಹಾಗೆ ಆಗ್ತಿದ್ಯಾ? ಇಲ್ಲ ಮಾತಾಜಿ, ಕೇಳಿಸ್ತಾ ಇದೆ. ಇಲ್ಲ ಮಾತಾಜಿ, ಕ್ಲಿಯರ್ ಇದೆ, ಕ್ಲಿಯರ್ ಇದೆ. ಓಕೆ, ಇವಾಗ ಬರ್ತಾ ಇದೆ ಮಾತಾಜಿ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾರೆಲ್ಲ ಜ್ಞಾನಿಗಳಿದ್ದಾರೆ ಅವರಿಗೆ ಗೊತ್ತಿದೆ ತಾನು ಬರೀ ಈ ದೇಹ ಅಲ್ಲ, ನಾನು ಆತ್ಮ ಅನ್ನೋ ಮಟ್ಟಕ್ಕೆ ಅವ್ರಿಗೆ ಜ್ಞಾನ ಇದೆ. ಅಂದ್ರೆ ಈ ನಿರಾಕಾರವಾದಿಗಳು, ಮಾಯಾವಾದಿಗಳು, ಅವರು ಕೂಡ ಐಹಿಕ ಜಗತ್ತು ಅದು ದುಃಖಾಲಯ ಅಂತ, ಅಶಾಶ್ವತ ಅನ್ನೋದನ್ನ ತಿಳ್ಕೊಂಡಿರ್ತಾರೆ. ಅಂತವ್ರು ಭಗವಂತನ ಅನ್ವೇಷಣೆಯಲ್ಲಿ ತೊಡಗಿದ್ದಾರೆ. ಅಂತವ್ರನ್ನ ಇಲ್ಲಿ ಜ್ಞಾನಿಗಳು ಅಂತ ಕರೀತಾ ಇದ್ದಾರೆ. ಅಂತವ್ರು ಯಾವಾಗ ಭಗವಂತನ ಸೇವೆಗೆ ಮತ್ತೆ ಭಗವಂತನ ಬಗ್ಗೆ ಇನ್ನಷ್ಟು ಮತ್ತಷ್ಟು ಅವನ ಶ್ರೇಷ್ಠತೆಯ ಬಗ್ಗೆ ತಿಳ್ಕೊಳ್ಬೇಕು ಅಂತ ಗಂಭೀರವಾಗಿ ಅನ್ವೇಷಣೆಯಲ್ಲಿ ತೊಡಗ್ತಾರೆ, ಭಗವಂತನನ್ನ ಕಾಣ್ಲಿಕ್ಕೆ ಸದಾ ಹೋಗ್ತಾರೆ, ಅಂತವರು ಭಗವಂತನಿಗೆ ತುಂಬಾ ಪ್ರಿಯರಾದವರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರವೀಣಾ ನಾರಾಯಣ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತುಯ್ಯೋ ಹಿ ಜ್ಞಾನಿನೋ, ಆದರೆ ಅವರಲ್ಲಿ ಪರಮೋನ್ನತ ಸತ್ಯದ ಜ್ಞಾನವುಳ್ಳವನು ಮತ್ತು ಎಲ್ಲ ಐಹಿಕ ಅಪೇಕ್ಷೆಗಳಿಂದ ಮುಕ್ತನಾದವನು ನಿಜವಾಗಿಯೂ ಭಗವಂತನ ಪರಿಶುದ್ಧ ಭಕ್ತನಾಗುತ್ತಾನೆ. ಪರ್ಪಟ್ 7.17. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನ್ ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಜ್ಞಾನಿ ಆದವನ್ಗೆ ಈ ಭೌತಿಕ ಜಗತ್ತು ಅದು ದುಃಖಾಲಯ, ಶಾಶ್ವತ ಅಂತ ತಿಳಿದ ಕಾರಣ ಅವನ್ಗೆ ಇಲ್ಲಿ ಯಾವುದೇ ಐಹಿಕ ಇಚ್ಛೆಗಳು ಇಲ್ಲ. ಐಹಿಕ ಇಚ್ಛೆಗಳನ್ನೆಲ್ಲ ಅವ್ನು ತೊರೆದಿದ್ದಾಗಿದೆ, ಭೌತಿಕ ಇಚ್ಛೆಗಳು ಅವನಲ್ಲಿ ಇಲ್ಲ. ಅವನಲ್ಲಿ ಇರುವಂತದ್ದು ಪರಮೋನ್ನತ ಸತ್ಯದ ಜ್ಞಾನ ಅವನಿಗೆ ಬಂದಿದೆ. ಅಂದ್ರೆ ಭಗವಂತನ ಬಗ್ಗೆ ತಿಳ್ಕೋಬೇಕು, ಭಗವಂತನ ಭಕ್ತಿ ಮಾಡ್ಬೇಕು, ಭಗವಂತನ ಸೇವೆ ಮಾಡ್ಬೇಕು, ಭಗವಂತನನ್ನ ಕಾಣ್ಬೇಕು ಅಂತ ಆಸೆ ಇಟ್ಕೊಂಡು ಬಂದಂತವನು, ಅಂತವನನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಭಗವಂತನ ಪರಿಶುದ್ಧ ಭಕ್ತನಾಗ್ತಾನೆ. ಅವನು ಅದೇ ರೀತಿ ಮುಂದುವರೆದಾಗ, ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಅವನು ಭಗವಂತನ ಸೇವೆಯಲ್ಲಿ ತೊಡಗ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ ಕಾರಣ ಅಂತವನು ಭಗವಂತನಿಗೆ ಹೆಚ್ಚು ಪ್ರಿಯನಾದವನು. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಒಂದ್ ನಿಮಿಷ. ಹರೇ ಕೃಷ್ಣ. ಇಲ್ಲಿ ನಾವು ನೋಡ್ತೀವಿ, ಇದು
ಮೊದಲಿಗೆ ಆರ್ತ ಅಂದ್ರೆ ಇವನಿಗೆ ಏನೋ ಒಂದು ಕಾಯಿಲೆ ಇರ್ಬೋದು, ಸಂಸಾರದ ಭಾರ ಇರ್ಬೋದು. ಆದ ಕಾರಣ ಅವನು ಭಗವಂತನ ಕಡೆ ಬಂದಿದ್ದಾನೆ, ಭಗವಂತನ ಕಡೆ ಮುಖ ಮಾಡಿದ್ದಾನೆ, ಅವನ ಸಹಾಯವನ್ನು ಬೇಡ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತಿರುವಂತದ್ದು ಜಿಜ್ಞಾಸು ಅನೇಕ ಪುಸ್ತಕಗಳನ್ನ ಇಟ್ಕೊಂಡು ಏನಿದು ಯಾಕೆ ಅಂತ ಅವನು ತಲೆ ಕೆಡಿಸ್ಕೊತಾ ಇದ್ದಾನೆ, ಭಗವಂತನ ಸಹಾಯ ಕೇಳ್ತಾ ಇದ್ದಾನೆ. ನನ್ಗಿದು ಅರ್ಥ ಆಗ್ತಾ ಇಲ್ಲ, ತಿಳ್ಕೊಬೇಕು ಅಂತ ಒಂದು ಕುತೂಹಲ ಅವನಲ್ಲಿದೆ. ಇಲ್ಲಿ ಇನ್ನೊಬ್ಬ ಬಂದಿದ್ದಾನೆ, ಇವನಿಗೆ ಹಣದ ಕಷ್ಟ ಬಂದಿದೆ, ಹಣದ ಸಹಾಯಕ್ಕಾಗಿ ಭಗವಂತನನ್ನ ಮುಖ ಮಾಡಿದ್ದಾನೆ. ಇಲ್ಲಿ ಬಂದಿರುವಂತನು 4ನೇವನು ಜ್ಞಾನಿ, ಭಗವಂತನ ವಿಷಯವಾಗಿ ತಿಳಿದಿದೆ, ಭಕ್ತಿ ಮಾಡ್ಬೇಕು, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಅನ್ನೋ ಉದ್ದೇಶದಿಂದ ಬಂತಂತವನು ಜ್ಞಾನಿ. ಅದೇ ರೀತಿ ಇಲ್ಲಿ 4 ದುಷ್ಕೃತಿಗಳನ್ನು ತೋರಿಸ್ತಿದ್ದಾರೆ. ಇವನು ಮೂಢ, ಸದಾ ಕಾಲ ಕೆಲಸದಲ್ಲಿಯೇ ತೊಡಗಿರ್ತಾನೆ, ರಜಗುಣದಲ್ಲಿ ಇರ್ತಾನೆ. ಇಲ್ಲಿ ಇವನು ನರಾಧಮ, ಇತರರನ್ನ ಹಿಂಸಿಸುವಂತದ್ದು, ಪ್ರಾಣಿ ಹಿಂಸೆ ಮಾಡುವಂತದ್ದು, ಮನುಷ್ಯರ ಹಿಂಸೆ ಮಾಡುವಂತದ್ದು, ಇವರೆಲ್ಲರನ್ನು ಕೂಡ ನರಾಧಮರಂತಾನೆ ಕರೀತಾರೆ. ಮತ್ತೆ ಇಲ್ಲಿ ಇವನೊಬ್ಬ ವಿಜ್ಞಾನಿ, ಅಂದ್ರೆ ಅವನು ತುಂಬಾ ಜ್ಞಾನ ಇದೆ, ಭೌತಿಕ ಜ್ಞಾನ ಇದ್ರೆ ಆದ್ರೆ ಅವನ ಜ್ಞಾನನ ಮಾಯೆ ಅಪಹರಿಸಿ ಬಿಟ್ಟಿದ್ದಾಳೆ. ಅವನಿಗೆ ಯಾವುದೇ ಆಧ್ಯಾತ್ಮಿಕ ಜ್ಞಾನ ಅನ್ನೋದಿಲ್ಲ, ಮತ್ತೆ ಅವನು ಭಗವಂತನಿಗೆ ಯಾವತ್ತೂ ಶರಣಾಗ್ತಾ ಇಲ್ಲ. ಅಂತವನನ್ನ ಇಲ್ಲಿ ಮಾಯಾ ಅಪಹೃತ ಜ್ಞಾನಿ ಅಂತ ಕರೀತಾರೆ. ಇವನನ್ನ ನಾವು ನೋಡ್ತಾ ಇದ್ವಿ, ಇವನು ಆಸುರಿ ಸ್ವಭಾವ. ಹಿಟ್ಲರ್ ಅಂತವರೆಲ್ಲರೂ ಕೂಡ ಅಸುರ ಸ್ವಭಾವವನ್ನ ಹೊಂದಿದ್ರು. ಅವ್ರಿಗೆ ಭಗವಂತ ಅಂದ್ರೆ ಅವರು ಯಾವಾಗ್ಲೂ ಕೂಡ ಏನಂತ ಹೇಳ್ತೀವಿ, ನಾಸ್ತಿಕರಾಗಿದ್ರು. ಅವ್ರು ಯಾವತ್ತು ಭಗವಂತನಿಗೆ ಶರಣಾಗ್ತಿರ್ಲಿಲ್ಲ, ಅವರು ಇತರರಿಗೂ ಕೂಡ ಹಿಂಸೆನ ಕೊಡ್ತಾ ಇದ್ರು. ಇಂತಹ 4 ದುಷ್ಕೃತಿಗಳು, ಭಗವಂತನ ಕಡೆಗೆ ಮುಖ ಮಾಡೋದಿಲ್ಲ. ಇಲ್ಲಿ ಭಗವಂತನ ಕಡೆ ಮುಖ ಮಾಡ್ತಿರುವಂತವ್ರು ಇವರು 4 ಜನ ಸುಕೃತಿಗಳು. ಆದ್ರೆ ಭಗವಂತನಿಗೆ ಇವರೆಲ್ಲರಲ್ಲೂ ತುಂಬಾ ಪ್ರಿಯನಾದವನು ಜ್ಞಾನಿ. ಯಾಕಂದ್ರೆ ಅವನು ಭಗವಂತನನ್ನ ಭಕ್ತಿ ಮಾಡ್ಬೇಕು, ಭಗವಂತನನ್ನ ತಿಳ್ಕೋಬೇಕು ಅನ್ನೋ ಕಾರಣಕ್ಕಾಗಿಯೇ ಭಗವಂತನ ಹತ್ರ ಬರ್ತಾ ಇದ್ದಾನೆ. ಹರೇ ಕೃಷ್ಣ. ಆಶ್ರಯ ಗೋಪಿ ದೇವಿ ದಾಸಿ ಮಾತಾಜಿ. ಹರೇ ಕೃಷ್ಣ. ಇಲ್ಲಿರುವ ಭಕ್ತನು ಭಗವಂತನಿಗೆ ಬಹಳ ಪ್ರಿಯನಾದವನು, ಏಕೆಂದರೆ ಪರಮಪ್ರಭುವನ್ನು ಪ್ರೀತಿ ಮತ್ತು ಭಕ್ತಿಗಳಿಂದ ಸೇವಿಸುವುದೊಂದೇ ಅವನ ಉದ್ದೇಶ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಜ್ಞಾನಿ ಭಗವಂತನಲ್ಲಿ ಪ್ರೀತಿ ಮತ್ತೆ ಭಕ್ತಿಯಿಂದ ಬರ್ತಿರೋದ್ರಿಂದ ಪರಮಾತ್ಮನಿಗೆ ಪ್ರಿಯನಾಗಿದ್ದಾನೆ. ಹರೇ ಕೃಷ್ಣ. ಕವಿತಾ ಮಾತಾಜಿ ಹೋಗ್ತೀರಾ? ಹರೇ ಕೃಷ್ಣ ಮಾತಾಜಿ. ಎಲ್ಲರೂ ಮಹಾತ್ಮರು. 7.18. ಅಷ್ಟೊಂದು ಪರಿಪೂರ್ಣ ಅರಿವಿಲ್ಲದವರು ಭಗವಂತನಿಗೆ ಪ್ರಿಯರಲ್ಲ ಎಂದಲ್ಲ ಪ್ರಭುವು. ಅಷ್ಟೊಂದು ಪರಿಪೂರ್ಣ ಅರಿವಿಲ್ಲದವರು ಭಗವಂತನಿಗೆ ಪ್ರಿಯರಲ್ಲ ಎಂದಲ್ಲ ಪ್ರಭುವು. ಅವರೆಲ್ಲರೂ ಉದಾರರು ಎಂದು ಹೇಳುತ್ತಾರೆ, ಏಕೆಂದರೆ ಯಾವುದೇ ಉದ್ದೇಶದಿಂದಲಾದರೂ ಪ್ರಭುವಿನ ಬಳಿಗೆ ಬರುವವನನ್ನು ಮಹಾತ್ಮ ಎಂದು ಕರೆಯುತ್ತಾರೆ. ಭಕ್ತಿ ಸೇವೆಯಿಂದ ಏನಾದರೂ ಪ್ರಯೋಜನ ಪಡೆಯಲು ಬರುವ, ಮತ್ತೆ ಸ್ಕ್ರೋಲ್ ಮಾಡ್ತೀರಾ? ಪ್ರಯೋಜನ ಪಡೆಯಲು ಬರುವ ಭಕ್ತರನ್ನು ಪ್ರಭು ಸ್ವೀಕರಿಸುತ್ತಾನೆ, ಏಕೆಂದರೆ ಇಲ್ಲಿ ಪ್ರೀತಿಯ ವಿನಿಮಯ ಇದೆ. ಅಂದ್ರೆ ಈಗ ಹೇಳ್ದ 4 ಜನರಲ್ಲಿ ನನಗೆ ಜ್ಞಾನಿಗಳು ತುಂಬಾ ಇಷ್ಟ ಅಂತ ಹೇಳ್ದ. ಹಾಗಾದ್ರೆ ಮೊದಲ 3 ಜನ ಭಗವಂತನಿಗೆ ಇಷ್ಟ ಇಲ್ಲನಾ ಅಂತಂದ್ರೆ ಹಾಗಲ್ಲ. ಭಗವಂತನಿಗೆ ಆ 3 ಜನನು ಕೂಡ ಅಷ್ಟೇ ಇಷ್ಟವಾದವರು. ಆದ್ರೆ ಇಲ್ಲಿ ಅಜ್ಞಾನಿಯಾದವನು ಅವನು ಪ್ರಯತ್ನ ಪಡ್ತಾ ಇದ್ದಾನೆ, ಪರಮಾತ್ಮನ ಪ್ರೀತಿ ಗಳಿಸೋದಕ್ಕೆ ಇನ್ನಷ್ಟು ಪ್ರಯತ್ನ ಪಡ್ತಾ ಇದ್ದಾನೆ. ಆದ್ರೆ ಇವರು ಮತ್ತೆ ಆ ರೀತಿ ಪ್ರಯತ್ನ ಪಡೆದಿರ ಅವ್ರಿಗೆ ಸಿಕ್ಕಿದ್ರಲ್ಲಿ ತೃಪ್ತಿ ಆಯ್ತು, ಸಾಕು ಪರಮಾತ್ಮ ಅಂತ ಭಗವಂತನನ್ನ ಮರ್ತು ಬಿಟ್ರು ಅಂದ್ರೆ ಅವ್ರು ಭಗವಂತನನ್ನ ಕಳ್ಕೋತಾರೆ. ಆದ್ರೆ ಇಲ್ಲಿ ಅವರು ಕೂಡ ಭಗವಂತನಿಗೆ ಇಷ್ಟ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ಇಷ್ಟ ಅಂತಂದ್ರೆ ಅವರನ್ನು ಕೂಡ ಇಲ್ಲಿ ಮಹಾತ್ಮರೇ ಅಂತ ಕರಿತಾ ಇದ್ದಾನೆ. ಯಾಕೆ ಅಂತಂದ್ರೆ ಅವರು ಭಗವಂತನಲ್ಲಿ ಒಂದು ಪ್ರೀತಿ ವಿನಿಮಯ ಇದೆ. ಅಂದ್ರೆ ನಮ್ಗೆ ಏನಾದ್ರೂ ಒಂದು ಬೇಕು ಅಂತಂದಾಗ ನಾವು ಅಪ್ಪ ಅಮ್ಮ ಹತ್ರ ಹೋಗ್ತೀವಿ. ಹಾಗೆ ಅಪ್ಪ ಅಮ್ಮ ಹತ್ರ ಯಾಕೆ ಹೋಗ್ತೀವಿ ಅಂದ್ರೆ ನಮ್ಗೆ ಅಪ್ಪ ಅಮ್ಮ ಜೊತೆಲಿ ಒಂದು ಪ್ರೀತಿ ಸಂಬಂಧ ಇದೆ. ಆ ಸಂಬಂಧ ಇರೋ ಕಾರಣ ನಾವು ಹೋಗ್ತಾ ಇದೀವಿ. ಆದ ಕಾರಣ ಯಾವ್ದಾದ್ರು ಒಂದು ಮಗು ಅಳ್ತಿದೆ ಅಂತಂದ್ರೆ, ಅದಕ್ಕೆ ತೊಂದರೆ ಆಗಿದೆ ಅಂದ್ರೆ ಅದು ಕೂಡಲೇ ತಂದೆ ತಾಯಿನ ಹುಡುಕುತ್ತೆ. ಅವ್ರ ಅಪ್ಪ ಅಮ್ಮ ಹತ್ರ ಹೋಗ್ತಿದೆ ಅಂತಂದ್ರೆ ಅದಕ್ಕೇನೋ ಕಷ್ಟ ಬಂದಿದೆ ಅಂತ. ಆಗ ಅದು ಬೇರೆ ಇನ್ಯಾರನ್ನು ಹುಡ್ಕೋದಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಅವರಲ್ಲಿ ಒಂದು ಶ್ರದ್ಧೆ ಇದೆ, ಅವರಲ್ಲಿ ಒಂದು ಪ್ರೀತಿ ಇದೆ, ಅವರಲ್ಲಿ ಒಂದು ನಂಬಿಕೆ ಇದೆ. ಆದ ಕಾರಣ ಆ ಮಗು ಅಪ್ಪ ಅಮ್ಮನ ಹುಡ್ಕುತ್ತೆ. ಹಾಗೆ ಇಲ್ಲಿ ಈ 3 ಜನ, ಉಳಿದ 3 ಕೂಡ ಭಗವಂತನನ್ನೇ ಆಶ್ರಯಿಸುವ ಕಾರಣ, ಅವನ ಜೊತೆಲಿ ಒಂದು ಪ್ರೀತಿ ವಿನಿಮಯವನ್ನ ಇಟ್ಕೊಂಡಿರೋ ಕಾರಣ ಭಗವಂತನಿಗೆ ಅವರು ಕೂಡ ಪ್ರಿಯರಾದವರೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಾಗವತದ ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ.
ಕಾಮ ಸರ್ವಕಾಮೋ ವಾ ಮೋಕ್ಷಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜೇತಾ ಪುರುಷಂ ಪರಂ. ಹಾಗಂದ್ರೆ ಯಾರಿಗಾದ್ರೂ ಅಕಾಮ ಅಂದ್ರೆ ಏನು ಆಸೆಗಳಿಲ್ದೇ ಇರುವಂತವ್ರು, ಸರ್ವಕಾಮ ಅಥವಾ ಯಾವ್ದಾದ್ರು ಭೌತಿಕ ಇಚ್ಛೆಗಳು ಇಟ್ಕೊಂಡಿರುವಂತವ್ರು, ಅಥವಾ ಮೋಕ್ಷಕಾಮ ಭಗವಂತನಲ್ಲಿ ಒಂದಾಗ್ಬೇಕು ಅಂತ ಇಚ್ಛೆ ಇಟ್ಕೊಂಡಿರುವಂತವ್ರು, ಇವರೆಲ್ಲರೂ ಕೂಡ ಎಂತದೇ ಒಂದು ಆಸಕ್ತಿ ಇರ್ಲಿ, ಅವರ ಆಸೆಗಳು ಭೌತಿಕವಾಗಿಯೇ ಇರ್ಲಿ ಅಥವಾ ಆಧ್ಯಾತ್ಮಿಕವಾದ್ದೇ ಆಗಿರ್ಲಿ ಅಥವಾ ಯಾವುದೇ ಆಸೆಗಳೇ ಇಲ್ದಿರಾನೇ ಇರ್ಲಿ, ಆದ್ರೆ ಅವರು ಭಗವಂತನನ್ನ ಆಶ್ರಯಿಸ್ತಾರೆ, ಭಗವಂತನಿಗೆ ಶರಣಾಗ್ತಾರೆ, ಭಗವಂತನ ಭಕ್ತಿಯಲ್ಲಿ ತೊಡಗ್ತಾರೆ ಅಂತಂದ್ರೆ ಅವರು ನಿಜವಾಗ್ಲೂ ಕೂಡ ಸುಕೃತಿಗಳು ಅಂತಾನೆ ಹೇಳ್ಬೋದು. ಅಂದ್ರೆ ಅವರು ಪುಣ್ಯಜೀವಿಗಳು, ಮಹಾತ್ಮರು ಅಂತಾನೆ ಕರಿಬಹುದು. ಅಂದ್ರೆ ಅವ್ರಿಗೆ ಎಲ್ಲಾ ಸಂದರ್ಭದಲ್ಲೂ ಯಾವುದೇ ಪರಿಸ್ಥಿತಿಯಲ್ಲೂ ಭಗವಂತನ ನೆನಪಾಗ್ತಿದೆ, ಆದ ಕಾರಣ ಅವರು ಭಾಗ್ಯವಂತರು, ಭಗವಂತನನ್ನ ನೆನೆಸ್ತಿದ್ದಾರೆ ಅಂತ. ಮುನಿರಾಜು ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಬಹುನಾಂ ಕೃಷ್ಣ. ಜನ್ಮನಾಮಂ ನವಾಂ ಪ್ರಪದ್ಯತೆ ವಾಸುದೇವಂ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವರಿಗೆ ನಾನು ಎಲ್ಲಾ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದುದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತಹ ಮಹಾತ್ಮನು ದುರ್ಲಭ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ಜ್ಞಾನಿಗಳು ಏನ್ ಮಾಡ್ತಾರೆ ಅಂದ್ರೆ ವೇದಗಳ ಅಧ್ಯಯನ ಮಾಡ್ತಾರೆ, ಜ್ಞಾನವನ್ನ ಬೆಳೆಸ್ಕೊತಾರೆ. ಆ ಜ್ಞಾನವನ್ನ ಬೆಳೆಸ್ಕೊಂಡಾಗ ಅವ್ರಿಗೆ ನಾವು ನೋಡಿದೀವಿ 3 ರೀತಿಯ ಸಾಕ್ಷಾತ್ಕಾರ ಇದೆ. ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಕೊನೆಗೆ ಬರುವಂತದ್ದು ಭಗವಾನ್ ಸಾಕ್ಷಾತ್ಕಾರ. ಈ ಜ್ಞಾನಿಗಳು ಅವರು ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಮಾತ್ರ ಪಡ್ಕೊಂಡಿರ್ತಾರೆ. ಅಂದ್ರೆ ಅವರು ಇನ್ನ ಆಧ್ಯಾತ್ಮಿಕ ನೆಲೆಯ ಮೊದಲ ಹಂತದಲ್ಲಿ ಇರ್ತಾರೆ. ಆದ ಕಾರಣ ಅವರು ಪರಿಪೂರ್ಣ ಭಗವಂತನ ಜ್ಞಾನವನ್ನ ಪಡಿಲಿಕ್ಕೆ, ಆ ಭಕ್ತಿ ಸೇವೆಯಲ್ಲಿ ತೊಡಗ್ಲಿಕ್ಕೆ ಅನೇಕ ಜನ್ಮಗಳ ಪಡಿತಾರೆ. ಆದ್ರೆ ಆ ರೀತಿ ಜನ್ಮಗಳನ್ನ ಇಲ್ಲಿ ಬಹುನಾಮ್ ಅಂತ ಇದ್ದಾರೆ. ಎಷ್ಟೋ ಜನ್ಮಗಳು ಪಡೆದ ನಂತರ ಅವರು ಭಗವಂತನಿಗೆ ವಾಸುದೇವ ಸರ್ವಮಿತಿ, ಎಲ್ಲದಕ್ಕೂ ಮೂಲ ಕಾರಣ ಪರಮಾತ್ಮ ಕೃಷ್ಣ ಅಂತ ತಿಳ್ಕೊಂಡು ಅವನೊಬ್ಬ ವ್ಯಕ್ತಿ ಅಂತ ಯಾವತ್ತು ಅವ್ರು ಅರ್ಥ ಮಾಡ್ಕೊಂಡು ಭಗವಂತನ ಭಕ್ತಿಯಲ್ಲಿ ತೊಡಗ್ತಾರೆ. ಅಂತವ್ರನ್ನ ಮಹಾತ್ಮರು ಅಂತ ಕರಿತಾ ಇದ್ದಾರೆ. ಅಂತಹ ಮಹಾತ್ಮರು ದುರ್ಲಭ ಅಂತ ಇದ್ದಾರೆ, ಅಂತವ್ರು ಅತಿ ವಿರಳ ಅಂತ. ಹಾಗೆ ಜ್ಞಾನವಾಮ ಪ್ರಪದ್ಯಂತೆ ಅಂತಂದ್ರೆ ಭಗವಂತನೇ ಎಲ್ಲದಕ್ಕೂ ಕೂಡ ಕಾರಣ ಅಂತ ತಿಳ್ಕೊಂಡು ಅವನಿಗೆ ಶರಣಾಗುವಂತವ್ರು. ಅಂತಹ ಜ್ಞಾನಿಗಳು ಅವರು ಅನೇಕ ಜನ್ಮಗಳ ನಂತರ ಭಗವಂತನನ್ನ ಸೇರ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಅವರು ಕೂಡ ಭಕ್ತಿ ಸೇವೆಯಲ್ಲಿ ತೊಡಗ್ಬೇಕಂದ್ರೆ ಅವರಿಗೂ ಕೂಡ ಭಕ್ತರ ಸಂಪರ್ಕ ಸಿಕ್ಕಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ಅವರು ಮತ್ತೆ ಜನ್ಮಗಳನ್ನ ಪಡಿತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ವಿನೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜ್ಞಾನವಾನ್ಮಾಂ ಪ್ರಪದ್ಯತೆ ಐಹಿಕ ಜಗತ್ತು ಆಧ್ಯಾತ್ಮಿಕ ವೈವಿಧ್ಯದ ವಕ್ರ ಪ್ರತಿಬಿಂಬ ಎಂದು ಪ್ರತಿಯೊಂದಕ್ಕೂ ಪರಮ ಪ್ರಭು ಕೃಷ್ಣನೊಂದಿಗೆ ಸಂಬಂಧವಿದೆ ಎಂದು ಅವನಿಗೆ ಅರ್ಥವಾಗುತ್ತದೆ. ಹೀಗೆ ಆತನು ಪ್ರತಿಯೊಂದನ್ನು ವಾಸುದೇವ ಅಥವಾ ಶ್ರೀಕೃಷ್ಣನಿಗೆ ಅಲ್ಲಿ ಇದೆ ಮಾತಾಜಿ, ಹ್ಯಾಂಡ್ ರೈಸ್ ಸಂಬಂಧಿಸಿ ವಾಸುದೇವರ ಕುರಿತಿದ್ದ ವಿಶಿಷ್ಟ ನಿಮ್ದು ಹ್ಯಾಂಡ್ ರೈಸ್ ಇದೆ ಯೋಚಿಸುತ್ತಾನೆ. ವಾಸುದೇವರನ್ನು ಕುರಿತ ಇಲ್ಲ ಮಾತಾಜಿ, ಕಾಣಿಸ್ತಾ ಇಲ್ಲ. ಇಂತಹ ಸಂಬಂಧಿಸಿದಂತೆ ಆತನು ಪ್ರತಿಯೊಂದನ್ನು ವಾಸುದೇವ ಅಥವಾ ಶ್ರೀಕೃಷ್ಣನಿಗೆ ಸಂಬಂಧಿಸಿದಂತೆಯೇ ಯೋಚಿಸುತ್ತಾನೆ. ವಾಸುದೇವನನ್ನು ಕುರಿತ ಇಂಥ ವಿಶ್ವ ದೃಷ್ಟಿಯಿಂದ ಅದು ನೆಕ್ಸ್ಟ್ ಕಾಣ್ತಾ ಇಲ್ಲ ಮಾತಾಜಿ. ವಿಶ್ವದೃಷ್ಟಿಯಿಂದ ವ್ಯಕ್ತಿಯು ಪರಮಪ್ರಭು ಶ್ರೀಕೃಷ್ಣನನ್ನೇ ಅತ್ಯುನ್ನತ ಗುರಿ ಎಂದು ತಿಳಿದು ಅವನಿಗೆ ಕೂಡಲೇ ಶರಣಾಗುತ್ತಾನೆ. ಹೀಗೆ ಶರಣಾಗತವಾದ ಮಹಾ ಆತ್ಮಗಳು ಅಪೂರ್ವ ಅಂತ ಹೇಳ್ತಾ ಇದ್ದಾರೆ. ಐಹಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತಿನ ವೈವಿಧ್ಯ ವಕ್ರ ಪ್ರತಿಬಿಂಬ ಎಂದು ಪ್ರತಿಯೊಂದಕ್ಕೂ, ಅಂದ್ರೆ ನಾವ್ ಇದನ್ನ ನೋಡಿದೀವಿ ಮುಂದೆ, ಅಂದ್ರೆ ಲೆವೆಲ್ 2, 3 ಅಲ್ಲೆಲ್ಲ ನೋಡಿರ್ತೀರಿ ನೀವು. 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಪುರುಷೋತ್ತಮ ಯುಗದಲ್ಲಿ ಹೇಗೆ ಅಂತಂದ್ರೆ ಆಧ್ಯಾತ್ಮಿಕ ಜಗತ್ತು ಅದು ಈ ಐಹಿಕ ಜಗತ್ತು ಅನ್ನುವಂಥದ್ದು ಆಧ್ಯಾತ್ಮಿಕ ಜಗತ್ತಿನ ವಕ್ರ ಪ್ರತಿಬಿಂಬ. ಅಂದ್ರೆ ಅದು ಒಂದು ಏನಂತೀವಿ ಉಲ್ಟಾ ಕಾಣಿಸುವಂತದ್ದು ಅಂತ. ಹಾಗೆ ಒಂದು ಇಮೇಜ್ ಅಷ್ಟೇ, ಪ್ರತಿಬಿಂಬ ಇಮೇಜ್ ಅಂತ ಅದನ್ನ ನಾವು ತಿಳ್ಕೊಂಡಿದ್ದೀವಿ. ರಿಫ್ಲೆಕ್ಷನ್. ಪರಮಪ್ರಭು ಕೃಷ್ಣನೊಂದಿಗೆ ಸಂಬಂಧವಿದೆ. ಅಂದ್ರೆ ಈಗ ಯಾವ ರೀತಿ ನಮ್ಗೆ ಐಹಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿಗೆ ಸಂಬಂಧ ಇದೆ ಅಂದ್ರೆ ಆಧ್ಯಾತ್ಮಿಕ ಜಗತ್ತಿನ ವಕ್ರ ಪ್ರತಿಬಿಂಬ ಐಹಿಕ ಜಗತ್ತು ಆದ ಕಾರಣ ಅದು ಕೂಡ ಭಗವಂತ ಕೃಷ್ಣನೊಂದಿಗೆ ಸಂಬಂಧವನ್ನ ಪಡ್ಕೊಂಡಿದೆ ಅನ್ನೋದು ನಮ್ಗೆ
ಇಲ್ಲಿ ಅರ್ಥ ಆಗುತ್ತೆ. ಹೀಗೆ ಆತನು ಪ್ರತಿಯೊಂದನ್ನು ವಾಸುದೇವ ಅಥವಾ ಕೃಷ್ಣನಿಗೆ ಸಂಬಂಧಿಸಿದಂತೆಯೇ ಯೋಚಿಸುತ್ತಾನೆ. ಯಾರು ಭಕ್ತನಾದವನು ಪ್ರತಿಯೊಂದನ್ನು ನಾವು ನೋಡಿದ್ವಿ ಪ್ರಾರಂಭದಲ್ಲಿ ಶ್ಲೋಕಗಳು 4ನೇ ಶ್ಲೋಕನ ನೀವು ಎಷ್ಟೊಂದು ಉದಾಹರಣೆಗಳನ್ನ ಕೊಟ್ರಿ, ಹೇಗೆ ಆಧ್ಯಾತ್ಮಿಕ ಜಗತ್ತು ಮತ್ತೆ ಭೌತಿಕ ಜಗತ್ತಿನಲ್ಲಿ ಭಗವಂತನ ಜೊತೆ ಎಲ್ಲವೂ ಕೂಡ ಸಂಬಂಧಿಸಿದೆ. ಅಂದ್ರೆ ಅವನು ನೀರಿನಲ್ಲಿ ರುಚಿಯಾಗಿ, ಆಕಾಶದಲ್ಲಿ ಶಬ್ದವಾಗಿ, ಭೂಮಿಯಲ್ಲಿ ಸುವಾಸನೆಯಾಗಿ, ಪ್ರತಿಯೊಂದರಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಅಂತ. ಹಾಗೆ ಭಕ್ತನಾದವನು ಭಗವಂತನನ್ನ ಎಲ್ಲಾ ರೀತಿಯಿಂದಲೂ ಕೂಡ ಅವನಿಗೆ ಸಂಬಂಧಿಸಿದಂತೆ ಕಾಣ್ತಾನೆ. ಇನ್ನೊಂದು ಜೀವಿಯನ್ನ ಕಂಡಾಗ್ಲೂ ಕೂಡ ಅವನಂತಾನೆ ಇದು ಭಗವಂತನ ಮಕ್ಕಳು ಅಂತ, ವಿಭಿನ್ನ ಅಂಶಗಳು. ಆ ರೀತಿ ಅವನು ಯೋಚಿಸಿ ಅವರ ಜೊತೆ ಒಂದು ಸಹೋದರ ಸಂಬಂಧವನ್ನ ಹೊಂದಿರ್ತಾನೆ. ಹೀಗೆ ಪ್ರತಿಯೊಂದನ್ನು ಕೂಡ ಭಗವಂತನ ಜೊತೆ ಸಂಬಂಧಿಸಿಯೇ ಯೋಚನೆ ಮಾಡ್ತಾನೆ. ವಾಸುದೇವನನ್ನು ಕುರಿತು ಇಂತಹ ವಿಶ್ವದೃಷ್ಟಿಯಿಂದ ಆ ರೀತಿ ಯೋಚನೆ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ಅವನ್ ಏನ್ ಮಾಡ್ತಾನೆ ಅಂದ್ರೆ ಕೃಷ್ಣನೇ ಅತ್ಯುನ್ನತ ಗುರಿ ಎಂದು ತಿಳ್ಕೊಂಡು ಅವನಿಗೆ ಶರಣಾಗ್ತಾನೆ. ಅಂತಹ ಜನರು ಅಪೂರ್ವ, ಅಂತಹ ಜನರು ತೀರಾ ವಿರಳ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ. ಅಂತಿಮವಾಗಿ ಅನೇಕ ಜನ್ಮಗಳ ನಂತರ ನಾನು ಈ ಹಂತಕ್ಕೆ ಬರಬೇಕಾದರೆ, ಶರಣಾಗತಿಯಾಗಬೇಕಾದರೆ ನಾನು ಅನೇಕ ಜನ್ಮಗಳಿಗೆ ಏಕೆ ಕಷ್ಟಪಡಬೇಕು? ತಕ್ಷಣ ಏಕೆ ಮಾಡಬಾರದು? ಆದ್ದರಿಂದ ನಾವು ಈ ತತ್ವವನ್ನು, ಈ ಬುದ್ಧಿವಂತಿಕೆಯನ್ನು ತೆಗೆದುಕೊಂಡರೆ ನಂತರ 1 ಸೆಕೆಂಡಿನಲ್ಲಿ ದೇವರು ಸಾಕ್ಷಾತ್ಕಾರಗೊಳ್ಳುತ್ತಾನೆ. ಆದರೆ ನೀವು ಮಾಡದಿದ್ದರೆ ಅನೇಕ ಜನ್ಮಗಳು ಮತ್ತೆ ಮತ್ತೆ ಪುನರ್ಜನ್ಮವನ್ನು ಪಡಿತಾ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾವು ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ನಾವು ಬಹುನಾಮ್ ಜನ್ಮನಾಮತ್ತೆ ಅಂದ್ರೆ ಮತ್ತೆ ಮತ್ತೆ ಜನ್ಮವನ್ನ ಪಡೆಯುವಂಥದ್ದು. 84 ಲಕ್ಷ ಯೋನಿಗಳಲ್ಲಿ ಮತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಇದು ನಡೀತಾನೆ ಇರುತ್ತೆ. ಯಾವಾಗ ಅವ್ರಿಗೂ ನಡೀತಾ ಇರುತ್ತೆ? ಕೃಷ್ಣನಿಗೆ ಶರಣಾಗುವವರೆಗೂ ನಡೀತಾ ಇರುತ್ತೆ. ಅವನ ಪ್ರೀತಿಪೂರ್ವಕ ಭಕ್ತಿ ಸೇವೆಯಲ್ಲಿ ತೊಡಗುವವರೆಗೂ ಇದು ಮುಂದುವರಿತಾನೆ ಇರುತ್ತೆ. ಹಾಗೆ ಅನೇಕ ಜನ್ಮಗಳನ್ನ ನಾವು ಯಾಕೆ ಪಡ್ಕೋಬೇಕು ಅಂತ ಪ್ರಭುಪಾದರು ಕೇಳ್ತಾ ಇದ್ದಾರೆ. ನಾವ್ ಯಾಕೆ ತಿಳಿದು ಮತ್ತೆ ಯಾಕೆ ಈ ಜನ್ಮಗಳನ್ನ ಪಡಿತಾ ಇರ್ಬೇಕು? ಬುದ್ಧಿವಂತಿಕೆಯಿಂದ ನಾವು ಒಂದೇ ಸೆಕೆಂಡ್ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡ್ರೆ ಸಾಕು, ನಾವು ಭಗವಂತನ ಧಾಮಕ್ಕೆ ಹಿಂದಿರ್ಬೋದು ಅಂತ ಹೇಳ್ತಾರೆ. ಈ ರೀತಿ ಒಂದೇ ಒಂದು ಕ್ಷಣದಲ್ಲಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡು ಯಾರು ಭಗವಂತನ ಧಾಮಕ್ಕೆ ಹೋದ್ರು, ಭಗವಂತನಿಗೆ ಶರಣಾಗಿ ಅಂತ ಯಾರಾದ್ರೂ ನೆನ್ಪಿದ್ಯಾ? ಹೇಳ್ತೀರಾ? ಒಬ್ಬ ರಾಜ ಕಟವಂಗ ಮಹಾರಾಜ್ ಹೋಗಿದ್ದಾರೆ ಮಾತಾಜಿ. ಒಂದೇ ನಿಮಿಷದಲ್ಲಿ, ಒಂದೇ ಸೆಕೆಂಡ್, ತಮ್ಮ ಅಂತಿಮ ಕ್ಷಣದಲ್ಲಿ ಹೋಗಿದ್ದಾರೆ ಅವರು. ಪ್ರಭುಗೆ ಶರಣಾಗಿ ಮೋಕ್ಷವನ್ನು ಪಡೆದಿದ್ದಾರೆ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಅಂದ್ರೆ ಕಟ್ವಾಂಗ ಹರೇ ಕೃಷ್ಣ ಪ್ರಭುಜಿ. ಕಟ್ವಾಂಗ ರಾಜ ಅವರು ಹಾಗೆ ದೇವತೆಗಳಿಗೆ ಯುದ್ಧದಲ್ಲಿ ಸಹಾಯ ಮಾಡ್ತಾ ಇರ್ತಾರೆ. ಆ ದೇವತೆಗಳು ಅವರಲ್ಲಿ ಒಂದು ಸಹಾಯವನ್ನ, ವರವನ್ನ ಕೇಳುವಂತಾರೆ. ಆದ್ರೆ ಯಾವ್ದು ಆಧ್ಯಾತ್ಮಿಕವಾದದ್ದನ್ನ ಕೇಳ್ಬೇಡ, ಅದನ್ನ ನಾವು ಕೊಡಕ್ ಸಾಧ್ಯ ಇಲ್ಲ, ಭೌತಿಕವಾದ ಇಚ್ಛೆಗಳಿದ್ರೆ ಹೇಳು ಅಂತ. ಅದಕ್ಕೆ ಅವ್ರು ಕೇಳ್ತಾರೆ, ನನಗೆ ಎಷ್ಟು ಸಮಯ ಇದೆ, ಇನ್ನು ನಾನು ಈ ದೇಹ ತ್ಯಾಗ ಆಗೋದಕ್ಕಿನ್ನ ಎಷ್ಟು ಸಮಯ ಇದೆ ಅಂತ ಕೇಳ್ತಾರೆ. ಆಗ ಇನ್ನೊಂದು ಮುಹೂರ್ತ ಇದೆ ಅಷ್ಟೇ ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ, ಕೂಡಲೇ ಅಂದ್ರೆ ಭೂಮಿಗೆ ಬರ್ತಾರೆ. ಬಂದ್ಬಿಟ್ಟು ಭಗವಂತನ ಶರಣಾಗತಿ ಎಷ್ಟು ಬೇಗ ಅವರು ಶರಣಾಗತಿ ಹೊಂದುತ್ತಾರೆ ಅಂತಂದ್ರೆ ಅದು ಪೂರ್ಣ ಶರಣಾಗತಿ. ಸುಮ್ನೆ ಹಾಗೆ ಶರಣಾದೆ ಅನ್ನುವಂಥದ್ದೆಲ್ಲ, ನಿಜವಾದ ಶರಣಾಗತಿಯನ್ನು ಹೊಂದ್ತಾರೆ. ಹಾಗೆ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಹಾಗೆ ಅಷ್ಟು ಸುಲಭವಾಗಿ, ಅಷ್ಟು ಕಡಿಮೆ ಸಮಯದಲ್ಲಿ ಭಗವಂತನಿಗೆ ಸಾಕ್ಷಾತ್ಕರಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ನಾವ್ ಯಾಕೆ ಬುದ್ಧಿ ಇಲ್ಲದವರ ಹಾಗೆ ಅನೇಕ ಜನ್ಮಗಳನ್ನ ಮತ್ತೆ ಮತ್ತೆ ಪಡಿಬೇಕು? ಭಗವಂತನನ್ನ ತಿಳ್ಕೊಳ್ಳಕ್ಕೆ, ಅವನಿಗೆ ಶರಣಾಗೋದಕ್ಕೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಪ್ರಭುಜಿ, ಪ್ರಭುಪಾದರು. ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಮೊದಲ 3 ಶ್ಲೋಕಗಳಲ್ಲಿ ನಾವು ಕೃಷ್ಣನ ಬಗ್ಗೆ ಕೇಳುವ ಮೂಲಕ ಪೂರ್ಣವಾಗಿ ಅವನನ್ನ ತಿಳಿದುಕೊಳ್ಳುವುದು. ತತ್ಶೃಣು ಅಂದ್ರೆ ಶಬ್ದ, ಪ್ರಮಾಣದ ಮೂಲಕ ನಾವು ಅವನನ್ನ ತಿಳ್ಕೊಳ್ಳುವಂಥದ್ದು. ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಗುರುಮುಖಿ ನಾನು ಅದನ್ನ ತಿಳ್ಕೊಂಡಿದ್ವಿ. ನಂತರ 4ರಿಂದ 12 ಭಗವಂತ ಈ ಭೌತಿಕ ಜಗತ್ತಿನಲ್ಲಿ ಯಾವ್ದೆಲ್ಲ ಭೌತಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ಎರಡರ ಮೂಲನಾದ ಕೃಷ್ಣನನ್ನ ತಿಳಿದುಕೊಳ್ಳುವುದು, ಯಾವ್ದ್ರಲ್ಲೆಲ್ಲ ನಾವು ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ತಿಳ್ಕೊಂಡಿದ್ವಿ. 14 ಪ್ರಕೃತಿಯ 3 ಗುಣಗಳ ನಿಯಂತ್ರಕ ಕೃಷ್ಣ, ಆದ್ದರಿಂದ ಶರಣಾಗತಿ. ಅಂದ್ರೆ ಈ ದೈವಿ ಪ್ರಕೃತಿ ಅನ್ನೋದನ್ನ ನಾವು ನೋಡಿದ್ವಿ. ದೈವಿ ಪ್ರಕೃತಿ ಅಂತಂದ್ರೆ ಮಹಾಮಾಯೆ. ಅವಳು ಈ ಜೀವಿಯನ್ನ, ನಾವು ತಟಸ್ಥ ಶಕ್ತಿಗಳು ಆದ್ರೂ ಕೂಡ ನಾವು ಯಾವಾಗ ಬಹಿರಂಗ ಶಕ್ತಿಯ ನಿಯಂತ್ರಣಕ್ಕೆ ಬರ್ತೀವಿ, ಭೌತಿಕ ಜಗತ್ತಿಗೆ ಬಂದಾಗ
ಆಗ ಈ 3 ಗುಣಗಳಲ್ಲಿ ನಾವು ಬಂದಿಗಳಾಗ್ತೀವಿ. ಯಾವಾಗ ನಾವು ಭಗವಂತ ಆ 3 ಗುಣಗಳ ನಿಯಂತ್ರಕ ಅಂದ್ರೆ ಆ ಮಾಯಾ ಶಕ್ತಿಯ ದೈವಿ ಶಕ್ತಿಯ ನಿಯಂತ್ರಕ ಕೃಷ್ಣ ಅಂತ ತಿಳಿದಾಗ ಅವನಿಗೆ ಶರಣಾಗುವ ಮೂಲಕ ನಾವು ಈ 3 ಗುಣಗಳಿಂದ ಬಿಡುಗಡೆ ಪಡೀಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ನಂತರ 15ರಿಂದ 19 ಕೃಷ್ಣನಿಗೆ ಶರಣಾಗದವರ 4 ವಿಧಗಳು, ಶರಣಾಗುವವರ 4 ವಿಧಗಳು, ಅಂದ್ರೆ 4 ದುಷ್ಕೃತಿಗಳು ಮತ್ತೆ 4 ಸುಕೃತಿಗಳ ಬಗ್ಗೆ ಇವತ್ತಿನ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ದೇವತಾ ಆರಾಧಕರು ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಇನ್ನೊಂದಿದೆ. ದೇವತಾ ಆರಾಧಕರು ಮತ್ತೆ ನಿರಾಕಾರ ಶರಣಾಗತಿ, ಅನುಚಿತ ತಪ್ಪು ಗ್ರಹಿಕೆ, ಇವೆರಡರ ಬಗ್ಗೆ ನಾವಿನ್ನು ತಿಳ್ಕೊಳ್ಳೋದು ಬಾಕಿ ಇದೆ. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಕಾಮಸ್ತೈಸ್ತೈತು ಜ್ಞಾನಃ ಪ್ರಪದ್ಯಂತೆ ಹನ್ಯದೇವತಾಃ ತಂ ತಂ ನಿಯಮಾಸ್ತಾಯ ಪ್ರಾಕೃತ್ಯ ನಿಯತಾಯ ಸ್ವಯಂ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. 7.20. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾವು 4 ಜನ ಶರಣಾಗ್ತಾರೆ, 4 ಜನ ಶರಣಾಗೋದಿಲ್ಲ ಅನ್ನೋದನ್ನ ನೋಡಿದ್ವಿ. ಈ ಶರಣಾಗೋದ್ರಲ್ಲಿ ಯಾರು ಶರಣಾಗತಿಯನ್ನ ಹೊಂದ್ತಾ ಇದ್ದಾರೆ ಅವರಲ್ಲೂ ಕೂಡ 2 ತರ ಜನ ಇದ್ದಾರೆ. ಒಬ್ರು ನಾವ್ ನೋಡಿದ್ವಿ ಅಕಾಮ ಸರ್ವಕಾಮೋ ಅಂದ್ರೆ ಅಂದ್ರೆ ಆಸೆ ಇರ್ಲಿ ಆಸೆ ಇಲ್ದಿರ ಇರ್ಲಿ, ಮೋಕ್ಷದ ಆಸೆ ಇರ್ಲಿ, ಏನಿದ್ರು ಕೂಡ ಕೃಷ್ಣನಿಗೆ ಶರಣಾಗುವಂತವ್ರು ಅಂತ. ಆದ್ರೆ ಇಲ್ಲಿ ಇನ್ನೊಂದು ರೀತಿಯ ಶರಣಾಗತಿ ಇದೆ. ಅವರು ಕೃಷ್ಣನನ್ನ ಶರಣಾಗೋದಿಲ್ಲ, ಅಂದ್ರೆ ಎಂತದೇ ಒಂದು ಅವ್ರಿಗೆ ಅವಶ್ಯಕತೆ ಬಂದಾಗ್ಲೂ ಕೂಡ ಕೃಷ್ಣನಿಗೆ ಶರಣಾಗೋದಿಲ್ಲ, ಅವರು ದೇವತೆಗಳಿಗೆ ಶರಣಾಗ್ತಾರೆ. ದೇವತೆಗಳಿಗೆ ಶರಣಾಗಿ ಅವರನ್ನ ಆರಾಧನೆ ಮಾಡ್ತಾರೆ. ಅಂತವ್ರು ಏನಂತ ಇಲ್ಲಿ ಹೇಳ್ತಾ ಇದ್ರು, ಐಹಿಕ ಬೈಕಿಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ, ಅಂದ್ರೆ ಯಾರು ಮಾಯಾ ಅಪಹೃತ ಜ್ಞಾನಿಗಳಂತಾನೆ ಹೇಳ್ಬೇಕು ಅವರನ್ನು ಕೂಡ. ಅಂದ್ರೆ ಅವರ ಏನು ಆಸೆಗಳಿದೆ ಅದು ಅವರ ಬುದ್ಧಿನ ಕದ್ದಿದೆ ಅಂತವ್ರು ದೇವತೆಗಳಿಗೆ ಶರಣಾಗ್ತಾರೆ. ಅದನ್ನ ಅವಿಧಿ ಪೂರ್ವಕಂ ಅಂತಾರೆ. ವಿಧಿ ಪೂರ್ವಕಂ ಅಂದ್ರೆ ಕೃಷ್ಣನಿಗೆ ಶರಣಾಗುವಂಥದ್ದು. ಅವಿಧಿ ಪೂರ್ವಕಂ ಅಂತಂದ್ರೆ ನೇರವಾಗಿ ಮರದ ಬೇರಿಗೆ ನೀರೆರಿತೀರಾ, ರೆಂಬೆ ಕೊಂಬೆಗಳಿಗೆ ನೀರೆರಿಯುವಂತ ಕೆಲಸ ಇದು. ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಅಂದ್ರೆ ಅವ್ರಿಗೆ ಯಾವ ದೇವತೆಯಿಂದ ಏನು ಭೌತಿಕ ಇಚ್ಛೆಗಳು ಬಯಕೆಗಳಿದೆಯೋ ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ಅವರದೇ ಆದಂತಹ ಒಂದು ವಿಧಿ ನಿಯಮಗಳ ಮೂಲಕ ಅವರು ಆ ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ದೇವತಾ ಆರಾಧಕ ಶರಣಾಗತಿ ಅನುಚಿತ ತಪ್ಪು ಗ್ರಹಿಕೆ. ಓಕೆ, ಶ್ಲೋಕಗಳು ಮತ್ತು ಭಾವಾರ್ಥಗಳು 20, 21, 22ರವರೆಗೆ ಓದಿ. ದೇವತೆಗಳ ಆರಾಧಕರು ಜ್ಞಾನದಿಂದ ವಂಚಿತರಾಗಲು ಕಾರಣಗಳನ್ನು ಕಂಡುಕೊಳ್ಳಿ. ಇದೊಂದು ಗ್ರೂಪ್ ಚಟುವಟಿಕೆ. ನಾನು ಇಲ್ಲಿ ಬ್ರೇಕ್ಔಟ್ ರೂಮ್ ಮಾಡ್ತೇನೆ. 35 ಇದ್ದೀರಾ, ಎಷ್ಟಾಗುತ್ತೆ 7 ಗ್ರೂಪ್ಸ್ ಮಾಡ್ತೀನಿ. ಎಲ್ಲರೂ ಗ್ರೂಪ್ ಡಿಸ್ಕಷನ್ ಮಾಡಿ 5 ಮಿನಿಟ್ಸ್ ಕೊಡ್ತೇನೆ. ಆಮೇಲೆ ಪ್ರೆಸೆಂಟ್ ಮಾಡೋದಕ್ಕೆ ಎಲ್ಲರಿಗೂ 2 ಮಿನಿಟ್ಸ್ ಇರುತ್ತೆ. ಮತ್ತೆ ಗ್ರೂಪ್ ಇಂದ ಯಾರಾದ್ರೂ ಒಬ್ರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು.
ಹರೇ ಕೃಷ್ಣ ಲಕ್ಷ್ಮೀ ಮಾತಾಜಿ. ಭವ್ಯ ಮಾತಾಜಿ, ದಾಮೋದರ್ ಪ್ರಭುಜಿ, ಮಾಲಶ್ರೀ ಮಾತಾಜಿ, ಪಲ್ಲವಿ ಮಾತಾಜಿ ಜಾಯಿನ್ ಆಗಿಲ್ಲ ಗ್ರೂಪ್ ಅಲ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಗ್ರೂಪ್ ಜಾಯಿನ್ ಆಗಿಲ್ಲ. ಚೂರ್ ನಾನು ಇವತ್ತು ಇಲ್ಲ ಮಾತಾಜಿ, ಸ್ವಲ್ಪ ನಾನು ಕ್ಲಾಸ್ ಮಾತ್ರ ಕೇಳ್ತಾ ಇದ್ದೆ ಮಾತಾಜಿ, ಹಾಗಾಗಿ ಡಿಸ್ಕಷನ್ ನಾನು ಜಾಯಿನ್ ಆಗ್ಲಿಲ್ಲ ಮಾತಾಜಿ. ಹರೇ ಕೃಷ್ಣ ಜ್ಯೋತಿಶ್ರೀ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20 ಆಗಿಲ್ಲ ಅದರಲ್ಲಿ
ಈಗ ದೇವತೆಗಳು ಕೊಡುವಂತಹ ಅನುಗ್ರಹ ಏನಾಗಿರುತ್ತೆ ಅಂದ್ರೆ ಅದು ತಾತ್ಕಾಲಿಕ ಆಗಿರುತ್ತೆ. ಅವ್ರು ಕೊಡುವಂತಹದ್ದು ಶಾಶ್ವತವಾದದ್ದು ಅಲ್ಲ. ಹೇಗೆ ಅಂದ್ರೆ ಅದು ಅವರು ಭಗವಂತನಿಂದನೇ ಅವರು ದೇವತೆಗಳು ಸಹ ಭಗವಂತನ ಭಕ್ತರು. ಅವರು ಭಗವಂತನಿಂದನೇ ಪಡಿಬೇಕು. ಆದ್ರೆ ಕೊಡ್ತಾರೆ ಭಗವಂತ ಅವರಿಗೆ ಆ ಒಂದು ಅನುಗ್ರಹವನ್ನ ಕೊಟ್ಟಿರ್ತಾನೆ. ಹಾಗಾಗಿ ಅವರು ದೇವತೆಗಳು ಕೊಡ್ತಾರೆ, ಆದ್ರೆ ಅದು ಶಾಶ್ವತವಾಗಿದ್ದಲ್ಲ. ಆದ್ರೆ ಭಗವಂತ ಕೊಡುವಂತಹ ಒಂದು ವರ ನಮಗೆ ಶಾಶ್ವತವಾದದ್ದು. ನಮ್ಗೆ ಏನ್ ಬೇಕೋ ಅದನ್ನ ಭಗವಂತ ಕೊಡ್ತಾನೆ, ಆದ್ರೆ ದೇವತೆಗಳು ನಾವ್ ಏನ್ ಕೇಳ್ತೀವೋ ಅದನ್ನ ಕೊಟ್ಟು ಬಿಡ್ತಾರೆ. ಆದ್ರೆ ಅದಕ್ಕೆ ಜವಾಬ್ದಾರಿಯನ್ನ ತಗೊಳ್ಳಲ್ಲ. ಅದಕ್ಕೆ ಅದು ಒಂದು ಶಾಶ್ವತವಾದದ್ದಲ್ಲ. ಹೇಗೆ ಅಂದ್ರೆ, ಈಗ ನೀನ್ ನನಗೆ ಯಜ್ಞ ಮಾಡಿದೆ, ನಾನ್ ನಿನಗೆ ಇದನ್ನ ಕೊಟ್ಟೆ, ಅದರಿಂದ ನಿನಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅದು ನನಗೆ ಗೊತ್ತಿಲ್ಲ, ಅದನ್ನ ನೀನೇ ಅನುಭವಿಸ್ಬೇಕು ಆತರ. ಆಮೇಲೆ ದೇವತೆಗಳು ಕೊಡುವಂತಹ ಒಂದು ಇದು ಒಂಥರ ಭ್ರಮೆ ಮತ್ತು ಮಾಯೆನಲ್ಲಿ ಇರುವಂತಹದ್ದು. ಅವ್ರ ವೈದಿಕ ಜ್ಞಾನದ ತಿಳುವಳಿಕೆನೂ ಇಲ್ಲ. ದೇವತೆಗಳು ಸಹ ಜೀವಿಗಳು. ಆದ್ರೆ ಈಗ ಮನುಷ್ಯರು ಯಾರ್ಯಾರ ಸ್ವಭಾವಗಳಿಗೆ ಅನುಗುಣವಾಗಿ ಅವರು ಒಂದು ನಿರ್ದಿಷ್ಟ ದೇವತೆ ಪೂಜೆಯನ್ನು ಅವರು ಮಾಡ್ತಾರೆ ಅಂತ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನ ಕದ್ದಿದ ಅಂತಹವ್ರು ಮಾತ್ರ ಒಂದು ದೇವತೆಗಳಿಗೆ ಶರಣಾಗತಿಯನ್ನ ಹೊಂದುತ್ತಾರೆ. ಆದ್ರೆ ಈ ದೇವತೆಗಳಿಗೆ ಶರಣಾಗತಿ ಹೊಂದಿದ್ರು ಭಗವಂತ ಆ ಒಂದು ಸ್ವಾತಂತ್ರ್ಯವನ್ನು ಸಹ ಕೊಡ್ತಾನೆ. ನಮ್ಮಲ್ಲಿ ಪರಮಾತ್ಮನಾಗಿದ್ದು ಆ ಒಂದು ಸ್ವಾತಂತ್ರ್ಯವನ್ನು ಸಹ ಭಗವಂತ ಕೊಡ್ತಾನೆ. ನೀನು ದೇವತೆಗಳನ್ನ ಪೂಜಿಸು ಅಂತ ಆ ಒಂದು ಇಚ್ಛೆಯನ್ನು ಸಹ ಈಡೇರಿಸ್ತಾನೆ ಭಗವಂತ ನಮಗೋಸ್ಕರ. ಆಮೇಲೆ ಇಂತಹ ಶ್ರದ್ಧೆಯನ್ನು ಪಡೆದವರು ಒಂದು ನಿರ್ದಿಷ್ಟ ದೇವತೆಯನ್ನ ಪೂಜಿಸಲು ಪ್ರಯತ್ನ ಮಾಡುತ್ತಾರೆ. ಹಾಗೆ ಈ ಅನುಗ್ರಹಗಳೆಲ್ಲ ನೀಡುವವನು ಯಾರು ಅಲ್ಲ, ಭಗವಂತನೇ ನೀಡೋದು ನಮ್ಗೆ ಅಂತಂದು. ಈ ಭಗವದ್ಧಾಮಕ್ಕೆ ಹಿಂದಿರುಗುವಂತಹ ಜೀವಿಗೆ ಪ್ರಾಪಂಚಿಕ ಬಯಕೆಗಳೇ ಒಂದು ತೊಡಕಾಗ್ಬಿಡ್ತವೆ. ಹಾಗಾಗಿ ದೇವತೆಗಳನ್ನ ಈ ಒಂದು ಏನು ಪ್ರಾಪಂಚಿಕ ಬಯಕೆಗಳಿಂದ ನಾವು ನಮ್ಮ ಒಂದು ಮನಸ್ಸಿಗೆ ಒಂದು ಅನುಗುಣವಾಗಿ ಯಾವ ದೇವತೆಗಳನ್ನ ಪೂಜೆ ಮಾಡಿ ಆಯಾ ವರಗಳನ್ನ ನಾವು ಪಡಿತೇವೆ. ಹಾಗಾಗಿ ನಾವು ಈ ಒಂದು ಜ್ಞಾನದಿಂದ ನಾವು ವಂಚಿತರಾಗ್ಬಿಡ್ತೇವೆ ಅಂತ ಇಲ್ಲಿ ಹೇಳ್ತಾ ಇರೋದು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ವಚನ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಮಾತಾಜಿ, ಇದೇ ಮಂದ ಬುದ್ಧಿಯವರು ಮತ್ತೆ ಅಲ್ಪ ಬುದ್ಧಿಯವರು, ರಜೋ ಮತ್ತು ತಮೋ ಗುಣದಲ್ಲಿರೋರು ಈ ಭೌತಿಕ ಪ್ರಪಂಚದ ಐಹಿಕ ಬಯಕೆಗಳ ಶೀಘ್ರ ಪೂರೈಕೆಗಾಗಿ ದೇವತೆಗಳ ಆಶ್ರಯ ಪಡೆಯುತ್ತಾರೆ ಮಾತಾಜಿ. ಮತ್ತೆ ಇವರು ದೇವತಮ ಪರಮ ಪುರುಷನ ಬಳಿಗೆ ಹೋಗುವುದಿಲ್ಲ. ತಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ದೇವತೆಗಳ ಹತ್ರ ಹೋಗ್ತಾರೆ. ಮತ್ತೆ ಐಹಿಕ ಜ್ಞಾನ ಪಡೆದುಕೊಳ್ಳಬಲ್ಲವರು ಇವರು ಇಂಥ ಕೆಳಮಟ್ಟದ ಬಯಕೆಯಿಂದ ಬಯಕೆಗಳ ಇಚ್ಛೆಗೆ ಒಳಗಾಗಿರ್ತಾರೆ. ಮತ್ತೆ ಅವ್ರ ಬಯಕೆಗಳು ಈಡೇರಿದ್ಮೇಲೆ ತಕ್ಷಣ ಭಕ್ತಿನ ಬಿಟ್ಟು ಬಿಡ್ತಾರೆ. ಅಂದ್ರೆ ಅವರು ಒಂದು ಭಗವಂತನಿಗೂ ಅವ್ರಿಗೂ ಒಂದು ಬಿಸ್ನೆಸ್ ತರ ಮಾಡ್ಕೊಂಡಿರ್ತಾರೆ ಮಾತಾಜಿ. ಅವ್ರಿಗೆ ಏನೇನ್ ಬಯಕೆಗಳು ಬೇಕೋ, ಈಗ ಉದಾಹರಣೆ ಲಕ್ಷ್ಮಿ ದುಡ್ಡು ಬೇಕು ಅಂದ್ರೆ ಲಕ್ಷ್ಮಿ, ಸರಸ್ವತಿ, ಈ ತರ ಆರೋಗ್ಯ ಬೇಕು ಅಂದ್ರೆ ಸೂರ್ಯದೇವನ ಈ ತರ ಪೂಜೆ ಮಾಡ್ತಾರೆ. ಅವನನ್ನ ಯಜ್ಞ ಯಾಗಾದಿಗಳು ಮಾಡಿ ಅವರನ್ನ ಸುಪ್ರೀತರ ಆದ್ಮೇಲೆ ಭಗವ ದೇವತೆಗಳು ಅವ್ರಿಗೆ ವರವನ್ನು ಕೊಡ್ತಾರೆ. ಆದ್ರೆ ಈ ವರ ಶಾಶ್ವತ ಅಲ್ಲ, ತಾತ್ಕಾಲಿಕ ಮಾತಾಜಿ. ನಾವು ದೇವತೆಗಳು ಕೂಡ ಭಗವಂತನ ಪ್ರತಿನಿಧಿಗಳೇ. ಅವರು ಭಗವಂತನ ಆದೇಶದಂತೆ ಈ ಪ್ರಪಂಚವನ್ನ ನಡ್ಸ್ಕೊಂಡು ಹೋಗ್ತಿರ್ತಾರೆ. ಮತ್ತೆ ನಾವು ಈ ಐಹಿಕ ಬಯಕೆಗಳನ್ನ ಕೇಳಿದಾಗ ಅವರು ಅದನ್ನ ಕೊಡೋದಿಕ್ ಸ್ವತಂತ್ರರಲ್ಲ. ಭಗವಂತನ ಹತ್ರನೇ ಹೋಗಿ ಅವರು ನಮ್ಮ ಬಯಕೆಗಳನ್ನ ಬೇಡಿಕೆಗಳನ್ನ ಇಡ್ತಾರೆ. ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ನಮ್ಗೆ ದೇವತೆಗಳು ಕೊಡೋದು ಅದು ನಮ್ಗೆ ರಕ್ಷಣೆನೂ ಇರೋದಿಲ್ಲ ಮಾತಾಜಿ. ಉದಾಹರಣೆ, ಅವರಿಂದ ನಾವೇನೋ ಒಂದ್ ವರ ಕೇಳಿರ್ತೀವಿ. ಉದಾಹರಣೆ, ಹಿರಣ್ಯಕಶಿಪು ಬ್ರಹ್ಮನಿಂದ ವರ ಪಡೆದು ತನ್ನ ಸಾವಿಗೆ ಕಾರಣ ಆಗ್ತಾರಲ್ಲ, ಆ ತರ ಅವರು ನಮ್ಗೆ ಭಗವಂತನಿಂದ ನಾವು ವರ ಪಡೆದ್ರೆ ಅವ್ನು ನಮ್ಗೆ ಏನ್ ಇದರಿಂದ ಉಪಯೋಗ ಆಗುತ್ತೆ ಅಂತ ಯೋಚನೆ ಮಾಡಿ ನಮಗೆ ಕೊಡ್ತಾನೆ. ಆದ್ರೆ ದೇವತೆಗಳು ಆ ತರ ಇಲ್ಲ ಮಾತಾಜಿ. ಆಮೇಲೆ ದೇವತೆಗಳನ್ನು ಪೂಜಿಸುವುದರಿಂದ, ಅವರ ಹತ್ತಿರ ಹೋಗುವುದರಿಂದ ಭಕ್ತರು ಭಗವಂತನ ಭಕ್ತಿಯಿಂದ ವಂಚಿತರಾಗ್ತೀವಿ ನಾವು. ಯಾಕೆಂದ್ರೆ ಅವರು ನಾವು ಹೋಗೋದು ಕರ್ಮಕಾಂಡ ವಿಷಯದಲ್ಲಿ ತೊಡಗಿಕೊಳ್ತೀವಿ. ನಾವು ದೇವತೆಗಳನ್ನ ಪೂಜೆ ಮಾಡೋರು ಯಾವಾಗ್ಲೂ ಫಲಾಪೇಕ್ಷೆ ಇಟ್ಕೊಂಡು ಪೂಜೆ ಮಾಡ್ತಾರೆ.
ಮತ್ತೆ ಅಂತವ್ರು ಭಗವಂತನ ಹತ್ರ ಹೋಗೋ ಅವಕಾಶಗಳನ್ನ ಕಳ್ಕೊಂತಾರೆ. ಆಮೇಲೆ ಅವನು ನೀಡುವ ವರವು ನಮಗೆ ಅವನು ಭಗವಂತ ಏನ್ ವರ ಕೊಡ್ತಾನೆ ಅದು ನಮಗೆ ರಕ್ಷಣೆಯನ್ನು ನೀಡುತ್ತೆ, ಮತ್ತೆ ನಮ್ಮಲ್ಲಿ ಇರೋದನ್ನು ಕಾಪಾಡುತ್ತೆ. ನಾವು ಫಲಾಪೇಕ್ಷೆ ಇರದೆ ನಾವು ಭಗವಂತನ ಭಕ್ತಿ ಸೇವೆ ಮಾಡಿದ್ರೆ ನಾವು ಅವನ ಹತ್ತಿರ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಮಾತಾಜಿ. ನಾವು ದೇವತೆಗಳನ್ನ ಪೂಜೆ ಮಾಡಿದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ. ನಾವು ಎಲ್ಲಿಯವರೆಗೆ ದೇವತೆಗಳ ಹತ್ತಿರ ಹೋಗಿ ಭೌತಿಕ ಆಸೆಗಳನ್ನ ಬೇಡುತ್ತಾ ಸಂತೋಷ ಪಡ್ತಿರ್ತೀವೋ ಅಲ್ಲಿಯವರೆಗೆ ನಮಗೆ ಭಗವಂತನ ಅನುಗ್ರಹ ಸಿಗುವುದಿಲ್ಲ. ಆದ್ರೆ ನಾವು ದೇವತೆಗಳನ್ನ ನಿರ್ಲಕ್ಷಿಸಬಾರದು, ನಾವು ದೇವತೆಗಳಿಗೂ ಗೌರವವನ್ನು ಕೊಡ್ಬೇಕು ಮಾತಾಜಿ. ಅಷ್ಟೇ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಇಲ್ಲಿ ಈ ತಮ್ಮ ಆಧ್ಯಾತ್ಮಿಕದಲ್ಲಿ ಅವರು ಯಾವ ಅರಿವು ಇರೋದಿಲ್ಲ, ಅವ್ರಿಗೆ ಬುದ್ಧಿ ಶಕ್ತಿಯು ಕೂಡ ತುಂಬಾ ಕಮ್ಮಿ ಇರುತ್ತೆ. ಆದ್ರಿಂದ ಅವ್ರ ಬಯಕೆಯನ್ನ ಬೇಗ ಪೂರೈಸಕ್ಕೋಸ್ಕರ ಅವರು ದೇವತೆಗಳನ್ನ ಆಶ್ರಯ ಪಡಿತಾರೆ. ಆದ್ರೆ ದೇವೋತ್ತಮ ಪರಮಪುರುಷನೇ ಬಳಿಗೆ ಹೋಗೋದಿಕ್ಕೆ ಅವರು ಇಷ್ಟಪಡೋದಿಲ್ಲ. ಕಾರಣ ಅವರು ಕೆಳಮಟ್ಟದಲ್ಲಿ ಇರ್ತಾರೆ, ಪ್ರಕೃತಿಯ ಗುಣಗಳಲ್ಲಿ ಕೆಳಮಟ್ಟದಲ್ಲಿ ಇರ್ತಾರೆ, ರಜೋ ಮತ್ತು ತಮ ಗುಣದಲ್ಲಿರುತ್ತೆ. ಕಾರಣದಿಂದ ವಿವಿಧ ದೇವತೆಗಳನ್ನ ಅವರು ಪೂಜೆ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಉದಾಹರಣೆಗೆ ಬೆಳಗಿನ ಜಾವ ಎದ್ಬಿಟ್ಟು ಸೂರ್ಯ ನಮಸ್ಕಾರ ಅಥವಾ ಸಂಧ್ಯಾ ವಂದನೆ ಅಥವಾ ಆದಿತ್ಯ ಹೃದಯ ಪಾರಾಯಣ ಮಾಡ್ಬೇಕು ಅಂತ ಒಂದು ಉದಾಹರಣೆ ಹೇಳ್ತಾರೆ. ಆದ್ರೆ ಅದನ್ನ ಭಕ್ತರಲ್ಲದವರು ಯಾವುದೇ ಉದ್ದೇಶದ ಈ ತರ ಹೋಗಲ್ಲ. ಭಗವಂತನ ಬಿಟ್ಟು ಬೇರೆ ಯಾವುದೇ ಒಂದನ್ನ ಮಾಡೋದಿಕ್ಕೆ ಇಷ್ಟ ಪಡೋದಿಲ್ಲ. 2ನೇ ಶ್ಲೋಕದಲ್ಲಿ ಪರಮಾತ್ಮನ ಎಲ್ಲ ಹೃದಯದಲ್ಲೂ ಪರಮಾತ್ಮ ಇದ್ದಾನೆ, ಆದ್ರೆ ಅದು ಅರಿವು ಅವ್ರಿಗಿಲ್ಲ. ದೇವತೆಗಳನ್ನ ಪೂಜೆ ಮಾಡೋದಿಕ್ಕೆ ಇಚ್ಛೆ ಪಡೋದಿಕ್ಕೆ ಕಾರಣ ಭಗವಂತನೇ. ಯಾರ್ಯಾರು ಯಾವ ದೇವತೆಗಳನ್ನ ಇಚ್ಛೆ ಪಟ್ಟು ನಾವು ಅದನ್ನ ಅನುಸರಿಸ್ತೀವಿ ಅಂತ ಅವ್ರ ಮನಸ್ಸಲ್ಲಿ ಬರುತ್ತೋ ಭಗವಂತ ಅವರಿಗೆ ಆ ಶ್ರದ್ಧೆಯನ್ನು ಕೂಡ ಕೊಡೋದು ಭಗವಂತನೇ. ಅದು ಶಾಶ್ವತವಲ್ಲ ಅನ್ನೋದು ಈ ಅಜ್ಞಾನಿಗಳಿಗೆ ಗೊತ್ತಿಲ್ಲ. ಉದಾಹರಣೆಗೆ ಒಬ್ಬ ವಿದ್ಯೆ ಬಯಸ್ಬೇಕು ಅಂತಂದ್ರೆ ಸರಸ್ವತಿನ ಪೂಜೆ ಮಾಡೋದು, ಅಥವಾ ಸುಂದರವಾದ ಪತ್ನಿಯನ್ನ ಪಡಿಬೇಕಂದ್ರೆ ಶಿವನನ್ನ ಪೂಜೆ ಮಾಡೋದು, ಈ ಮುಖಾಂತರ ಹೋಗ್ತಾರೆ. 3ನೇ ಶ್ಲೋಕದ ಬಂದ್ರೆ ಇಂಥ ಶ್ರದ್ಧೆ ಪಡೆಯೋದು ಅವನ ನಿರ್ದಿಷ್ಟ ದೇವತೆಯನ್ನು ಪೂಜಿಸೋದಿಕ್ಕೆ ಅಭಿಷ್ಟಗಳನ್ನ ಪಡೆಯೋದಿಕ್ಕೆ ಪ್ರಯತ್ನಿಸೋದು. ವಾಸ್ತವವಾಗಿ ಈ ಅನುಗ್ರಹಗಳೆಲ್ಲ ಕೊಡೋದೇ ಕೃಷ್ಣನೇ ಅನ್ನೋದು ಅರಿವು ಅವ್ರಿಗಿರೋದಿಲ್ಲ. ಪರಮಪ್ರಭುವಿನ ಅನುಮತಿ ಇಲ್ಲದೆ ದೇವತೆಗಳು ಮತ್ತು ಭಕ್ತರಿಗೆ ವರ ಅನುಗ್ರಹಿಸೋದಿಕ್ಕೆ ದೇವತೆಗಳಿಗೆ ಯಾವುದೇ ಒಂದು ರೈಟ್ಸ್ ಇರೋದಿಲ್ಲ. ಆದ್ರಿಂದ ಅದೆಲ್ಲ ಕೂಡ ಕೊಡೋದು ಭಗವಂತನೇ. ಅದು ದೇವತೆಗಳು ಕೂಡ ಮರ್ತಿರೋದಿಲ್ಲ. ಆದ್ರೆ ದೇವತೆಗಳನ್ನ ಮತ್ತು ಈ ಇಷ್ಟಾರ್ಥ ಸಿದ್ಧಿಗಳನ್ನ ಪಡೆಯೋದಿಕ್ಕೋಸ್ಕರ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಭಗವಂತ ಬೇರೆ ಬೇರೆ ದೇವರನ್ನ ಅವ್ರು ಹೇಗೆ ಇಷ್ಟಪಟ್ಟು ಪೂಜೆ ಮಾಡ್ತಾರೆ, ಕಾಳಿ ದೇವಿನ ಮತ್ತೆ ಲಕ್ಷ್ಮೀನ ನೀವ್ ಹೇಳಿದಾಗೆ ಅದನ್ನೆಲ್ಲ ಪೂಜೆ ಮಾಡ್ಲಿಕ್ಕೆ ಹೋಗ್ತಾರೆ. ಇದರಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಪರಮಪ್ರಭುನ ಭಕ್ತಿ ಸೇವೆ ಮತ್ತು ಒಬ್ಬ ದೇವತೆಯ ಪೂಜೆ ಇವೆರಡು ಒಂದೇ ಇರೋದಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವತೆಗಳ ಪೂಜೆ ಪ್ರಾಪಂಚಿಕವಾದದ್ದು ಮತ್ತು ಪರಮಪ್ರಭುವಿನ ಪೂಜೆ ಮಾಡೋದು ಭಕ್ತಿ ಸೇವೆಯಲ್ಲಿ ಅಥವಾ ಆಧ್ಯಾತ್ಮದಲ್ಲಿ ಸಂಪೂರ್ಣವಾಗಿ ಇರೋದಿಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕುಂಡಲತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮ್ಮ ಗ್ರೂಪಿನಲ್ಲಿ ಆತ್ಮಾರಾಮ್ ಪ್ರಭು ಇದ್ರು, ಲಕ್ಷ್ಮಣ ಕಾಂಬ್ಳೆ, ಪ್ರವೀಣ ಮಾತಾಜಿ, ಅನಂತ ಕೃಷ್ಣ ಮತ್ತು ನಾನಿದ್ದೀವಿ ಮಾತಾಜಿ. ಇಲ್ಲಿ ಭಗವಂತನೇ ಹೇಳಿದಾನೆ, ಯಾಂತಿ ದೇವಾವೃತ ದೇವ ಪಿತೃ ಯಾಂತಿ ಪಿತೃವೃತ ಭೂತಾನ್ ಯಾಂತಿ ಭೂತೆ ಯಾಂತಿ ಮಧ್ಯಾಜಿನೋಪ್ಯಮಂ. ಯಾರ್ಯಾರು ಯಾವ ದೇವತೆಗಳನ್ನ ಯಾವಾಗ ಪೂಜಿಸ್ತಾರೋ ಅಂತಹ ಲೋಕಗಳನ್ನ ಅವನು ಸೇರ್ಬಹುದು ಅನ್ನೋದನ್ನ ಕೊಟ್ಟಿದ್ದಾರೆ. ಯಾರಿಗೆ ಇದರ ಬಗ್ಗೆ ಜ್ಞಾನ ಇಲ್ಲವೋ ಅಂತಹವರು ಮಾತ್ರ ದೇವತೆಗಳನ್ನ ಪೂಜೆ ಮಾಡಲಿಕ್ಕೆ ಹೋಗುವಂತಹುದು. ಈಗ ಐಹಿಕವಾಗಿ ತುಂಬಾ ಆಸೆಯನ್ನು ಹೊಂದಿದ್ದವರು, ನನಗೆ ತುಂಬಾ ಹಣದ ಆಸೆ ಬೇಕು ಅಥವಾ ಆಸ್ತಿ ಪಾಸ್ತಿಗಳು ಬೇಕು, ಆಡಂಬರದ ಜೀವನ ಬೇಕು ಅನ್ನುವಂತಹ ಲೌಕಿಕವಾದ ಮತ್ತು ಸ್ವಲ್ಪ ದಿನ ಉಳಿಯುವಂತಹ ಈ ಅಶಾಶ್ವತವಾದ ಆಸೆ ಈಡೇರಿಸಲಿಕ್ಕೆ ದೇವತೆಗಳನ್ನ ಪೂಜೆ ಮಾಡುವಂತಹುದು. ಪ್ರಕೃತಿಯ 3 ಗುಣಗಳಿಗೆ ಒಳಪಟ್ಟು ಸಹ ಈ ಜೀವಿಯು ಇವರನ್ನ ಆರಾಧನೆ ಮಾಡ್ತಾರೆ. ಅವರಿಗೆ ಶುದ್ಧ ಸತ್ವ ಬರುವವರೆಗೆ ಅವರು ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ಶುದ್ಧ ಸತ್ವ ಬಂದಾಗ ಅವರು ತನ್ನಿಂತಾನಾಗಿ ಭಗವಂತನನ್ನ ಆರಾಧನೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಇಲ್ಲಿ ಹೇಗೆ ನಾವು ದೇವತೆಗಳನ್ನ ಪೂಜಿಸ್ತೇವೆ ಅಂತ ಹೇಳಿದ್ರೆ, ಒಂದು ಮರದ ಬೇರಿಗೆ ನೀರನ್ನ ಹಾಕಿದ್ರೆ ದೇವರು ಆದಂತಹ ಭಗವಂತ ಮಾತ್ರ ಎಲ್ಲ ಉಪದೇವತೆಗಳನ್ನ ಸಂತುಷ್ಟಿಗೊಳಿಸ್ತಾನೆ. ಅದೇ ರೀತಿ ನಾವು ಯಾರನ್ನ ಭಗವಂತನನ್ನ ಆರಾಧನೆ ಮಾಡಿದ್ರೆ ಮಾತ್ರ ಉಳಿದ ದೇವರು ಸಂತುಷ್ಟ ಆಗ್ತಾರೆ.
ಅದನ್ನು ಬಿಟ್ಟು ನಾವು ದೇವತೆಗಳ ಮೂಲಕ ಹೋದ್ರೆ ನಮ್ಮ ಆಸೆಗಳನ್ನ ಅವರು ಹೊತ್ತುಕೊಂಡು ಮತ್ತೆ ಭಗವಂತನಲ್ಲಿಗೆ ಹೋಗ್ಬೇಕು. ಭಗವಂತ ಅದನ್ನ ಮತ್ತೆ ಅವರಿಗೆ ಕೊಟ್ಟು ಅವರು ನಮಗೆ ಕೊಡ್ಬೇಕು. ಇಂಥ ಲಾಂಗ್ ಪ್ರೊಸೀಜರ್ ಅಲ್ಲಿ ನಡೆಯುವ ಕಾರಣ ನಾವು ನೇರವಾಗಿ ಭಗವಂತನನ್ನ ಆರಾಧನೆ ಮಾಡ್ಬೇಕು. ಅಂದ್ರೆ ಅವರು ಎಲ್ಲ ಸಂಪೂರ್ಣದಲ್ಲಿ ಸಂಪೂರ್ಣನಾದವನು. ಇನ್ನು ನಮ್ಮಲ್ಲಿರುವಂತಹ ಅಜ್ಞಾನ ಕೂಡ ಭಗವಂತನನ್ನು ಬಿಟ್ಟು ಉಳಿದ ದೇವತೆಗಳನ್ನ ಆರಾಧನೆ ಮಾಡಲಿಕ್ಕೆ ನಮ್ಮನ್ನ ಪ್ರೇರೇಪಣೆ ಮಾಡುವಂತಹುದು. ಅಜ್ಞಾನ ಅಂದ್ರೆ ನಮಗೆ ಭಗವಂತನ ಬಗ್ಗೆ ಪೂರ್ತಿ ಜ್ಞಾನ ಇಲ್ಲದೆ ಇರುವುದು. ಅಂದ್ರೆ ಇನ್ನು ಪುಣ್ಯಗಳನ್ನ ಪಡಿಬೇಕು ಅನ್ನುವ ಕಾರ್ಯದಲ್ಲಿ ಸಹ ಇವರು ದೇವತೆಗಳನ್ನ ಪೂಜಿಸ್ತಾರೆ. ಅಂದ್ರೆ ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅಂದ್ರೆ ಇವರು ನೆನೆಸ್ತಾರೆ, ನಾನು ದೇವತೆಗಳನ್ನೇ ಪೂಜಿಸ್ಬೇಕು. ಯಾಕೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತಂದ್ರೆ ಸ್ವರ್ಗದಲ್ಲಿ ನಮಗೆ ಯಥೇಚ್ಛವಾದಂತಹ ಸುಖ ಭೋಗಗಳು ಸಿಗ್ತವಂತೆ ಅನ್ನುವ ಒಂದು ಮಂದ ಬುದ್ಧಿಯಾದಂತಹ ಜ್ಞಾನ. ಇಂಥ ಅಲ್ಪ ಜ್ಞಾನವನ್ನು ಹೊಂದಿದವರು ಈ ದೇವತೆಗಳನ್ನ ಆರಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ಭೋಗದ ಐಶ್ವರ್ಯದ ಇಚ್ಛೆ ಮತ್ತು ಭಗವಂತನ ಬಗ್ಗೆ ಸ್ವಲ್ಪ ಮಟ್ಟಿನ ಅಸೂಯೆ ಇದ್ದಂತಹ ಕೆಲವು ಜನರು ಸಹ, ಜೀವಿಗಳು ಸಹ ಇಂತಹ ದೇವತೆಗಳನ್ನ ಪೂಜೆ ಮಾಡ್ತಾರೆ. ಪರಮಾತ್ಮ ಎಲ್ಲರ ಹೃದಯದಲ್ಲಿ ಇದ್ದಾನೆ ಅನ್ನುವಂತಹ ಜ್ಞಾನ ಬರುವವರೆಗೆ ಇಂತಹ ದೇವತೆಗಳ ಉಪಯೋಗ ಪಡೆದುಕೊಳ್ತಾನೆ ಜೀವಿ ಇರ್ತಾನೆ. ಆದ್ರೆ ಯಾವಾಗ ಪರಮಾತ್ಮ ನನ್ನಲ್ಲಿದ್ದಾನೆ, ಪರಮಾತ್ಮನೇ ಎಲ್ಲವನ್ನೂ ಕೊಡುವವನು ಅನ್ನುವಂತಹ ಭಾವನೆ ಬಂದಾಗ ಅವನು ನೇರವಾಗಿ ಭಗವಂತನಿಗೆ ಶರಣಗತಿಯನ್ನ ಹೊಂದುತ್ತಾನೆ. ಈಗ ಪಿತೃಗಳನ್ನ ಆರಾಧನೆ ಮಾಡುವವರು ಪಿತೃಲೋಕಕ್ಕೆ ಹೋಗುತ್ತಾರಂತೆ, ದೇವತೆಗಳನ್ನ ಆರಾಧನೆ ಮಾಡುವವರು ದೇವಲೋಕಕ್ಕೆ, ಭೂತಗಳನ್ನ ಆರಾಧನೆ ಮಾಡುವವರು ಅಂತಹ ಲೋಕಕ್ಕೆ ಹೋದ್ರೆ ನನ್ನನ್ನ ಆರಾಧನೆ ಮಾಡುವವರು ನನ್ನ ಲೋಕಕ್ಕೆ ಬರುತ್ತಾರೆ ಅನ್ನುವಂತಹ ಪರಮೋಚ್ಛದಲ್ಲಿ ಉತ್ತಮವಾದಂತಹ ಜ್ಞಾನವನ್ನು ಭಗವಂತ ಕೊಟ್ಟಿದ್ದಾನೆ. ಇದು ಎಲ್ಲರಿಗೂ ಬರುವವರೆಗೆ ದೇವತೆಗಳನ್ನ ಆರಾಧನೆ ಮಾಡಿ ತಮ್ಮ ಐಹಿಕ ಮತ್ತು ಕ್ಷಣಿಕವಾದಂತಹ ಲಲಾಸೆಗಳನ್ನ ತೀರಿಸಿಕೊಳ್ಳುವುದರಲ್ಲಿ ಮಗ್ನರಾಗಿರ್ತಾರೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗೌರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ರೂಮ್ ನಂಬರ್ 6 ಅಲ್ಲಿದ್ದೆ. ನನ್ನ ಜೊತೆ ಆಶಾ, ಹೇಮಂತ್ ಮಾತಾಜಿ, ಮಥುರಾ ಮಾತಾ ಮತ್ತೆ ಮುನಿರಾಜ್ ಪ್ರಭು. ನನ್ನ ಹೆಸರು ಗೌರಿ. ನಾನು ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ದೇವತೆಗಳ ಆರಾಧಕರು ಜ್ಞಾನದಿಂದ ವಂಚಿತರಾಗಲು ಕಾರಣ. ಶ್ಲೋಕ 20, 21 ಮತ್ತೆ 22ರಲ್ಲಿ ಎಲ್ಲರೂ ಹೇಳಿದ್ದಾರೆ ಮಾತಾಜಿ, ಏನು ಉಳಿದಿಲ್ಲ. ಆದ್ರೂ 2-3 ಪಾಯಿಂಟ್ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಭಗವದ್ಧಾಮಕ್ಕೆ ಹಿಂದಿರುಗಲು ಬಯಸುವ ಜೀವಿ ಪ್ರಾಪಂಚಿಕ ಬಯಕೆಗಳು ತೊಡಕುಗಳು. ಸೊ ಇಂತಹ ಬಯಕೆಗಳಿದ್ದಾಗ ಏನಾಗುತ್ತೆ ಅಂತಂದ್ರೆ ನಾವು ಆ ಬಯಕೆಗಳನ್ನ ಪೂರ್ತಿ ಮಾಡಲು ದೇವತೆಗಳ ಕಡೆ ಹೋಗ್ತೀವಿ. ಆದ್ರಿಂದ ಮಂದಮತಿಯವರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಸುಖವನ್ನು ಬಯಸಕ್ಕೆ, ಪ್ರಾಪಂಚಿಕ ಲಾಭಗಳನ್ನು ಬಯಸೋದಕ್ಕೆ ಏನ್ ಮಾಡ್ತಾರೆ, ಬಯಸಿ ಏನ್ ಮಾಡ್ತಾರೆ, ದೇವತೆಗಳ ಆರಾಧನೆಯನ್ನು ಮಾಡ್ತಾರೆ. ಭಗವಂತನ ಪರಿಶುದ್ಧ ಭಕ್ತನಿಗೆ ಯಾವುದೇ ತರಹ ಆಸೆ ಇರುವುದಿಲ್ಲ. ಅವನಿಗೆ ಭಗವಂತನ ಭಕ್ತಿಯಲ್ಲಿ ಅವರು ಎಲ್ಲವನ್ನು ಪಡ್ಕೊಂಡಿರ್ತಾರೆ. ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿರುತ್ತೆ ಭಗವಂತನಲ್ಲಿ. ಅವರು ಅಂತಂದ್ರೆ ಆತ್ಮ ತೃಪ್ತಿ ಆಗಿರುತ್ತೆ. ಅವರು ಭಗವಂತನಲ್ಲಿ ಎಲ್ಲವನ್ನು ಕಂಡ್ಕೊಂಡಿರ್ತಾರೆ. ಅವರಿಗೆ ಯಾವುದೇ ಒಂದು ಐಹಿಕ ಒಂದು ಆಸೆ ಇರುವುದಿಲ್ಲ. ಸೊ ಅವರು ಅಂತಹ ಜ್ಞಾನ ಇರೋರು ಅವರು ಭಗವಂತನನ್ನೇ ಕೇಳ್ತಾರೆ. ಈ ಮಂದಮತಿಯವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ದೇವತೆಗಳು ಕೊಡುವಂತಹ ಐಹಿಕ ಲಾಭಗಳನ್ನ ಕೇಳ್ತಾರೆ. ಸೊ ದೇವತೆಗಳು ಪೂಜಿಸೋರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಸೊ ಭಗವಂತನ ಪೂಜಿಸೋರು ಭಗವಂತನ ಲೋಕಕ್ಕೆ ಹೋಗ್ತಾರೆ. ದೇವತೆಗಳಿಗೆ ಗೌರವಿಸಬೇಕು. ದೇವತೆಗಳು ಯಾರು ಅಂದ್ರೆ ಅಧಿಕಾರಿಗಳು, ಭಗವಂತನ ನಿಯೋಜಿಸಿದಂತಹ ಅಧಿಕಾರಿಗಳು. ಅವರಿಗೆ ನಾವು ಗೌರವವನ್ನು ಕೊಡಬೇಕು. ಆದ್ರೆ ನಾವು ಪೂಜೆ ಮಾತ್ರ ಭಗವಂತನಿಗೆ ಮಾಡ್ಬೇಕು. ಸೊ ನಾವು ದೇವತೆಗಳಿಗೆ ಪೂಜೆ ಮಾಡ್ಬಿಟ್ಟು ಇಷ್ಟಾರ್ಥ ಐಹಿಕ ಸಿದ್ಧಿಗಾಗಿ ನಾವು ಐಹಿಕ ಕಾಮನೆಗಾಗಿ ನಾವು ಪೂಜೆಯನ್ನು ಮಾಡ್ಬೇಕು. ಈಗ ಶಿವರಾತ್ರಿ ಬಂತು ಲಾಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್. ಅಲ್ಲಿ ಏನಾಯ್ತು ಅಂತಂದ್ರೆ ನಾವು ಕೃಷ್ಣ ಭಕ್ತಿಯಲ್ಲಿರೋರು ತುಂಬಾ ಚಾಲೆಂಜಿಂಗ್ ಇದು. ಯಾಕೆಂತಂದ್ರೆ ಅವಾಗ ಕೇಳ್ತಾರೆ, ನೀವು ಕೃಷ್ಣನ ಭಕ್ತಿ ಮಾಡೋರು ಯಾಕೆ ನೀವು ಶಿವರಾತ್ರಿಯ ಉಪವಾಸವನ್ನು ಮಾಡ್ತೀರಿ ಅಂತ ಕೇಳಿದಾಗ ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ ಅಂತಂದ್ರೆ, ಶಿವನಲ್ಲಿ ನಮ್ಮ ದೃಢತೆ, ಭಕ್ತಿ, ಶಿವನಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನೀವು ಅತ್ಯಂತ ಶ್ರೇಷ್ಠ ವೈಷ್ಣವರು, ನಿಮಗೆ ಹೇಗೆ ಭಗವಂತನ ಒಂದು ನಾಮದಲ್ಲಿ ಶ್ರದ್ಧೆ ಇದೆ, ಭಕ್ತಿ ಇದೆ, ಅಂತಹ ಒಂದು ಶ್ರದ್ಧೆ ಮತ್ತೆ ಭಕ್ತಿ ನಮ್ಗೆ ಕರುಣಿಸಿ ಅಂತ ನಾವು ಕೇಳೋದು ಅಂತ. ಈ ತರ ಇಟ್ಸ್ ವೆರಿ ಚಾಲೆಂಜಿಂಗ್ ಅದು ಶಿವರಾತ್ರಿ ಒಂದೇ. ಸೊ ಈ ತರ ನಾವು ಯಾವುದೇ ಒಂದು ದೇವರ ಭಕ್ತಿ ಮಾಡ್ತಾ ಇದ್ದಾಗ ಆ ದೇವರು ಸಂತುಷ್ಟರಾದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ತುಂಬಾ ಸಂತುಷ್ಟರಾದಾಗ ಅವ್ರು ಏನ್ ಮಾಡ್ತಾರೆ, ಮುಂದೆ ಪ್ರಮೋಟ್ ಮಾಡ್ತಾರೆ. ಅವರು ಯಾರನ್ನ ಆರಾಧಿಸ್ತಾ ಇದ್ದಾರೆ ಅವರ ಕಡೆ ಅವರಿಗೆ ಪ್ರಮೋಷನ್ ಕಳಿಸ್ತಾರೆ.
ಗಣೇಶನ ಭಕ್ತಿ ಮಾಡ್ತಾ ಇರ್ಬೋದು, ಸರಸ್ವತಿ ಭಕ್ತಿ ಮಾಡ್ತಾ ಇರ್ಬೋದು, ಲಕ್ಷ್ಮೀ ಮಾತಾ ಭಕ್ತಿ ಮಾಡ್ಬೋದು, ಉಮಾದೇವಿ ಭಕ್ತಿ ಮಾಡ್ಬೋದು, ದುರ್ಗಾದೇವಿ ಭಕ್ತಿ ಮಾಡ್ಬೋದು. ಅವರು ನಿಸ್ವಾರ್ಥವಾಗಿ ಅಹೈತುಕಿ ಅಪ್ರತಿಹತ ಭಕ್ತಿಯನ್ನು ಮಾಡಿದಾಗ ಅವರಿಗೆ ನೆಕ್ಸ್ಟ್ ಸಿಗುವುದು ಭಕ್ತಿ ಅಂದ್ರೆ ಕೃಷ್ಣ ಭಕ್ತಿ. ಅವ್ರು ಕೃಷ್ಣ ಭಕ್ತಿಯನ್ನು ಮಾಡ್ತಾರೆ ಮಾತಾಜಿ. ಸೊ ಅಲ್ಪಮತಿಗಳು, ಮಂದಮತಿಗಳು, ಐಹಿಕ ಆಸೆಗಳನ್ನ ಪೂರೈಸಿಕೊಳ್ಳೋರು ಅವರು ಅದು ಐಹಿಕತೆಯಲ್ಲಿ ಅದನ್ನ ಆಸ್ವಾದಿಸಿ ಅಷ್ಟಕ್ಕೆ ಅವರು ಬಿಟ್ಟು ಜ್ಞಾನಕ್ಕೆ ಮುಂದಿನ ಹಂತಕ್ಕೆ ಏರುವುದಿಲ್ಲ. ಅವರು ಮುಂದಿನ ಹಂತಕ್ಕೆ ಅವರು ಏರಿದಾಗ ಏನಾಗುತ್ತೆ ಅಂದ್ರೆ ಕೃಷ್ಣ ಭಕ್ತಿ ಅವರಿಗೆ ಸಿಗುತ್ತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಕೃಷ್ಣ ಮಾತಾಜಿ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಓಪನ್ ಆಗ್ತಿಲ್ಲ ಮಾತಾಜಿ. ನಮ್ಗೆ ಆಗ್ತಿದೆ ಮಾತಾಜಿ, ಟ್ರೈ ಮಾಡಿ ಮಾತಾಜಿ. ಆಗಿದೆ ಮಾತಾಜಿ, ಅಂದ್ರೆ ನಿಮ್ಗೆ ಅಲ್ಲಿ ಕಾಣಿಸ್ತಿಲ್ಲ ಮಾತಾಜಿ, ಆದ್ರೆ ಓಪನ್ ಆಗ್ತಾ ಇದೆ. ಇಲ್ಲ, ಅದು ಓಪನ್ ಆಗ್ತಾ ಇಲ್ಲ ಮಾತಾಜಿ. ಆಕ್ಚುಲಿ ಅದನ್ನ ಕಾಪಿ ಮಾಡ್ಕೊಂಡು ಮತ್ತೆ ಗೂಗಲ್ ಕ್ರೋಮ್ ಅಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಅಲ್ಲಿ ಓಪನ್ ಆಗುತ್ತೆ, ಅಲ್ಲಿ ಹಾಕ್ಬೋದು. ನಾನು ಅದೇ ಟ್ರೈ ಮಾಡ್ತೇನೆ, ಮೆಸೇಜ್ ನೋಡಿ ನನಗೆ ಇಲ್ಲಿ ಅದಕ್ಕೆ ಗೊತ್ತಾಗ್ಲಿಲ್ಲ. ಆಮೇಲೆ ನೋಡಿದ್ರೆ ಸ್ಕ್ರೀನ್ ಅಲ್ಲೆಲ್ಲ ಎಷ್ಟು ಸತಿ ಟ್ರೈ ಮಾಡ್ತಾ ಸತಿ ಓಪನ್ ಆಗಿತ್ತು. ಓಪನ್ ಆಗ್ತಾ ಇದೆ ಮಾತಾಜಿ. ಆಗ್ತಾ ಇದೆ ಮಾತಾಜಿ. ಓಪನ್ ಆಗ್ತಾ ಇದೆ ಮಾತಾಜಿ. ಓಪನ್ ಆಗಿದೆ ಮಾತಾಜಿ, ನಾನು ಫಿಲ್ ಮಾಡಿದ್ದೀನಿ ಮಾತಾಜಿ. ಹರೇ ಕೃಷ್ಣ. ನಾನು ಅಟೆಂಡೆನ್ಸ್ ಹಾಕಿದ್ದೆ ಮಾತಾಜಿ. ಹಾಕಿದ್ದೀನಿ ಮಾತಾಜಿ. ಗೌರಿ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ನಿಮ್ದು ಆಯ್ತಾ ಮಾತಾಜಿ? ಆಯ್ತಲ್ವಾ ಮಾತಾಜಿ? ರೀಡಿಂಗ್ ಸರಿ. ದೇವತಾ ಆರಾಧನೆ. ದೇವತಾ ಆರಾಧನೆ ಅಂತಂದ್ರೆ ಮರದ ಬೇರಿಗೆ ನೀರೆರಿಯುವಂತ ಕೆಲಸ. ಅಂದ್ರೆ ಬೇರು ಅಂದ್ರೆ ಅದೇ ಕೃಷ್ಣ. ಭಗವಂತ ತೃಪ್ತನಾದ ಅಂದ್ರೆ ಎಲ್ಲರೂ ಕೂಡ ತೃಪ್ತರಾದ ಹಾಗೆ. ಯಸ್ಮಿನ್ ತೃಷ್ಟೆ ಜಗತ್ ತೃಷ್ಟೆ ಅಂತ ಹೇಳ್ತಾನೆ. ಅಂದ್ರೆ ಭಗವಂತ ತೃಪ್ತನಾದ ಅಂದ್ರೆ ಪ್ರತಿಯೊಬ್ರು ತೃಪ್ತರಾದ ಹಾಗೆ. ಆದ್ರೆ ಯಾರು ಮಂದಮತಿಗಳು ಅಂದ್ರೆ ಅಜ್ಞಾನಿಗಳು ಇರ್ತಾರೆ, ಅಂದ್ರೆ ಅವರಲ್ಲಿ ಹೆಚ್ಚು ಜ್ಞಾನ ಇಲ್ಲ. ನಾವು ಕೂಡ ಅದೇ ರೀತಿ ಇದ್ವಿ ಇದಕ್ ಮೊದ್ಲು. ಕೃಷ್ಣ ಪ್ರಜ್ಞೆ ಗೊತ್ತಿಲ್ದಿದ್ದಕ್ ಮುಂಚೆ ನಾವು ಕೂಡ ದೇವತೆಗಳ ಆರಾಧಕರೇ ಆಗಿದ್ವಿ. ಆ ಸಮಯದಲ್ಲಿ ನಾವು ಎಲ್ಲಾ ದೇವತೆಗಳನ್ನು ಏನಾನ ಒಂದು ಐಹಿಕ ಇಚ್ಛೆ ಇಟ್ಕೊಂಡೇ ಹೋಗ್ತಾ ಇದ್ವಿ. ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ಏನೋ ಒಂದ್ ಇದೆ, ಅಲ್ಲಿ ಹೋಗಿ ಏನ್ ಕೇಳ್ಕೊಂಬಂದೆ ದೇವಸ್ಥಾನದಲ್ಲಿ, ದೇವ್ರಿಗೆ ಹೋಗಿ ಏನ್ ಬೇಡ್ದೆ ಏನ್ ಕೇಳ್ಕೊಂಡೆ ಅಂತಾನೆ ಮಾತಾಡ್ತಾ ಇದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಂದ್ರೆ. ಹಾಗೆ ದೇವತೆಗಳ ಹತ್ರ ಹೋಗಿ ಎಲ್ಲಾ ಭೌತಿಕ ಇಚ್ಛೆಗಳನ್ನ ಕೇಳುವಂತದ್ದು. ಅಂತವ್ರು ಭೌತಿಕ ಇಚ್ಛೆಗಳನ್ನ ಕೇಳೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಈ ಭೌತಿಕ ಜಗತ್ತಿನಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ದೇವತೆಗಳ ಆರಾಧನೆ ಮಾಡೋರು ಮ್ಯಾಕ್ಸಿಮಮ್ ಅಂದ್ರೆ ದೇವತೆಗಳ ಲೋಕಕ್ಕೆ ಹೋಗ್ಬೋದು. ಅದು ಕೂಡ ಒಂದು ಭೌತಿಕ ಲೋಕವೇ ಆಗಿದೆ. ಅದು ಆಧ್ಯಾತ್ಮಿಕ ಲೋಕ ಅಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಇರುವಂತದ್ದು ದೇವತೆಗಳು ಇರುವಂತಹ ಸ್ವರ್ಗ ಇರ್ಬೋದು ಅಥವಾ ಊರ್ಧ್ವ ಲೋಕಗಳು ಎಲ್ಲವೂ ಕೂಡ ಒಂದು ಭೌತಿಕ ಲೋಕದಲ್ಲೇ ಬರುವಂತದ್ದು. ಆದ ಕಾರಣ ಇಂತಹ ಇಚ್ಛೆಗಳು ನಮ್ಮನ್ನ ಜನ್ಮ ಮೃತ್ಯು ಜರಾವ್ಯಾಧಿಗೆ ಸಿಕ್ಕಿಸ್ತಾ ಹೋಗ್ತಾ ಇರ್ತವೆ. ಮತ್ತೆ ನಾವು ನೋಡ್ತೀವಿ ಹೇಗೆ ಈ ಅವ್ರು ಕೊಡುವಂತಹ ವರಗಳು ಕೂಡ ಭಗವಂತನಿಂದಲೇ ನಮ್ಗೆ ಅನುಗ್ರಹ ಸಿಗುವಂತದ್ದು. ಅಂದ್ರೆ ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಅವ್ರು ಅದನ್ನ ನಾವು ಕೇಳಿದಾಗ ಭಗವಂತನಿಂದನೇ ಕೇಳಿ ನಮ್ಗೆ ಕೊಡ್ಬೇಕೇ ಹೊರತು ಅವರಾಗಿ ಏನನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಶಕ್ತರಲ್ಲ, ಅವರು ಕೂಡ ನಮ್ಮ ಹಾಗೆ ವಿಭಿನ್ನ ಅಂಶ. ಅಂದ್ರೆ ಅವರು ಕೂಡ ಜೀವಿಗಳೇ ಆಗಿದ್ದಾರೆ. ಆದ್ರೆ ಏನೋ ಒಂದು ವ್ಯತ್ಯಾಸ ನಮಗೂ ಅವ್ರಿಗೆ ಅಂದ್ರೆ ಅವರು ಭಗವಂತನ ಭಕ್ತರಾದ ಕಾರಣ, ಶುದ್ಧ ಭಕ್ತರಾದ ಕಾರಣ ಭಗವಂತ ಅವರಿಗೆ ಆ ಒಂದು ಜವಾಬ್ದಾರಿಯನ್ನ ವಹಿಸಿಕೊಟ್ಟಿದ್ದಾನೆ. ಹೀಗೆ ನಾವು ಅವರಲ್ಲಿ ಭಕ್ತಿಯನ್ನ ಹೊಂದಿದಾಗ ಆ ಭಕ್ತಿಯನ್ನ ಕೂಡ ಪರಮಾತ್ಮನೇ ಹೆಚ್ಚಿಸ್ತಾನೆ. ಅಂದ್ರೆ ನಮ್ಮಲ್ಲಿ ಆ ಶ್ರದ್ಧೆಯನ್ನು ಕೂಡ ಅವನೇ ಬರುವಂತೆ ಮಾಡ್ತಾನೆ. ಮತ್ತೆ ಹೀಗೆ ನಾವು ನೋಡ್ತೀವಿ ಹೇಗೆ ಧ್ರುವ ಮಹಾರಾಜ ಅವನು ಕೂಡ ಒಂದು ಐಹಿಕ ಇಚ್ಛೆನ ಇಟ್ಕೊಂಡು ಭಗವಂತನ ಒಂದು ಕುರಿತಾಗಿ ಒಂದು ತಪಸ್ಸನ್ನ ಮಾಡ್ತಾನೆ. ಅಂದ್ರೆ ಅವನು ಏನಂತಾನೆ ಅಂದ್ರೆ ಅವನ ತಂದೆ ಉತ್ಥಾನಪಾದ, ಅವನ ತಾತ ಸ್ವಯಂಭೂಮನು, ಅವನ ಹತ್ರ ಎಷ್ಟು ದೊಡ್ಡ ಸಾಮ್ರಾಜ್ಯ ಇತ್ತು ಅಂತಹ ಒಂದು ಸಾಮ್ರಾಜ್ಯ ನನಗೆ ಬೇಕು ಅನ್ನೋಂತ ಒಂದು ಉದ್ದೇಶದಿಂದಲೇ ಅವನು ತಪಸ್ಸಿಗೆ ಹೋಗ್ತಾನೆ. ಭೌತಿಕ ಇಚ್ಛೆ ಇಟ್ಕೊಂಡೇ ಹೋಗ್ತಾನೆ. ಆದ್ರೆ ಯಾವಾಗ ಭಗವಂತನ ದರ್ಶನ ಅವನಿಗೆ ಆಗತ್ತೆ ಆಗ ಅವನು ಸಂಪೂರ್ಣ ತೃಪ್ತನಾಗಿ ಬಿಡ್ತಾನೆ. ಅಂದ್ರೆ ಈ ಭಗವಂತ ಯಾಕೆ ಭಗವಂತನನ್ನ ಯಾರು ಹೋಗಿ ನೇರವಾಗಿ ಏನು ಕೇಳೋದಿಲ್ಲ ವರಗಳನ್ನ ಅಂದ್ರೆ ಭಗವಂತ ಕೇಳಿದ ಕೂಡಲೇ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದ್ರೆ ಮೊದಲು ಅವನು ನಮ್ಮನ್ನ ಶುದ್ಧೀಕರಣ ಕ್ರಿಯೆ ಮಾಡ್ತಾನೆ ಅಂತಾರೆ. ಅಂದ್ರೆ ನಮ್ಮಲ್ಲಿರುವಂತಹ ಎಲ್ಲ ಬೇಡದ ಅನರ್ಥಗಳನ್ನ ನಿವೃತ್ತಿ ಮಾಡ್ತಾನೆ. ನಂತರನೇ ಅವನು ನಾವು ಕೇಳಿದನ್ನ ಪಡ್ಕೊಳ್ಳೋಕೆ ನಾವು ಯೋಗ್ಯರಾಗೋ ಹಾಗೆ ಮಾಡಿ ಕೊನೆಗೆ ಅದನ್ನ ನಮ್ಗೆ ಕೊಡ್ತಾನೆ. ಆದ ಕಾರಣ ಯಾರು ಕೂಡ ಕೃಷ್ಣನನ್ನ ಕೇಳ್ಕೊಳ್ಳೋದಿಲ್ಲ, ಎಲ್ಲ ದೇವತೆಗಳನ್ನ ಕೇಳ್ತಾರೆ. ದೇವತೆಗಳು ಅವರು ಏನ್ ಮಾಡ್ತಾರೆ ಅಂದ್ರೆ ನಾವು ಕೇಳಿದ ಕೂಡ್ಲೇ ಕೊಡ್ತಾರೆ.
ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ತಂದೆ ತಾಯಿ ಅವ್ರ ಹತ್ರ ಹೋಗಿ ನಾವೇನಾದ್ರೂ ಚಾಕ್ಲೇಟ್ಸೋ ಅಥವಾ ಹಣನೋ ಕೇಳಿದ್ರೆ, ಯಾಕೆ ನಿನಗ್ ಬೇಕು, ಅದನ್ನ ತಗೊಂಡ್ ಏನ್ ಮಾಡ್ತೀಯಾ ಅನ್ನೋದನ್ನೆಲ್ಲ ವಿಚಾರಣೆ ಮಾಡ್ತಾರೆ. ಚಾಕ್ಲೇಟ್ಸ್ ಕೇಳಿದ್ರೆ ಇವ್ಗದು ಒಳ್ಳೇದಾ, ಹುಳುಕಾಗತ್ತಾ, ಇನ್ನ ಅವ್ನ್ಗೆ ಅನಾರೋಗ್ಯ ಬರುತ್ತಾ, ಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ಕೊಡ್ತಾರೆ. ಹಾಗೆ ಕೃಷ್ಣ ನಾವ್ ಕೇಳಿದ ಕೂಡಲೇ ನಾವ್ ಕೇಳಿದನ್ನೆಲ್ಲ ಕೊಡೋದಿಲ್ಲ, ಅದು ನಮ್ಗೆ ಒಳ್ಳೇದು ಕೆಟ್ಟದ್ದು ಅಂತ ಯೋಚನೆ ಮಾಡಿ ಕೊಡ್ತಾನೆ. ಆದ್ರೆ ದೇವತೆಗಳು ನಮ್ಮ ಆಂಟಿ ಅಂಕಲ್ ಇದ್ದಾಗೆ, ನಮ್ಮ ಮಾವನ ಹತ್ರನೋ ಅಜ್ಜಿ ತಾತ ಹತ್ರನೋ ಹೋಗಿ ನನ್ನ ಕೇಳಿದ್ವಿ ಅಂದ್ರೆ, ಸರಿ ಬಿಡು ಪಾಪ ಆಸೆ ಪಡ್ತಾ ಇದ್ದಾನೆ ಅಂತ ಹೇಳಿ ಕೊಟ್ಬಿಡ್ತಾರೆ. ಹಾಗೆ ಈ ದೇವತೆಗಳು ಅವ್ನ ಕೇಳಿದನ್ನ ಅದ್ ನಮ್ಗೆ ಒಳ್ಳೇದೋ ಕೆಟ್ಟದೋ ಅಂತ ಯೋಚನೆ ಮಾಡೋದಿಲ್ಲ, ಕೂಡಲೇ ಅದನ್ನ ಅನುಗ್ರಹ ಮಾಡ್ಬಿಡ್ತಾರೆ. ಅದೇ ರೀತಿ ಹಿರಣ್ಯಕಶಿಪು ಅವನು ಕೂಡ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡ್ತಾನೆ. ತಪಸ್ಸನ್ನ ಮಾಡಿದಾಗ ಅವನಿಗೆ ಬೇಕಾದದ್ದು ಐಹಿಕ ಇಚ್ಛೆನೆ, ಅಂದ್ರೆ ಅವನು ಶಾಶ್ವತವಾಗಿರ್ಬೇಕು, ಈ ಭೌತಿಕ ಜೀವನದಲ್ಲಿ ಅವನು ಭೋಗ ಜೀವನ ಮಾಡ್ಬೇಕು ಅನ್ನೋದೇ ಅವನ ಇಚ್ಛೆ ಆಗಿರುತ್ತೆ. ಆದ್ರೆ ದೇವತೆಗಳು ಅವರು ಶಾಶ್ವತ ಅಲ್ಲ, ಅಂದ್ರೆ ಅವರಿಗೆ ಒಂದು ಆಯಸ್ಸು ಅನ್ನೋದಿದೆ. ಅವ್ರು ಯಾವಾಗ ಶಾಶ್ವತ ಅಲ್ವೋ ಅವರ ವರಗಳು ಕೂಡ ಶಾಶ್ವತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಭಗವಂತನಲ್ಲಿ ಏನ್ ಪಡ್ಕೋತೀವಿ ಅದು ನಿಜವಾಗ್ಲೂ ಶಾಶ್ವತವಾದದ್ದು. ಅಲ್ಲಿ ಧ್ರುವ ಮಹಾರಾಜ ಅವ್ನು ಕೇಳಕ್ ಹೋಗಿದ್ದು ಭೌತಿಕವಾದ್ದೇ ಇರ್ಬೋದು, ಆದ್ರೆ ಭಗವಂತ ಅವನಿಗೆ ಕೊಟ್ಟಿದ್ದು ಶಾಶ್ವತವಾದದ್ದು. ಅವನು ಈಗಲೂ ಕೂಡ ಧ್ರುವ ಮಹಾರಾಜ, ಅವನು ಧ್ರುವಲೋಕದಲ್ಲಿ ಈಗಲೂ ಕೂಡ ಅವನು ಇದ್ದಾನೆ. ಆದ್ರೆ ಹಿರಣ್ಯಕಶಿಪು ಅದನ್ನೇ ಅವನು ದೇವತೆಗಳ ಹತ್ರ ಹೋಗಿ ಕೇಳ್ಕೊತಾನೆ, ಆದ್ರೂ ಕೂಡ ಅವನು ಸಾಯ್ಬೇಕಾಗಿ ಬರುತ್ತೆ. ಹಾಗೆ ದೇವತೆಗಳು ಕೊಡುವಂತದ್ದು ಅದು ಶಾಶ್ವತವಾದದ್ದು, ಕೃಷ್ಣ ಕೊಡುವಂತದ್ದು ಅದು ಶಾಶ್ವತವಾದದ್ದು. ಇದಕ್ಕೂ ಪ್ರಭುಪಾದರು ಇನ್ನೂ ಒಂದು ಉದಾಹರಣೆ ಕೊಡ್ತಾರೆ. ಏನಂದ್ರೆ ತಾಯಿ ತನ್ನ ಮಗನಿಗೆ ಜಾಂಡಿಸ್ ಬಂದಿದೆ ಅಂತ ಹೇಳಿ ಅವಳು ಒಳ್ಳೊಳ್ಳೆ ತಿಂಡಿಗಳನ್ನ ಮಾಡ್ತಾಳೆ. ಸಿಹಿ ತಿಂಡಿಗಳು, ಮತ್ತೆ ಚಕ್ಲಿ, ನಿಪ್ಪಟ್ಟು, ಆತರ ಚೋಚು ಆತರ ಎಲ್ಲ ಮಾಡಿ ಆ ಮಿಕ್ಸ್ಚರ್ಗಳನ್ನೆಲ್ಲ ಡಬ್ಬಿನಲ್ಲಿ ಹಾಕಿ ಮೇಲೆ ಇಟ್ಟಿರ್ತಾಳೆ. ಆದ್ರೆ ಮಗನಿಗೆ ಅದನ್ನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಅವ್ನು ಎಷ್ಟೇ ಕೇಳಿದ್ರು ಕೂಡ ಕೊಡೋದಿಲ್ಲ. ಆದ್ರೆ ತಾಯಿ ಇಲ್ಲದ ಸಮಯದಲ್ಲಿ ಅವಳ ಅಕ್ಕ ಅದನ್ನ ತಿಂತಿರ್ತಾಳೆ. ತಮ್ಮ ಕೇಳಿದ ಅಂತ ಕೂಡಲೇ ಅವಳು ಕೊಟ್ಬಿಡ್ತಾಳೆ ಅವನ ಆಸೆ ಪಟ್ಟ ಅಂತ. ಹಾಗೆ ದೇವತೆಗಳು ಅವರು ಅದು ನಮ್ಗೆ ಒಳ್ಳೇದ ಕೆಟ್ಟದ್ದ ಅಂತ ಯೋಚನೆ ಮಾಡೋದಿಲ್ಲ, ಅವರು ಕೂಡಲೇ ಅದನ್ನ ನಮ್ಗೆ ದಯಪಾಲಿಸ್ತಾರೆ. ಆದ್ರೆ ಭಗವಂತ ಅವನ ಜೊತೆಯಲ್ಲಿ ನಮಗಿರುವಂತಹ ಒಂದು ಯಾವ ರೀತಿ ಅಂದ್ರೆ ಅದು ಒಂದು ಪ್ರೀತಿ ಅಂತ ಹೇಳ್ತಾರೆ. ತಾಯಿ ಮಗನ ಮೇಲೆ ಪ್ರೀತಿ ಇರುವ ಹಾಗೆ ಭಗವಂತನಿಗೂ ಕೂಡ ತನ್ನ ಭಕ್ತರ ಮೇಲೆ ಅಷ್ಟೇ ಪ್ರೀತಿ ಇರೋ ಕಾರಣ ಅವ್ರಿಗೆ ಅದು ಕೊಟ್ರೆ ಒಳ್ಳೇದ ಕೆಟ್ಟದ ಅಂತ ಯೋಚನೆ ಮಾಡಿ ಅವರು ಅದನ್ನ ಪಡ್ಕೊಳ್ಳಿಕ್ಕೆ ಯೋಗ್ಯರಲ್ಲದೆ ಇದ್ರೆ ಅವರಲ್ಲಿ ಆ ಯೋಗ್ಯತೆಯನ್ನ ಮೊದಲು ಬರುವಂತೆ ಮಾಡಿ ಆಮೇಲೆ ಅದನ್ನ ದಯಪಾಲಿಸ್ತಾನೆ. ಆದ ಕಾರಣ ದೇವತೆಗಳಿಗೆ ಯಾರು ಆರಾಧನೆ ಮಾಡ್ತಾರೆ ಅವರು ಪೂರ್ಣ ಜ್ಞಾನವನ್ನ ಹೊಂದಿಲ್ಲ. ಆದ್ರೆ ಯಾರು ಕೃಷ್ಣನ ಆರಾಧನೆಯಲ್ಲಿ ತೊಡಗ್ತಾರೆ ಅವ್ರು ನಿಜವಾಗ್ಲೂ ಕೂಡ ಒಳ್ಳೆಯ ಅಂದ್ರೆ ಭಕ್ತಿಯಲ್ಲಿ ತೊಡಗಿದ್ದಾರೆ ಅಂತವ್ರಿಗೆ ಭಗವಂತ ಎಲ್ಲ ಜ್ಞಾನವನ್ನು ಕೊಟ್ಟಿರ್ತಾನೆ. ಆದ ಕಾರಣ ಅವರು ಭಗವಂತನ ಆರಾಧನೆ ಮಾಡಿ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಅಂದ್ರೆ ಈ ಯಾವುದೆಲ್ಲ ಭೌತಿಕ ಇಚ್ಛೆಗಳು ಇದೆ ಅವುಗಳಿಗೆ ಒಂದು ಕೊನೆ ಅನ್ನೋದು ಇದೆ. ಕೊಟ್ಟಂತಹ ದೇವತೆಗಳೇ ಇಲ್ದಿರ ಆಗ್ತಾರೆ, ಪಡ್ಕೊಂಡಂತ ನಾವು ಇಲ್ದಿರ ಆಗ್ತೀವಿ. ನಾವು ಇಲ್ದಿರ ಆದಾಗ ನಮ್ಮ ಇಚ್ಛೆಗಳು ಕೂಡ ಅಲ್ಲಿಗೆ ಮುಗ್ದೋಗುತ್ತೆ. ಹಾಗೆ ಅಂತಹ ಆಸೆಗಳನ್ನ ಇಟ್ಕೊಳ್ತೀರಾ ಶಾಶ್ವತವಾಗಿ ಭಗವಂತನ ಜೊತೆಯಲ್ಲಿ ಇರುವಂತಹ ಅವನ ಪ್ರೀತಿಯನ್ನ ಪಡೆಯುವಂತಹ ಜ್ಞಾನವನ್ನ, ಆ ಶರಣಾಗತಿಯನ್ನ, ಭಕ್ತಿ ಸೇವೆನ ಯಾರು ಪಡ್ಕೋತಾರೆ ಅಂತವ್ರನ್ನ ನಾವು ಬುದ್ಧಿವಂತರು ಅಂತ ಹೇಳ್ಬೋದು. ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿಮ್ದ ಜೊತೆ ಪಲ್ಲವಿ ಕೆಂಪೇಗೌಡ ಮತ್ತೆ ವಿನೀತಾ ಕೀರ್ತಿದ ವನಜಾ ರಾಮಯ್ಯ ಇಷ್ಟು ಜನ ಇದ್ರು ಮಾತಾಜಿ. ನಾನು ಹೇಳೋದ್ ಮರ್ತೋದೆ, ಅವ್ರ ಹೆಸರೆಲ್ಲ ಚರ್ಚೆ ಮಾಡಿ ನಾವ್ ಹೇಳುದು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗೌರಿ ಮಾತಾಜಿ, ಓಕೆ. ಶೋಭಾ ಮಾತಾಜಿ, ಹೋದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೇವತಾ ಆರಾಧಕರ ಶರಣಾಗತಿ ಅನುಚಿತ, ತಪ್ಪು ಗ್ರಹಿಕೆ. ಹಂತವಂತು ಫಲಂ ತೇಷಾಂ ತದ್ಭಾವತ್ಸಲ್ಯ ಮೇಧಾಸಾಂ ದೇವೇಂದೇವ. ಹರೇ ಕೃಷ್ಣ. ಚಿಕ್ಕದಾಗಿ ಕಾಣಿಸಿ. ದೇವಾನ್ ದೇವೇ ಹ್ಯಜೋ ಹ್ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಹರೇ ಕೃಷ್ಣ ಮಾತಾಜಿ. ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ. ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪವಾದದ್ದು, ಅಲ್ಪಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮ ಲೋಕವನ್ನು ಮುಟ್ಟುವನು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಆದ್ರೆ ಯಾರು ಅಲ್ಪ ಬುದ್ಧಿ ಅಂದ್ರೆ ದೇವತೆಗಳನ್ನ ಪೂಜೆ ಮಾಡುವಂತವ್ರು ಅಲ್ಪ ಬುದ್ಧಿಗಳು ಅಂತ ಹೇಳಿ ಹೇಳ್ತಾ ಇದಾರೆ. ಅಂದ್ರೆ ಅವ್ರಿಗೆ ಪೂರ್ಣ ಜ್ಞಾನ ಇಲ್ಲ, ಆಧ್ಯಾತ್ಮಿಕ ಜ್ಞಾನ ಇಲ್ಲ. ಆಧ್ಯಾತ್ಮಿಕದ ಜ್ಞಾನದ ಜೊತೆ ಭಗವಂತ ಅಂದ್ರೆ ಏನು, ದೇವತೆಗಳು ಅಂದ್ರೆ ಏನು ಗೊತ್ತಿಲ್ಲದೆ ಇರೋರು ಅಂತಹ ಒಂದು ಆರಾಧನೆಯಲ್ಲಿ ತೊಡಗ್ತಾರೆ. ಅವರು ಪಡೆಯುವ ಫಲಗಳು ಕೂಡ ಮಿತವಾದದ್ದು.
ಅಂದ್ರೆ ಅವ್ರು ಏನ್ ಪಡ್ಕೋತಾ ಇದ್ದಾರೆ ಅದು ದೇವತೆಗಳು ಕೂಡ ಶಾಶ್ವತವಲ್ಲ, ಪಡ್ಕೊಳ್ತಾ ಇರುವಂತ ನಾವು ಕೂಡ ಶಾಶ್ವತ ಅಲ್ಲ. ಆಗೊಂದ್ ವೇಳೆ ಪಡ್ಕೊಂಡ್ಮೇಲೂ ಕೂಡ ನಮ್ಗೆ ಅನಿಸುತ್ತೆ ಕೆಲವೊಂದ್ಸಲ, ಅಯ್ಯೋ ದೇವ್ರೆ ನಾನು ಇದನ್ನ ಯಾಕನ ಕೇಳ್ಕೊಂಡ್ನೋ, ನಾನ್ ತಪ್ಪು ಮಾಡ್ದೆ ಅಂತ. ಅಂದ್ರೆ ನಾವೇನ್ ಕೇಳ್ಕೊತಾ ಇದೀವಿ ಅದ್ರ ಮೇಲೆ ನಮ್ಗೆ ಒಂದು ಇದಿಲ್ಲ, ಅಂದ್ರೆ ಅದು ನಮ್ಗೆ ಒಳ್ಳೇದ ಕೆಟ್ಟದಂತ ನಮ್ಗೆ ಗೊತ್ತಿಲ್ದಿರ ಏನೋ ಒಂದು ಕೇಳ್ಕೊತೀವಿ, ಆಮೇಲೆ ನಮ್ಗೆ ಅದೇನೋ ಅಯ್ಯೋ ಇದು ಕೆಟ್ಟದಾಯ್ತೆ ಅಂತ ಅನ್ಸ್ತಾ ಇರುತ್ತೆ, ಯಾಕಂದ್ರು ಇದನ್ನ ನಾನು ಇಷ್ಟಪಟ್ಟೆ ಅಂತ. ಹಾಗೆ ಅವೆಲ್ಲ ಕೂಡ ಅಲ್ಪ ಕಾಲದ್ದು. ದೇವತೆಗಳನ್ನ ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ, ಆದ್ರೆ ಭಗವಂತನನ್ನ ಆರಾಧನೆ ಮಾಡೋಂಥವ್ರು ಭಗವಂತನ ಧಾಮದಲ್ಲಿ ಶಾಶ್ವತವಾಗಿ ಉಳಿತಾರೆ. ಈ ದೇವತೆಗಳ ಲೋಕ ಅನ್ನೋದು ಕೂಡ ಅದು ಭೌತಿಕ ಜಗತ್ತು. ಭಗವಂತನ ಧಾಮ ಅನ್ನುವಂಥದ್ದು ಅದು ಆಧ್ಯಾತ್ಮಿಕವಾದದ್ದು, ಅದು ಸದಾ ಕಾಲ ಇರುವಂತದ್ದು. ಅಲ್ಲಿ ನಾವು ಪೂರ್ಣ ಆನಂದವನ್ನ ಮತ್ತೆ ಪೂರ್ಣ ಜ್ಞಾನವನ್ನ ಮತ್ತೆ ಶಾಶ್ವತವಾಗಿ ಅಲ್ಲಿ ನೆಲೆಸ್ಬೋದು. ಮತ್ತೆ ಭಗವಂತನ ಜೊತೆ ನಮ್ಗೆ ಅಲ್ಲಿ ಒಂದು ಪ್ರೀತಿ ವಿನಿಮಯ ಅನ್ನೋದು ಇರುತ್ತೆ. ಆದ ಕಾರಣ ನಾವು ಅಲ್ಲಿಗೆ ಹೋಗುವಂತೆ ಭಗವಂತನ ಆರಾಧನೆ ಯಾರು ಮಾಡ್ತಾರೆ ಅವರು ನಿಜವಾಗ್ಲೂ ಕೂಡ ಬುದ್ಧಿವಂತರು. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಐಹಿಕ ಜಗತ್ತಿನಲ್ಲಿ ಲೋಕಗಳು, ದೇವತೆಗಳು ಮತ್ತು ಅವರನ್ನು ಪೂಜಿಸುವವರು ಎಲ್ಲಕ್ಕೂ ನಾಶ ಉಂಟು. ಆದುದರಿಂದ ಈ ಶ್ಲೋಕದಲ್ಲಿ ದೇವತೆಗಳನ್ನ ಪೂಜಿಸಿ ಪಡೆಯುವ ಫಲಗಳೆಲ್ಲ ನಾಶವಾಗುತ್ತವೆ. ಆದುದರಿಂದ ಇಂತಹ ಪೂಜೆಯನ್ನು ಕಡಿಮೆ ಬುದ್ಧಿಯ ಜೀವಿಗಳು ಮಾಡುತ್ತಾರೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ದೇವತೆಗಳ ಆರಾಧನೆ ಮಾಡೋದ್ರಿಂದ ನಾವು ಏನ್ ಫಲಗಳನ್ನ ಪಡ್ಕೋತೀವಿ, ಆ ಫಲಗಳು ಕೂಡ ನಾಶ ಹೊಂದುತ್ತೆ. ಅಂದ್ರೆ ಅವುಗಳು ಕೂಡ ಇರೋದಿಲ್ಲ. ಅಂದ್ರೆ ನಾವ್ ಯಾವಾಗ ಶಾಶ್ವತ ಇಲ್ವೋ, ಆ ದೇವತೆಗಳು ಶಾಶ್ವತ ಇಲ್ವೋ, ಹಾಗೆ ನಮ್ಮ ಪಡ್ಕೊಂಡಂತ ವರಗಳಿಗೂ ಕೂಡ ಅದು ಶಾಶ್ವತವಾಗಿ ಉಳಿಯುವಂತದ್ದಲ್ಲ. ಮತ್ತೆ ಅಂತಹ ಪೂಜೆ ಮಾಡೋರ್ನ ಇಲ್ಲಿ ಅಲ್ಪ ಬುದ್ಧಿಯವರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಧ್ರುವ ಮಹಾರಾಜ ಅವನು ಭೌತಿಕವಾದದ್ದನ್ನೇ ಕೇಳಿದ್ರು ಕೂಡ ಅವನಿಗೆ ಯಾವಾಗ ಭಗವಂತನ ದರ್ಶನ ಆಯ್ತು, ಭಗವಂತನ ಶರಣಾಗತಿನ ಹೊಂದಿದ, ಅವನ ಮೇಲೆ ಒಂಥರ ಬೇಸರಕ್ಕೆ ಆಯ್ತು. ಅಯ್ಯೋ ನಾನು ಎಂತದನ್ನ ಕೇಳಿ ಬಂದೆ, ಭಗವಂತನ ದರ್ಶನ ಸಿಕ್ಕಿದ ಕೂಡಲೇ ಅವನ್ಗನ್ನಿಸ್ತು. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ, ಅದು ನಿಮ್ಗೆ ಅರ್ಥ ಆಗತ್ತಂತ ನನ್ಗೆ ಗೊತ್ತಿಲ್ಲ. ಒಂದು ಹುಲಿ ಅಥವಾ ಸಿಂಹನ ಬೋನಲ್ಲಿ ಇಟ್ಟಿದ್ದಾರೆ. ಅದ್ರ ಮುಂದೆ ಒಬ್ಬ ಹೋಗಿ ಒಂದು ಮಾಂಸದ ತುಂಡನ್ನ ಬಿಸಾಡ್ತಾ ಇದ್ದಾನೆ. ಆ ಮಾಂಸ ತುಂಡಿಗೆ ಆ ಸಿಂಹ ಅದು ಆತರದಿಂದ ಹೋಗಿ ಪಡ್ಕೊಂತು ಅಂತಂದ್ರೆ ಅದು ಅಷ್ಟು ಬುದ್ಧಿವಂತ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮಾಂಸದ ತುಂಡಿಗಿಂತ ಮಾಂಸವನ್ನು ಬಿಸಾಡ್ಲಿಕ್ಕೆ ಬಂದಂತವನ್ನ ನೋಡಿದ್ರೆ ಆಗ ಅದು ಬುದ್ಧಿವಂತಿಕೆ ಅಂತ. ಅಂದ್ರೆ ಅದಕ್ಕಿಂತ ಹೆಚ್ಚಿನ ಸಿಗುತ್ತೆ ಅಂತ. ಹಾಗೆ ನಾವು ದೇವತೆಗಳಿಂದ ಸಿಕ್ಕುವಂತ ಅಲ್ಪದನ್ನ ಪಡ್ಕೊಳ್ಳೋದಕ್ಕಿಂತ ಭಗವಂತನನ್ನ ಪಡ್ಕೊಂಡ್ರೆ ನಿಜವಾಗ್ಲೂ ಅದು ಶಾಶ್ವತವಾಗಿ ಇರುವಂತದ್ದು. ಅಂದ್ರೆ ಭಗವಂತನ ಆರಾಧನೆ ಮಾಡುವಂತದ್ದು ಅದು ಶಾಶ್ವತವಾದ ಫಲಗಳನ್ನ ಕೊಡುವಂತದ್ದು. ಮತ್ತೆ ಆ ರೀತಿ ಯಾರು ಆರಾಧನೆಯಲ್ಲಿ ಮಾಡ್ತಾ ಇರ್ತಾರೆ ಅವರು ಕೊನೆಗೆ ಭಗವಂತನನ್ನೇ ಸೇರ್ತಾರೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದೇವಾನ್ ದೇವ ಯಜೋ ಯಾಂತಿ ಮಹದ್ಭಕ್ತ್ಯಾ ಯಾಂತಿ ಮಮಾಪಿ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ಆದರೆ ನನ್ನ ಭಕ್ತರ ಕಡೆಗೆ ನನ್ನ ಪರಮ ಲೋಕವನ್ನು ಮುಟ್ಟುವರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಭಗವಂತ ಏನ್ ಹೇಳ್ತಾನೆ ಅಂತಂದ್ರೆ 10ನೇ ಅಧ್ಯಾಯದಲ್ಲೆಲ್ಲ ನನ್ನನ್ನ ನೆನೆಸ್ಕೋ, ನನಗೆ ಪೂಜೆ ಮಾಡು, ಮತ್ತೆ ನನ್ನ ಭಕ್ತನಾಗು, ನನ್ನ ಆರಾಧನೆಯಲ್ಲಿ ತೊಡಗು. ಅಂದ್ರೆ ಯಾವಾಗ್ಲೂ ಕೂಡ ನೀನ್ ಏನೇ ಮಾಡಿದ್ರು ಕೂಡ ನನ್ನನ್ನ ಸದಾ ನೆನೆಸ್ತಾ ಇದ್ದೆ ಅಂತಂದ್ರೆ ನೀನು ನನ್ನ ಹತ್ರಕ್ಕೆ ಬರ್ತೀಯ ಅಂತ. ಹಾಗೆ ನಾವು ಯಾವಾಗ್ಲೂ ಕೂಡ ಭಗವಂತನನ್ನ ಎಲ್ಲದಕ್ಕೂ ಕೂಡ ಭಗವಂತನ ಮೇಲೆ ಅವಲಂಬನೆಯನ್ನ ಹೊಂದಿರ್ಬೇಕು, ಮತ್ತೆ ಅವನಿಗೆ ಶರಣಾಗ್ಬೇಕು, ಮತ್ತೆ ಎಲ್ಲವನ್ನೂ ಕೂಡ ಅವನಿಗೆ ಸಂಬಂಧಿಸಿ ನಾವು ಯೋಚನೆ ಮಾಡುವಾಗ ನಮ್ಮ ಆ ಪ್ರಜ್ಞೆ ಅನ್ನುವಂಥದ್ದು ಕೃಷ್ಣ ಪ್ರಜ್ಞೆ ಆಗತ್ತೆ. ಆ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾಗ ಮಾತ್ರನೇ ನಾವು ಮುಂದೆ ಇನ್ನೊಂದು ಅಧ್ಯಾಯ ಬರುತ್ತೆ 8ನೇ ಅಧ್ಯಾಯದಲ್ಲಿ, ಹೇಗೆ ನಾವು ಭಗವಂತನನ್ನ ಸದಾ ನೆನೆಸ್ತಾ ಇದ್ರೆ ಭಗವಂತನ ಹತ್ರ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗೆ ನಾವು ಭಗವಂತನ ಆರಾಧನೆ ಮಾಡೋದಂದ್ರೆ ಕೂಡ ನಾವು ಏನನ್ನೇ ಕೇಳೋ ಹಾಗಿದ್ರು ಕೂಡ ಆ ಕಾಮ, ಸರ್ವಕಾಮ, ಮೋಕ್ಷಕಾಮ ಯಾವುದೇ ಆಗಿರ್ಲಿ ಅದು ಅದನ್ನ ಭಗವಂತನಲ್ಲಿ ಕೇಳ್ತಾ ಇದೀವಿ ಅಂತಂದಾಗ ಅವನ ಜೊತೆ ಒಂದು ಪ್ರೀತಿ ವಿನಿಮಯ ಇರೋದ್ರಿಂದ ನಾವು ದೇಹತ್ಯಾಗದ ನಂತರ ಭಗವಂತನ ಹತ್ರ ಸೇರ್ಲಿಕ್ಕೆ ಸಾಧ್ಯ ಆಗತ್ತೆ. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ ಆಗಿದ್ಯಾ ನಿಮ್ದು? ಆಯ್ತು ಮಾತಾಜಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗೀತೆಯನ್ನು ಅಧ್ಯಯನ ಮಾಡಿದರೆ ದೇವತೆಗಳು ಅವರ
ನಿರಾಕಾರ ಎಂದು ತೋರಿಸುತ್ತದೆಯೇ? ದೇವತೆಗಳಾಗಲಿ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಾಗಲಿ ನಿರಾಕಾರರಲ್ಲಿ ಎನ್ನುವುದು ಸ್ಪಷ್ಟ. ಅವರಲ್ಲೇ ವ್ಯಕ್ತಿಗಳು ಸ್ಪಷ್ಟ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಈಗ ದೇವತೆಗಳ ಆರಾಧನೆ ಮಾಡೋರು ಅದು ಒಂದು ರೀತಿಯ ಜನ. ಆದ್ರೆ ನಿರಾಕಾರ ಅಂತ ಹೇಳುವಂತವ್ರು, ಭಗವಂತನಿಗೆ ಆಕಾರ ಇಲ್ಲ, ಭಗವಂತ ಒಂದು ಶಕ್ತಿ ಅಂತ ಯಾರು ತಿಳ್ಕೊಂಡಿದ್ದಾರೆ ಅವರು ಇನ್ನೊಂದು ವರ್ಗದ ಜನ. ಅವರು ಕೂಡ ಈ ರೀತಿ ದೇವತೆಗಳ ಆರಾಧನೆ ಮಾಡುವವರ ಹಾಗೆ ಹೆಚ್ಚು ಬುದ್ಧಿ ಇಲ್ಲದವರು ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಭಗವಂತ ಅವನು ನಿರಾಕಾರ ಅಲ್ಲ. ಅವ್ರೇನ್ ಅನ್ಕೋತಾರೆ ಅಂದ್ರೆ ಕೃಷ್ಣ ಅವನು ಅಂದ್ರೆ ಭಗವಂತ ಮೂಲತಃ ಅವನಿಗೆ ಇಂದ್ರಿಯಗಳಿಲ್ಲ, ಆ ರೀತಿ ಎಲ್ಲ ಯೋಚನೆ ಮಾಡುವಂತವ್ರು. ನಾವು ಕೂಡ ಭಗವಂತನಲ್ಲಿ ಹೋಗಿ ಲೀನ ಆಗ್ತೀವಿ ಅಂದ್ರೆ ಆ ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗ್ತೀವಿ. ಬ್ರಹ್ಮ ಜ್ಯೋತಿ ಅಂದ್ರೆ ಅದೊಂದು ಪೂರೈಸುವ ಬೆಳಕು ಮಾತ್ರ, ಅಲ್ಲಿ ಯಾರೋ ವ್ಯಕ್ತಿ ಇಲ್ಲ ಅಂತ ಯಾರು ಆ ರೀತಿ ಯೋಚನೆ ಮಾಡ್ತಾರೆ ಅವರು ಭಗವಂತನಿಗೆ ಆಕಾರ ಇಲ್ಲ ಅಂತ ಯೋಚನೆ ಮಾಡುವಂತದ್ದು. ಅವರು ವೇದಗಳ ಅಧ್ಯಯನ ಮಾಡ್ತಾರೆ, ಉಪನಿಷತ್ತುಗಳನ್ನ ಓದ್ತಾರೆ, ಎಷ್ಟೆಲ್ಲಾ ಜ್ಞಾನ ಪಡ್ಕೊಂಡ್ರು ಕೂಡ ಅದಕ್ಕೆ ಹೇಳ್ತಾರೆ ಭಕ್ತರ ಮತ್ತೆ ಭಗವಂತನ ಒಂದು ಅಗ್ಯಾಜ್ಯ ಕರುಣೆ ಇಲ್ಲ ಅಂತಂದ್ರೆ ನಾವ್ ಎಂತ ಸರ್ಕಸ್ ಮಾಡಿದ್ರು ಕೂಡ ಅವನನ್ನ ತಿಳ್ಕೊಳಕ್ ಆಗಲ್ಲ ಅಂತ. ಎಷ್ಟೇ ಜ್ಞಾನ ವೇದಗಳ ಉಪನಿಷತ್ತುಗಳ ಎಲ್ಲವನ್ನು ತಿಳ್ಕೊಂಡಿದ್ರು ಕೂಡ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅಷ್ಟು ಸುಲಭ ಅಲ್ಲ. ಆದ ಕಾರಣ ಅವರು ನಿರಾಕಾರ ಅಂತ ತಿಳ್ಕೊಳ್ತಾರೆ. ಭಗವಂತ ಅಂದ್ರೆ ವ್ಯಕ್ತಿ ಅಲ್ಲ, ಸ್ವತಃ ಭಗವಂತ ಕಣ್ಣೆದುರುಗಡೆ ಬಂದು ನಿಂತಿದ್ದಾನೆ, ತಾನಾಗಿಯೇ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ. ಆದ್ರೂ ಕೂಡ ಅವ್ರ ಯೋಚನೆ ಯಾವ ರೀತಿ ಇರುತ್ತೆ ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ಅವ್ರಿಗೆ ಗೊತ್ತಿರುವಂತದ್ದು ಇಷ್ಟ, ಭೌತಿಕ ಜಗತ್ತು ದುಃಖಾಲಯ, ಮತ್ತೆ ಇಲ್ಲಿ ನಾನು ದೇಹ ಅಲ್ಲ, ನಾನು ಆತ್ಮ. ಆದ್ರೆ ನಾನು ಯಾವಾಗ ಈ ದೇಹ ತ್ಯಾಗ ಆಗುತ್ತೆ ಆಗ ನಾನು ಆ ನಿರಾಕಾರ ಬ್ರಹ್ಮನಲ್ಲಿ ಹೋಗಿ ಲೀನವಾಗ್ತೀನಿ. ನನಗೆ ಶಾಂತಿ ಅನ್ನೋದು ಬೇಕು. ಆ ಶಾಂತಿ ಅನ್ನೋದು ಯಾವಾಗ ಸಿಗುತ್ತೆ ಅಂದ್ರೆ ಈ ದೇಹದ ಒಂದು ಜಂಜಾಟದಿಂದ ನಾನು ಬಿಡುಗಡೆ ಪಡೆದ ಕೂಡಲೇ ನನಗೆ ಆ ಶಾಂತಿ ಅನ್ನೋದು ಸಿಗುತ್ತೆ. ಆ ಶಾಂತಿ ನನಗೆ ಸಿಗ್ಬೇಕಂದ್ರೆ ದೇವರ ಜೊತೆಯಲ್ಲಿ ಒಂದಾಗಿ ನಾನು ದೇವರಾಗ್ತೀನಿ ಅಂತ ಯೋಚನೆ ಮಾಡುವಂತದ್ದು. ಇವರನ್ನ ನಿರಾಕಾರವಾದಿಗಳು ಅಂತ ಕರೀತಾರೆ. ಹರೇ ಕೃಷ್ಣ ಮಾತಾಜಿ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಬುದ್ಧಯ ಮಂದಮತಿ. ದೇವತೆಗಳನ್ನು ಪೂಜಿಸುವವರನ್ನು ಮಂದಮತಿಗಳೆಂದು ವರ್ಣಿಸಿದೆ ಮತ್ತು ನಿರಾಕಾರವಾದಿಗಳನ್ನು ಕೂಡ ಹಾಗೆಯೇ ವರ್ಣಿಸಿದೆ. ಪರಮಸತ್ಯವು ನಿರಾಕಾರ ಎಂಬ ಭಾವನೆ ಇರುವವರನ್ನು ಅಬುದ್ಧಯ ಎಂದು ವರ್ಣಿಸಿದೆ. ಹಾಗೆಂದರೆ ಪರಮಸತ್ಯದ ಕಟ್ಟಕಡೆಯ ಲಕ್ಷಣವನ್ನು ತಿಳಿಯದವರು ಎಂದರ್ಥ. 7.24. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಂದ್ರೆ ನಾವು ಪ್ರಭುಪಾದ್ರ ಭಗವದ್ಗೀತೆಯಲ್ಲಿ ಅನೇಕ ಉದಾಹರಣೆಗಳನ್ನ ಕೊಡ್ತಾರೆ. ಒಂದು ಆ ಸೂರ್ಯನ ಉದಾಹರಣೆ ಕೊಡ್ತಾರೆ. ಸೂರ್ಯನ ಪ್ರಭೆ ಮತ್ತೆ ಅವನ ಒಂದು ಆ ಸೂರ್ಯ ಗ್ರಹ, ಅದರೊಳಗಡೆ ಇರುವಂತಹ ವಿಭಸ್ವಾನ್ ಎನ್ನುವಂತ ವ್ಯಕ್ತಿ. ಹೀಗೆ ನಾವು ಯಾವ ಹಂತದಿಂದ ಎಲ್ಲಿಯವರೆಗೆ ಅರ್ಥ ಮಾಡ್ಕೊಂಡಿದೀವಿ, ಯಾವ ದೃಷ್ಟಿಯಿಂದ ನಾವು ಎಷ್ಟರ ಮಟ್ಟಿಗೆ ಅಲ್ಪಜ್ಞಾನದಿಂದ ಅದನ್ನ ತಿಳ್ಕೊಳ್ಳೋಕ್ ಪ್ರಯತ್ನ ಪಡ್ತಾ ಇದೀವಿ ಅಷ್ಟಕ್ಕೆ ಮಾತ್ರ ಎಟ್ಕಿದೆ ಅನ್ನೋ ಹಾಗೆ ಈ ನಿರಾಕಾರವಾದಿಗಳು ಕೂಡ ಇಲ್ಲಿ ಅವರನ್ನ ಅಲ್ಪ ಬುದ್ಧಿಯವರು ಅಂತ ಕರಿತಾ ಇದ್ದಾರೆ, ಮಂದಮತಿಗಳು ಅಂತ ಕರಿತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವರು ಭಗವಂತನನ್ನ ಅಂದ್ರೆ ಪರಮಸತ್ಯದ ಕಟ್ಟಕಡೆಯ ಲಕ್ಷಣವನ್ನ ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಭಗವಂತ ಅಂದ್ರೆ ಅವನು ವ್ಯಕ್ತಿ, ಅವನಿಗೆ ಒಂದು ರೂಪ ಇದೆ ಅನ್ನೋದು ಅವ್ರಿಗೆ ತಿಳ್ಕೊಂಡಿಲ್ಲ. ಅವರು ಭಗವಂತ ಅಂದ್ರೆ ಈ ಸೂರ್ಯನಿಂದ ಹೇಗೆ ಬೆಳಕು ಶಾಖ ಬರ್ತಿದೆ ಹಾಗೆ ಭಗವಂತನಿಂದ ಆಧ್ಯಾತ್ಮಿಕ ಜಗತ್ತಿನಲ್ಲಿರುವಂತ ಭಗವಂತನಿಂದ ಸ್ವಯಂ ಪ್ರಭೆ ಏನ್ ಬರ್ತಿದೆ, ಆ ಬೆಳಕೇನ್ ಬರ್ತಿದೆ ಅದನ್ನೇ ಭಗವಂತ ಅಂತ ತಿಳ್ಕೊತಾರೆ. ಅಂದ್ರೆ ಅಲ್ಲಿ ಸೂರ್ಯಗ್ರಹ ಅಂದ್ರೆ ಪರಮಾತ್ಮ ಸಾಕ್ಷಾತ್ಕಾರ, ನಂತರ ಬರುವಂತದ್ದು ಭಗವಾನ್ ಸಾಕ್ಷಾತ್ಕಾರ ಅಂತಂದ್ರೆ ವಿವಸ್ವಾನ್ ಅನ್ನುವಂಥದ್ದು. ಅದೇ ರೀತಿ ಒಂದು ತಿರುಪತಿ ಬೆಟ್ಟಕ್ಕೆ ಕೂಡ ಹೇಳ್ತಾರೆ, ತಿರುಪತಿ ಗುಡ್ಡ, ಅದನ್ನ ಆ ಬೆಟ್ಟವನ್ನ ದೂರದಿಂದ ನೋಡಿದಾಗ ನಮ್ಗೆ ಒಂದು ಮೋಡ ಕವಿದಿರುವಂತ ಒಂದು ಜಾಗ ಮಸ್ಕಾಗಿ ಕಾಣಿಸ್ತಿರುತ್ತೆ. ಹತ್ರ ಹೋದಾಗ ಅಲ್ಲೆಲ್ಲ ಮರಗಿಡಗಳನ್ನೆಲ್ಲ ಕಾಣ್ತೀವಿ. ಇನ್ನು ಹತ್ರಕ್ಕೆ ಹೋದಾಗ ಆ ಮರಗಿಡಗಳಲ್ಲಿ ಇರುವಂತಹ ಪ್ರಾಣಿ ಪಕ್ಷಿಗಳು ಕೂಡ ಕಾಣ್ತಾರೆ. ಹಾಗೆ ನಾವು ಎಷ್ಟು ಅರ್ಥ ಮಾಡ್ಕೋತೀವಿ ಅಷ್ಟು ಸಾಕ್ಷಾತ್ಕಾರ ಆಗುತ್ತೆ ಅನ್ನೋ ಹಾಗೆ ಈ ನಿರಾಕಾರವಾದಿಗಳು ಏನಿದ್ದಾರೆ ಅವರು ಅಲ್ಪ ಬುದ್ಧಿ, ಅವ್ರದ್ದು ಅಬುದ್ಧಯ, ಅವ್ರಿಗೆ ಅಷ್ಟು ಬುದ್ಧಿ ಇಲ್ಲ. ಆದ ಕಾರಣ ಜ್ಞಾನ ಇಲ್ಲದ ಕಾರಣ ಅವರು ಭಗವಂತನನ್ನ ಒಂದು ಪ್ರಭೆ, ಒಂದು ಶಕ್ತಿ, ಒಂದು ಬೆಳಕು ಅಂತ ಅಷ್ಟೇ ತಿಳ್ಕೊಂಡಿರ್ತಾರೆ. ಕೃಷ್ಣ ತನ್ನ ಅಂತರಂಗ ಶಕ್ತಿಯಿಂದ ಆವೃತನಾಗಿರ್ತಾರೆ. ಅಂದ್ರೆ ಕೃಷ್ಣನನ್ನ
ಈಗಾಗ್ಲೇ ನೀವು ಓದಿರ್ತೀರಿ. ಅಂದ್ರೆ ಈಶೋಪನಿಷತ್ತಿನಲ್ಲಿ ಬರುತ್ತೆ. ಅಂದ್ರೆ ಭಗವಂತ ಹೇಗೆ ಅವನ ಮುಂದೆ 2 ಕರ್ಟೆನ್ಸ್ ಅಂದ್ರೆ 2 ಪರದೆಗಳಿದೆ ಅಂತ ಹೇಳ್ತಾರೆ. ಒಂದು ಮಾಯಾಶಕ್ತಿಯಿಂದ ಆದಂತದ್ದು ಅಂದ್ರೆ ಬಹಿರಂಗ ಶಕ್ತಿಯಿಂದ ಆದಂತದ್ದು, ಇನ್ನೊಂದು ಅವನ ಯೋಗ ಮಾಯೆ ಅಂದ್ರೆ ಅಂತರಂಗ ಶಕ್ತಿಯಿಂದ ಆದಂತದ್ದು. ಈ 2 ಏನು ಪರದೆಗಳಿದೆ ಆಚ್ಛಾದನೆ ಅಂತಾರೆ. ಆದ್ರೆ ಅದು ಭಗವಂತನನ್ನ ಮರೆ ಮಾಡುತ್ತೆ ಅಂತ. ಅವು ಪೂರೈಸುವ ಬೆಳಕನ್ನ ಹೊಂದಿರುತ್ತೆ. ಅದನ್ನ ಈಗ ನಾವು ನೋಡ್ಬೋದು, ಯಾರಾದ್ರೂ ತುಂಬಾ ಅಂದ್ರೆ ಬ್ರೈಟ್ ಲೈಟ್ ಹತ್ರ ನಿಂತ್ಕೊಂಡಿದ್ರೆ ಆ ವ್ಯಕ್ತಿ ಅದ್ರ ಕೆಳಗಡೆ ಇರುವಂತ ವ್ಯಕ್ತಿ ನಮ್ಗೆ ಕಾಣಿಸೋದಿಲ್ಲ, ಯಾರಂತ ಗೊತ್ತಾಗೋದಿಲ್ಲ. ಹಾಗೆ ಭಗವಂತನಿಂದ ಬರ್ತಿರುವಂತಹ ಆ ಬೆಳಕು ಏನಿದೆ, ಅದರ ಹಿಂದೆ ಪರಮಾತ್ಮ ಇದ್ದಾನೆ, ಅವನಿಗೊಂದು ರೂಪ ಇದೆ. ಅದು ಕಾಣಿಸ್ದೆ ಹೋದಾಗ ಅವನು ಏನಂದ್ಕೋತಾನೆ, ಭಗವಂತನಿಗೆ ಆಕಾರ ಇಲ್ಲ, ಭಗವಂತನಿಗೆ ಇಂದ್ರಿಯಗಳಿಲ್ಲ, ಆ ರೀತಿ ತಿಳ್ಕೊತಾನೆ. ಹೀಗಾಗಿ ಅವನನ್ನು ಬಲ್ಲವರು ಯಾರು ಇಲ್ಲ. ಅದರಿಂದ ನಮ್ಗೆ ಭಗವಂತನನ್ನ ಅಷ್ಟು ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನ ಯಥಾರ್ಥವಾಗಿ ತಿಳ್ಕೊಳ್ಬೇಕಂದ್ರೆ ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಸದ್ಗುರುಗಳ ಮೂಲಕ ಕೇಳುವ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಎಷ್ಟೇ ವೇದ ಜ್ಞಾನಗಳನ್ನ ಉಪನಿಷತ್ತುಗಳನ್ನ ಓದಿದ್ರು ಕೂಡ ಅವನನ್ನ ನಿಜವಾಗ್ಲೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಮೂರ್ಖರಿಗೆ, ನಿರಾಕಾರವಾದಿಗಳಿಗೆ ಭಗವಂತ ಅವನ ಅರ್ಥ ಆಗೋದಿಲ್ಲ. ಅವನ ವ್ಯಕ್ತಿ ರೂಪ ಅವ್ರಿಗೆ ಅದು ತಿಳಿಯೋದಿಲ್ಲ. ಮಂಜುಳಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯೋಗ ಮಾಯಾ ಸಮಾವೃತ ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತಾನೆ. ಭಗವಂತನು ಸೂರ್ಯನಂತೆ ಇದ್ದಾನೆ. ಮಾಯೆಯು ಮೋಡದಂತೆ ಇದೆ. ಐಹಿಕ ಜಗತ್ತಿನಲ್ಲಿ ಸೂರ್ಯನು, ಮೋಡಗಳು, ಬೇರೆ ಬೇರೆ ನಕ್ಷತ್ರಗಳು, ಗ್ರಹಗಳು ಇರುವುದನ್ನು ಕಾಣುತ್ತೇವೆ. ಆಕಾಶದಲ್ಲಿ ಇವುಗಳೆಲ್ಲವನ್ನು ಮೋಡಗಳು ಸ್ವಲ್ಪ ಕಾಲ ಮುಚ್ಚಬಹುದು. ಆದರೆ ನಮ್ಮ ಪರಿಮಿತವಾದ ದೃಷ್ಟಿಗೆ ಮಾತ್ರ ಹೀಗೆ ಮುಚ್ಚಿದ್ದು ಕಾಣುತ್ತದೆ. ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳು ನಿಜವಾಗಿ ಮುಚ್ಚಿ ಹೋಗಿರುವುದಿಲ್ಲ. ಹಾಗೆಯೇ ಮಾಯೆಯು ಪರಮಪ್ರಭುವನ್ನು ಮರೆ ಮಾಡಲಾರದು. ಆತನ ಅಂತರಂಗ ಶಕ್ತಿಯ ಕಾರಣದಿಂದ ಮಂದಮತಿಗಳಾದ ಮನುಷ್ಯರು ಅವನನ್ನು ಕಾಣಲಾರರು. ಅಂದ್ರೆ ಹೇಗೆ ಮೋಡ ಬಂದಾಗ ಅದು ನಮ್ಮ ಕಣ್ಣಿಗೆ ಮಧ್ಯದಲ್ಲಿ ಅದು ಮರೆಮಾಚುತ್ತಿರುವಂತದ್ದು, ನಮ್ಮ ದೃಷ್ಟಿಗೆ ಅದು ಮಧ್ಯೆ ಬರ್ತಿರುವಂತದ್ದು. ಆದ್ರೆ ಅಲ್ಲಿ ಅಷ್ಟು ದೊಡ್ಡ ಸೂರ್ಯನೇ ಆಗ್ಲಿ, ಗ್ರಹಗಳನ್ನ ಮತ್ತೆ ನಕ್ಷತ್ರಗಳನ್ನ, ಚಂದ್ರನನ್ನ ಆ ಮೋಡ ಅದು ಮರೆಮಾಚ್ತಿಲ್ಲ. ಅದು ನಿಜವಾಗ್ಲೂ ನಮ್ಮ ಕಣ್ಣಿಗೆ ಮಧ್ಯದಲ್ಲಿ ನಮ್ಮ ದೃಷ್ಟಿಗೆ ಮಧ್ಯೆ ಬರ್ತಿರುವಂತದ್ದು. ಆದ ಕಾರಣ ನಾವೇನ್ ಅನ್ಕೋತೀವಿ, ನಮ್ಗೆ ಆಕಾಶದಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಆ ರೀತಿ ಒಂದು ಸಮಯ ಅನ್ನಿಸ್ಬೋದು. ಹಾಗೆ ಇಲ್ಲಿ ಭಗವಂತನ ಕೂಡ ಏನಿದ್ದಾನೆ, ಅವನಿಗೆ ಈ ಮಾಯಾಶಕ್ತಿ ನಮ್ಮನ್ನ ಮರೆ ಮಾಡ್ತಿರುವಂತದ್ದು, ಅದು ನಮ್ಮ ದೃಷ್ಟಿನ ಮುಂದೆ ಬಂದು ಅದು ಮರೆ ಮಾಡ್ತಿದೆಯೇ ಹೊರತು ಅದು ನಿಜವಾಗ್ಲೂ ಭಗವಂತನನ್ನ ಮರೆ ಮಾಡುವಂತ ಶಕ್ತಿ, ಅಂದ್ರೆ ಭಗವಂತನನ್ನ ಕಾಣಿಸ್ದೇ ಇರೋ ಹಾಗೆ ಮಾಡೋ ಶಕ್ತಿ ಅದಕ್ಕೆ ಇಲ್ಲ. ಅದು ನಮ್ಮ ದೃಷ್ಟಿಗೆ ಮಾತ್ರ ಮಾಡ್ತಿರುವಂತದ್ದು. ಯಾರು ಅಲ್ಪಮತಿಗಳಿದ್ದಾರೆ, ಅಜ್ಞಾನಿಗಳಿದ್ದಾರೆ, ಅಂತವ್ರಿಗೆ ಅನಿಸುತ್ತೆ ಭಗವಂತ ಅಲ್ಲಿ ವ್ಯಕ್ತಿ ಅಲ್ಲ, ಅವನು ಒಂದು ಶಕ್ತಿ ಅಂತ. ಆದ್ರೆ ಯಾರ ಕಣ್ಣಿಗೆ ಈ ಮೋಡ ಅನ್ನೋದಿಲ್ಲ, ಯಾರ ಕಣ್ಣಿಗೆ ಈ ಆಚ್ಛಾದನೆ ಇಲ್ಲ, ಯಾರ ದೃಷ್ಟಿಯನ್ನ ಈ ಪರದೆ ಅದು ಮುಚ್ಚಲಿಲ್ಲ, ಅಜ್ಞಾನ ಅನ್ನುವಂಥದ್ದು, ಅಲ್ಪ ಬುದ್ಧಿ ಅನ್ನುವಂಥದ್ದು ಅದು ಯಾವತ್ತು ಅಂತವ್ರಿಗೆ ಅವರ ದೃಷ್ಟಿಯನ್ನ ಮರೆಮಾಚಲಿಲ್ಲ, ಅಂತವ್ರು ಭಗವಂತನನ್ನ ವ್ಯಕ್ತಿ ರೂಪದಲ್ಲಿ ಕಾಣ್ತಾರೆ. ಶುದ್ಧ ಭಕ್ತರು ಭಗವಂತನನ್ನ, ಪರಮಾತ್ಮನನ್ನ ವ್ಯಕ್ತಿ, ಅವನು ಪರಮೋತ್ತಮ ದೇವೋತ್ತಮ ಪರಮ ಪುರುಷ ಅನ್ನೋದನ್ನ ತಿಳ್ಕೊತಾರೆ. ಮಾಂತು ವೇದನ ಕಶ್ಚನ, ನನ್ನನ್ನು ಬಲ್ಲವರು ಯಾರೂ ಇಲ್ಲ. ಭಗವಂತನನ್ನ ಯಥಾರ್ಥವಾಗಿ ತಿಳ್ಕೊಂಡವರು ಯಾರು ಇಲ್ಲ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ. ಹೇಗೆ ಮತ್ತು ಯಾವಾಗ ಜೀವಾತ್ಮನು ಮಾಯೆಗೆ ಆವರಿಸಲ್ಪಡುತ್ತಾನೆ, ಮಾಯೆಯಿಂದ ಹೊರಬರುವುದು ಹೇಗೆ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಭಗವಂತನನ್ನ ಯಥಾರ್ಥವಾಗಿ ತಿಳ್ಕೊಳ್ಳಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಂದ್ರೆ ಈಶ್ವರ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವ ಕಾರಣ ಕಾರಣಂ. ಎಲ್ಲರಿಗಿಂತ ಮೊದಲು ಇರುವಂತದ್ದು ಪರಮಾತ್ಮ. ಅವನಿಗೆ ತಂದೆ ತಾಯಿ ಅಂತ ಯಾರು ಇಲ್ಲ. ಅನಾದಿರಾದಿ ಗೋವಿಂದ, ಅನಾದಿರ್ ಅಂದ್ರೆ ಅವನಿಗೆ ಮೊದಲು ಯಾರು ಇಲ್ಲ, ಮತ್ತೆ ಈಗ ಏನೆಲ್ಲ ಇದೆ ಅದಕ್ಕೆ ಅವನೇ ಆರಂಭ. ಹಾಗಿರ್ಬೇಕಾದ್ರೆ ನಂತರ ಬಂದಂತಹ ಋಷಿ ಮುನಿಗಳು, ತಪಸ್ವಿಗಳು ಯಾರೇ ಆಗಿರ್ಲಿ, ಅವನನ್ನ ದೇವತೆಗಳೇ ಆಗಿರ್ಲಿ, ಯಥಾರ್ಥವಾಗಿ ಅವನಿರುವಂತೆ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನಾವು ಜೀವಾತ್ಮನ ಮಾಯೆಯಿಂದ ಆವರಿಸಲ್ಪಡ್ತೀವಿ ಅಂದ್ರೆ ಈ ದ್ವಂದ್ವಗಳು ಮತ್ತೆ ಈ ಬಯಕೆಗಳು ಯಾವಾಗ ನಮ್ಮಲ್ಲಿ ಬರುತ್ತೆ, ಮತ್ತೆ ನಾವು ಅಜ್ಞಾನದಿಂದ ಎಲ್ಲವನ್ನು ನಾವೇ ಭೋಗಿಸ್ತೀವಿ ಅನ್ನುವಂತಹ ಒಂದು ಇಚ್ಛೆನ ಇಟ್ಕೋತೀವಿ, ಆಗ ಈ ಭೌತಿಕ ಜಗತ್ತಿಗೆ ಬರ್ತೀವಿ. ಆಗ ಬಂದಾಗ ಮಾಯೆ ನಮ್ಮನ್ನ ತ್ರಿಗುಣಗಳಿಂದ ಬಂಧಿಸ್ತಾಳೆ. ಆ ರೀತಿ ಮಾಯೆಗೆ ಸಿಕ್ಕಾಕೊಂಡಾಗ
ನಾವು ಒಂದು ನಾವ್ ಇಷ್ಟಪಟ್ಟಿದ್ದನ್ನೆಲ್ಲ ನಾವ್ ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ ಒಂದು ಕನಸಿನ ರೂಪದಲ್ಲಿ ನಾವು ಕನಸಿನಲ್ಲಿ ಏನು ಆಗ್ಬೇಕು ಅಂತ ಅನ್ಕೋತೀವಿ ಅದೆಲ್ಲ ನಡೆಯುತ್ತೆ ಅನ್ನೋ ಹಾಗೆ ಈ ಮಾಯೆ ನಮಗೆ ಆ ಒಂದು ಭ್ರಮೆಯನ್ನ ತರುತ್ತೆ. ಅಂದ್ರೆ ನಾನು ಎಲ್ಲವನ್ನು ಮಾಡ್ತಾ ಇದ್ದೀನಿ, ಇದೆಲ್ಲ ನಂದು, ಆ ರೀತಿ ಒಂದು ಭ್ರಮೆಗೆ ತಂದು ನಮ್ಮ ಆಸೆಗಳನ್ನ ಈಡೇರಿಸುತ್ತೆ. ಹೀಗೆ ನಾವು ಮಾಯೆಯಿಂದ ಆವರಿಸಲ್ಪಡ್ತೀವಿ. ಮಾಯೆಯಿಂದ ಹೊರಬರುವುದು ಹೇಗೆ? ಮಾಯೆಯಿಂದ ಹೊರಗಡೆ ಬರಬೇಕು ಅಂತಂದ್ರೆ ಎಲ್ಲವೂ ಕೂಡ ಭಗವಂತನ ನಿಯಂತ್ರಣದಲ್ಲಿ ಇರುವಂತದ್ದು. ಮಹಾಮಾಯೆ ಕೂಡ ಭಗವಂತನ ನಿಯಂತ್ರಣದಲ್ಲಿರುವ ಕಾರಣ ಈ ತ್ರಿಗುಣಗಳಿಂದ ನಾವು ಬಂಧನದಿಂದ ಮುಕ್ತಿನ ಪಡಿಬೇಕು ಅಂದ್ರೆ ಭಗವಂತನಿಗೆ ಶರಣಾಗ್ಬೇಕು. ಭಗವಂತನಿಗೆ ಯಾವಾಗ ಶರಣಾಗ್ತೀವಿ ಆಗ ಮಾಯೆ ಭಗವಂತನ ಅಧೀನದಲ್ಲಿ ಇರುವ ಕಾರಣ ನಮ್ಮನ್ನ ಈ ಗುಣಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ಮಾಯೆಯಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಇಲ್ಲ, ಇದು ಒಂದ್ ನಿಮಿಷ. ಗುಂಪಿನ ಸದಸ್ಯರೊಂದಿಗೆ ಚರ್ಚಿಸಿ ಮತ್ತೆ ಗ್ರೂಪ್ ಡಿಸ್ಕಷನ್. ಇದು ಕೃಷ್ಣ ಭಕ್ತಿಯ ಅಭ್ಯಾಸಕ್ಕಾಗಿ ಪುಣ್ಯ ಕರ್ಮಣ ಪ್ರಾಮುಖ್ಯತೆ ಏನು? ಪುಣ್ಯವನ್ನು ಹೇಗೆ ಅಭಿವೃದ್ಧಿ ಪಡಿಸುವುದು? ಆಲ್ರೆಡಿ ಒಂದು ಗ್ರೂಪ್ ಡಿಸ್ಕಷನ್ ಆಗಿದೆ, ಲೇಟ್ ಆಗ್ಬಿಡುತ್ತೆ. ಯಾರ್ಯಾರಿಗೆ ಇದನ್ನ ಹೇಳಲಿಕ್ಕೆ ಆಗುತ್ತೆ ಹ್ಯಾಂಡ್ ರೈಸ್ ಮಾಡಿ. ಒಂದು 5 ಜನ ಇದ್ರ ಬಗ್ಗೆ ಹೇಳಕ್ಕಾದ್ರೆ ಹೇಳ್ಬೋದು. ಯಾರಾದ್ರೂ ಪ್ರಯತ್ನ? ಓಕೆ, ಕುಂಡಲತಾ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆಗೆ ಬರುವ ಮೊದಲು ನಾವು ಪುಣ್ಯವನ್ನ ಮಾಡಿದ್ರೆ ಮಾತ್ರ ಅದಕ್ಕೆ ಬರ್ಲಿಕ್ಕೆ ಸಾಧ್ಯ ಅಂತೆ. ಅಂದ್ರೆ ನಮ್ಮ ಪುಣ್ಯ ಕರ್ಮದ ಫಲವಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ರೆ ಪುಣ್ಯ ಕರ್ಮದ ಫಲವನ್ನ ಸಂಚಯ ಮಾಡಿದ್ರು ನಾವು ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ಒಂದು ಸಣ್ಣ ದಾರಿ. ಇದಕ್ಕೆ ನಾವು ತಿಳ್ಕೊಳ್ಬಹುದು, ದಾನ ಧರ್ಮಗಳನ್ನ ಕೊಡುವುದು, ಉತ್ತಮ ರೀತಿಯ ದಾನ. ಹಲವಾರು ವಿಧದ ದಾನ ಉಂಟು, ಅದರಲ್ಲಿ ಉತ್ತಮವಾದ ದಾನವನ್ನ ನಾವು ಮಾಡಿದ್ರೆ ಅದು ಪುಣ್ಯ ಕಾರ್ಯ, ಅದು ನಮ್ಮನ್ನ ಭಗವಂತನಡೆಗೆ ಕೊಂಡೊಯ್ಯಬಹುದು. ಅದೇ ನಾವು ಮಾಡಿದ ಎಲ್ಲ ಕರ್ಮಗಳಲ್ಲಿ ಸಹ ಉತ್ತಮವಾದನ್ನೇ ಮಾಡಿದ್ರೆ ಅದು ಪುಣ್ಯ ಕರ್ಮ ಅಂತ ಅನ್ನಿಸ್ಕೊಂಡ್ರೆ ಅದು ನಮ್ಮನ್ನ ಭಗವಂತನಡೆಗೆ ಕೊಂಡೊಯ್ಯಬಹುದು. ಕರ್ಮಯೋಗದಲ್ಲಿ ಹೇಳಿದೆ, ನಾವು ಮಾಡಿದ ಜನ್ಮದಿಂದ ನಮಗೆ ಬಂದಂತಹ ಕರ್ಮವನ್ನು ನಾವು ಮಾಡಿದ್ರೆ ನಾವು ಭಗವಂತನ ಪಡಿಬಹುದು. ಯಾರಿಗೆ ಭಕ್ತಿ ಸೇವೆಯನ್ನು ಮಾಡಿ ಆಗುದಿಲ್ವೋ ಅಂತಹವರು ಪುಣ್ಯ ಕರ್ಮವನ್ನು ಮಾಡಿ ಸಹ ಭಗವಂತನ ಭಕ್ತಿ ಸೇವೆ ಆಚೆ ಹೋಗ್ಬಹುದು ಅನ್ನೋದನ್ನ. ಇದನ್ನು ಹೇಗೆ ಸಂಪಾದಿಸಬಹುದಂದ್ರೆ ಪುಣ್ಯ ಕರ್ಮವನ್ನು ಹೇಗೆ ಅಭಿವೃದ್ಧಿ ಪಡಿಸುವುದು, ಪುಣ್ಯವನ್ನು ಹೇಗೆ ಅಭಿವೃದ್ಧಿ ಪಡಿಸುವುದು ಅಂದ್ರೆ ತ್ರಿಗುಣಗಳಲ್ಲಿ 3 ವಿಧ ಇದೆ. ನಾವು ಸತ್ವಗುಣದಲ್ಲಿ ಇದ್ದುಕೊಂಡು ಪುಣ್ಯ ಕರ್ಮಗಳನ್ನ ಮಾಡುತ್ತಾ ಅದನ್ನ ಅಭಿವೃದ್ಧಿ ಪಡಿಸಿಕೊಳ್ಬಹುದು. ಅಭಿವೃದ್ಧಿ ಪಡಿಸಿದ ನಂತರ ನಾವು ಕೃಷ್ಣ ಪ್ರಜ್ಞೆಗೆ ಬರಬಹುದು ಅಂತ. ಇಷ್ಟೇ ಗೊತ್ತಿಲ್ಲ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಥುರಾ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈ ಕೃಷ್ಣ ಭಕ್ತಿ ಬರ್ಬೇಕಂದ್ರೆ ನಮ್ಮ ಪಾಪ ನಿವಾರಣೆಯಾದ್ರೆ ಮಾತ್ರ ನಾವು ಕೃಷ್ಣ ಭಕ್ತಿಯಲ್ಲಿ ಬರ್ತೀವಿ. ಎಷ್ಟೋ ಜನರಿಗೆ ಜಪ ಮಾಡಿ ಅಂದ್ರೆ ಆ ಪಾಪದ ನಾಶ ಆಗದೆ ಅವ್ರು ಬರುವುದೇ ಇಲ್ಲ. ನಾವು ಯಾವಾಗ ಬರ್ತೀವಿ ಅಂದರೆ ಯಾರಾದ್ರೂ ವೈಷ್ಣವರ ಕೃಪೆಯಿಂದ ಇಲ್ವೇ ಸುಕೃತಿ, ಅಜ್ಞಾತ ಸುಕೃತಿ ಅಂದ್ರೆ ನಾವು ಒಂದು ವೈಷ್ಣವರ ದರ್ಶನ, ಒಂದು ಕೀರ್ತನೆಯನ್ನು ಕೇಳಿದ್ದೆವೋ, ಒಂದು ಪ್ರಸಾದವನ್ನು ತಿಂದಿದ್ದೆವೋ, ಇಲ್ಲಿ ಒಂದು ದೇವರ ದರ್ಶನವನ್ನು ದೇವಸ್ಥಾನದಲ್ಲಿ ಮಾಡ್ಲಿಕ್ಕೆ ಬಂದೆವು. ಎಲ್ರು ಹೇಳ್ತಾರೆ ಬಾಬಾ ಹೋಗೋಣ, ಇಸ್ಕಾನಿಗೆ ಹೋಗೋಣ, ಅಲ್ಲಿ ಪ್ರಸಾದ ಇದೆ, ಕೀರ್ತನೆ ಇದೆ, ಬಾಬಾ ಅಂತ. ಆ ಅಜ್ಞಾನ ಸುಕೃತ್ಯ ಫಲದಿಂದ ಭಕ್ತಿಗೆ ಬರ್ತೇವೆ. ನಮ್ ಪಾಪ ಹೋಗ್ಬೇಕಂದ್ರೆ ಖಂಡಿತ ನಾವು ಪುಣ್ಯವನ್ನು ಗಳಿಸ್ಲೇಬೇಕು. ಹೇಳಿದಾಗೆ ಈಗ ಮಾತಾಜಿ ಹೇಳಿದಾಗೆ ನಾವು ದಾನ ಮಾಡೋದು, ಏನೆಲ್ಲ ಪುಣ್ಯದ ಕೆಲಸಗಳು ಮಾಡಿದ್ರೆ ಆವಾಗ ನಮ್ಮ ಪಾಪ ಫಲಗಳು ಕಡಿಮೆಯಾಗಿ ಆವಾಗ ಕೃಷ್ಣನ ಭಕ್ತಿಗೆ ಬಂದೇ ಬರ್ತೀವಿ. ಪುಣ್ಯವನ್ನು ಹೇಗೆ ವೃದ್ಧಿಗೊಳಿಸುವುದು ಅಂದ್ರೆ ನಾವು ಭಕ್ತಿಯಲ್ಲಿ ಬಂದ್ಮೇಲೆ ಪುಣ್ಯ ಬಗ್ಗೆ ನಾವು ಆಲೋಚನೆ ಮಾಡೋದಿಲ್ಲ. ನಾವು ಎಲ್ಲವನ್ನು ಭಗವಂತನ ತೃಪ್ತಿಗೋಸ್ಕರ, ಭಗವಂತನ ಖುಷಿಗೋಸ್ಕರ ಕರ್ಮಗಳನ್ನು ಮಾಡುವುದೇ ಭಕ್ತನ ಕರ್ತವ್ಯ ಅಂತ ನಾವು ಎಣಿಸಿ ಅದೇ ಕೆಲಸವನ್ನು ಮಾಡ್ಬೇಕು ಅಷ್ಟೇ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇನ್ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಮಂಜುಳಾ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಅಂದ್ರೆ ನಾವು ಇವಾಗ ಪುಣ್ಯ ಪಾಪ ಮಾಡ್ಬೇಕು ಅಂತಂದ್ರೆ ಇದು ಪಾಪಿಗಳಾದವರು, ನಾಸ್ತಿಕರು, ಮೂರ್ಖರು, ಮೋಸಗಾರರು ಇವರು ಆ ದ್ವೇಷ ಮತ್ತು ದ್ವಂದ್ವಗಳ ದಾಟುವುದು ಬಹಳ ಕಷ್ಟ. ಆದ್ರೆ ಪುಣ್ಯ ಕೆಲಸ ಮಾಡಿದವರು ಅಂತ ಮಾಡ್ಬೋದು. ಮತ್ತೆ ಕೃಷ್ಣನ್ ಬಗ್ಗೆ ಹೆಚ್ಚು ಹೆಚ್ಚು ಭಕ್ತಿ ಬೆಳೆಸ್ಕೋಬೇಕು ಅಂದ್ರೆ ಮತ್ತೆ ಕೃಷ್ಣನಲ್ಲಿ ದೃಢವಾದ ನಂಬಿಕೆ ಇಡುವುದು, ಮತ್ ಭಕ್ತರ ಸಹವಾಸ ಮಾಡುವುದು, ಸಾಧ್ಯವಾದಷ್ಟು ಅವರ ಸೇವೆ ಮಾಡುವುದು, ಭಕ್ತಿಯುತ ಸೇವೆ ಮಾಡುವುದು, ಆಮೇಲೆ ಕೆಟ್ಟ ಹವ್ಯಾಸಗಳಿಂದ ದೂರ ಇರುವುದು, ಇದೆಲ್ಲ ಮಾಡಿದಾಗ ನಾವು ಪುಣ್ಯಗಳನ್ನ ಸಂಪಾದಿಸ್ಬೋದು ಅಂತ ಹೇಳ್ತಾ ಇದ್ರು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಕೃಷ್ಣ ಭಕ್ತಿ ಅಭ್ಯಾಸಕ್ಕೆ ಪುಣ್ಯ ಕರ್ಮಣ ಪ್ರಾಮುಖ್ಯತೆ ಏನು ಅಂದ್ರೆ ಇಲ್ಲಿ ಪುಣ್ಯ ಅಂತಂದ್ರೆ ಇವ್ರು ಹೇಳ್ತಿರುವಂತದ್ದು ಕರ್ಮಕಾಂಡ ಅಂತ ಅಲ್ಲ. ಕರ್ಮಕಾಂಡದಿಂದ ಪುಣ್ಯ ಸಂಪಾದನೆ ಮಾಡಿದ್ರೆ ನಾವು ಊರ್ಧ್ವ ಲೋಕಗಳಿಗೆ ಹೋಗ್ತೀವಿ, ಮತ್ತೆ ಅಲ್ಲಿ ಸ್ವರ್ಗ ಸುಖಗಳನ್ನ ಅನುಭವಿಸಿ ಮತ್ತೆ ವಾಪಸ್ ಬರ್ತೀವಿ. ಆದ್ರೆ ಇಲ್ಲಿ ಹೇಳ್ತಿರುವಂತದ್ದು ಅಕರ್ಮದ ಬಗ್ಗೆ. ಅಕರ್ಮ ಅಂತಂದ್ರೆ ಇಲ್ಲಿ ಈ ಭೌತಿಕ ರೀತಿಯಲ್ಲಿ ಬರುವಂತಹ ಪುಣ್ಯ ಪಾಪಗಳಲ್ಲ. ಇದು ಅಕರ್ಮ ಅಂತಂದ್ರೆ ಅದು ಆಧ್ಯಾತ್ಮಿಕ ಅಕೌಂಟ್ ಅಂತ ಹೇಳ್ತಾರೆ, ಭೌತಿಕ ಅಕೌಂಟ್ ಅಲ್ಲ. ಆ ರೀತಿ ಅಕೌಂಟ್ ಅದು ಎಲ್ಲಿಂದ ಬರುತ್ತೆ ಅಂತಂದ್ರೆ ಈ ನಾರದರು ಹೇಗೆ ಅವರು ಭಕ್ತರ ಸಂಘ ಮಾಡ್ತಾರೆ, ಆ ವೈಷ್ಣವರ ಸಂಘ ಮಾಡಿ ಅವರ ಸೇವೆ ಮಾಡ್ತಾರೆ, ಮತ್ತೆ ಅವರ ಸೇವೆ ಮಾಡಿ ಅವರ ವೈಷ್ಣವರ ಪ್ರಸಾದವನ್ನ ಅವರು ಸೇವನೆ ಮಾಡ್ತಾರೆ. ಇಂಥವು ನಿಜವಾಗ್ಲೂ ಆ ಪುಣ್ಯ ಕರ್ಮಣ ಅಂತಂದ್ರೆ ಆ ಕರ್ಮ ಆ ಮೂಲಕ ನಾವು ಭಕ್ತಿಗೆ ಬರ್ಲಿಕ್ಕೆ ಸಾಧ್ಯ ಇದೆ. ಅದು ಸತ್ಯ. ನಮ್ಮಲ್ಲಿ ಇದ್ದಂತಹ ಯಾವುದೇ ಪಾಪ ಕರ್ಮಗಳು ಏನಿದೆ ಅದೆಲ್ಲವೂ ಕೂಡ ನಿಶೇಷ ಆದ್ಮೇಲೆನೆ ನಾವು ಭಕ್ತಿಯಲ್ಲಿ ಮುಂದುವರಿಯಕ್ಕೆ ಸಾಧ್ಯ. ಆ ರೀತಿ ನಮ್ಮ ಪಾಪ ಕರ್ಮಗಳು ಇದ್ದಾಗ್ಲೂ ಕೂಡ ನಾವು ಭಕ್ತಿಗೆ ಬಂದ ಮೇಲೆ ಭಗವಂತನ ನಾಮಸ್ಮರಣೆ ಮಾಡಿದ್ರೆ, ಭಗವಂತನ ಭಕ್ತಿ ಸೇವೆ ಮಾಡಿದಾಗ ಅದು ನಾಶ ಆಗುತ್ತೆ. ಮತ್ತೆ ಪುಣ್ಯವನ್ನ ಹೇಗೆ ಅಭಿವೃದ್ಧಿ ಪಡಿಸ್ಬೋದು ಅಂದ್ರೆ ಸೇವಾ, ಸಾಧನೆ ಮತ್ತೆ ಸಂಘ ಅಂತ ಹೇಳ್ತಾರೆ. ಆ ರೀತಿ ಭಗವಂತನ ಭಕ್ತರ ಮತ್ತೆ ಭಗವಂತನ ಸೇವೆ ಮಾಡುವ ಮೂಲಕ, ಭಕ್ತರ ಸಂಘದಲ್ಲಿ ಇರುವ ಮೂಲಕ, ಮತ್ತೆ ಸಾಧನೆ ವೈದಿ ಭಕ್ತಿ ಅಂತ ಹೇಳ್ತಾರೆ, ಆ ಸಾಧನೆ ಭಕ್ತಿ ಅದನ್ನ ನಾವು ಮಾಡುವ ಮೂಲಕ ಆ ಪುಣ್ಯವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಪುಣ್ಯಲತಾ ಮಾತಾಜಿ ಓದ್ತೀರಾ? ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ ಅಪರಸ್ಪರ ಜ್ಞಾನ. ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ಹೇಗೆ ಸಾಧ್ಯ ಎನ್ನುವುದನ್ನ ಈ 7ನೇ ಅಧ್ಯಾಯವು ವಿಶೇಷವಾಗಿ ವಿವರಿಸುತ್ತದೆ. ಕೃಷ್ಣ ಪ್ರಜ್ಞೆಯ ಪ್ರಾರಂಭವೆಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರ ಸಹವಾಸ. ಇಂತಹ ಸತ್ಸಹವಾಸದಲ್ಲಿ ಕ್ರಮೇಣ ಕೃಷ್ಣ ಪ್ರಜ್ಞೆ ಬೆಳೆಸಿಕೊಂಡು ಜೀವಿಯು ಕೃಷ್ಣ ಪ್ರೇಮವನ್ನು ಗಳಿಸ್ತಾನೆ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಹೇಗೆ ನಾವು ಸಂಪೂರ್ಣ ಕೃಷ್ಣ ಪ್ರಜ್ಞೆನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಕೃಷ್ಣ ಪ್ರಜ್ಞೆನ ಪಡಿಬೇಕು ಅಂತಂದ್ರೆ ನಾವು ಯಾರಿಗೆ ಆಗ್ಲೇ ಕೃಷ್ಣ ಪ್ರಜ್ಞೆ ಇದೆ ಅಂತವರ ಸಂಘವನ್ನು ಮಾಡ್ಬೇಕು. ಅಂದ್ರೆ ಯಾರು ಶುದ್ಧ ಭಕ್ತರಿದ್ದಾರೆ ಅಂತವರ ಸಹವಾಸದಲ್ಲಿ ಸದಾ ಇರ್ಬೇಕು. ಅವರ ಸಹವಾಸದಲ್ಲಿ ಭಗವಂತನ ವಿಷಯವಾಗಿ ಸದಾ ಶ್ರವಣ ಕೀರ್ತನೆಗಳನ್ನ ಮಾಡ್ಬೇಕು. ಮತ್ತೆ ಅವರಿಗೆ ಭಗವಂತನ ವಿಷಯವಾಗಿ ತಿಳಿದಿದೆ, ಅವರ ಸೇವೆ ಮಾಡ್ತಾ, ಅವರಿಗೆ ಶರಣಾಗ್ತಾ, ಅವರಿಂದ ವಿನೀತ ಭಾವದಿಂದ ಅವರಿಂದ ರಹಸ್ಯವನ್ನ ಭಗವಂತನ ವಿಷಯಗಳನ್ನ ಕೇಳಿ ತಿಳ್ಕೊಬೇಕು. ಮತ್ತೆ ಆ ರೀತಿ ಸದಾ ಅವರ ಜೊತೆ ಮಾತಾಡುವಾಗ ಭಗವಂತನ ವಿಷಯವಾಗಿ ಕುರಿತು ಮಾತಾಡೋದ್ರಿಂದ ನಮ್ಮಲ್ಲಿರುವಂತಹ ಅಜ್ಞಾನ ಏನಿದೆ ಅದು ಹೋಗುತ್ತೆ. ಜ್ಞಾನದ ಮೂಲಕ ನಾವು ಭಗವಂತನ ಸೇವೆಯಲ್ಲಿ ದೃಢವಾಗಿ ತೊಡಗೋದಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಸತ್ಸಹವಾಸದಿಂದ ಕ್ರಮೇಣ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಿದ್ದಾರೆ. ಕೇಶವ್ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈ ಮನುಷ್ಯರ ರೂಪದ ಜನ್ಮವು ಕೃಷ್ಣ ಪ್ರಜ್ಞೆಯನ್ನು ಮತ್ತೆ ಪಡೆಯಲು ಲಭಿಸಿದ ಒಂದು ಅವಕಾಶ. ಪರಮಪ್ರಭುವಿನ ಅವ್ಯಾಜ್ಯ ಕರುಣೆಯನ್ನು ಪಡೆದುಕೊಳ್ಳಲು ಇದನ್ನು ಸಂಪೂರ್ಣವಾಗಿ ಬೆಳೆಸಿಕೊಳ್ಳಬೇಕು ಎಂದು ಜೀವಿಯು ಅರ್ಥ ಮಾಡಿಕೊಳ್ಳಬಲ್ಲ. ಅಷ್ಟೇ ಅಲ್ಲ ಮಾತಾಜಿ? ಹರೇ ಕೃಷ್ಣ. ಹಾ ಪ್ರಭುಜಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ 84 ಲಕ್ಷ ಯೋನಿಗಳಲ್ಲಿ ಮತ್ತೆ 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 ಹುಟ್ಟಿ ಹುಟ್ಟಿ ನಾವು ಸತ್ತ ನಂತರ ಮನುಷ್ಯ ಜನ್ಮ ಅನ್ನುವಂಥದ್ದು ಸಿಗುವಂಥದ್ದು. ಅದು ಅಪರೂಪವಾದದ್ದು. ಅಂತಹ ಮನುಷ್ಯ ಜನ್ಮವನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ಅಂತಂದ್ರೆ ನಾವು ಆ ಭಗವಂತನ ಕರುಣೆ ಮತ್ತೆ ನಮಗೆ ಆ ಭಗವಂತನ ಭಕ್ತರ ಅವ್ಯಾಜ್ಯ ಕರುಣೆ ಇದ್ದಾಗ ಮಾತ್ರ ನಾವು ಆ ಭಕ್ತಿನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ನಾವು ಭಗವಂತ ಭಕ್ತಿನ ಬೆಳೆಸ್ಕೊಂಡು ಈ ಮನುಷ್ಯ ಜನ್ಮವನ್ನ ಅದರ ಉದ್ದೇಶವನ್ನ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ.
ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿತ್ತು. ಈಗ ನಾವು ಭಕ್ತಿಶಾಸ್ತ್ರಿ ಕ್ಲಾಸ್ಗೆ ಬಂದವರು ನಾವು ಜಿಜ್ಞಾಸು ಅಂತ ಕರೀಬಹುದು. ಏನಂತ ಯಾವ ಗ್ರೂಪ್ ನಲ್ಲಿ ನಾವಿದ್ದೇವೆ? ಮಾತಾಜಿ, ನಿಮ್ಮನ್ನ ನೀವು ಜ್ಞಾನಿ ಅಂತಾನೂ ಕರ್ಕೋಬಹುದು. ಯಾಕಂದ್ರೆ ಸ್ವಲ್ಪನಾದ್ರೂ ನಿಮ್ಗೆ ಭಗವಂತನ ಬಗ್ಗೆ ತಿಳಿದಿದೆ, ಇನ್ನ ಅದನ್ನ ಜಾಸ್ತಿ ಮಾಡ್ಕೊಳಕ್ಕೆ ಬರ್ತಾ ಇದೀರಿ. ಭಗವಂತನಿಗೆ ಅಂತವ್ರು ಕೂಡ ತುಂಬಾ ಇಷ್ಟ. ಜಿಜ್ಞಾಸು ಅಂತ ಹೇಳ್ಬೋದಾ ನಾವು? ಜಿಜ್ಞಾಸನು ಹೇಳ್ಕೊಳ್ಳಿ ಮಾತಾಜಿ, ತಿಳ್ಕೊತಾ ಇದ್ದೀರಾ. ಮತ್ತೆ ಜ್ಞಾನಿನಂತೂ ಹೇಳ್ಬೋದು, ಯಾಕಂದ್ರೆ ನೀವೆಲ್ಲ 16 ಸುತ್ತ ಮಾಡ್ತಾ ಇದ್ದೀರಾ. ಭಗವಂತನ ಸೇವೆಯಲ್ಲಿ ತೊಡಗುವಂತ ಇಚ್ಛೆ ಇಟ್ಕೊಂಡಿದ್ದೀರಾ. ಭಗವಂತ ಯಾರಂತ ತಿಳ್ಕೊಂಡಿದ್ದೀರಾ. ಇನ್ನಷ್ಟು ಮತ್ತಷ್ಟು ಅವನ ಜ್ಞಾನವನ್ನ ತಿಳ್ಕೊಳ್ಬೇಕು ಅಂತ ಬರ್ತಾ ಇದ್ದೀರಾ. ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ ಮಾತಾಜಿ. ಈಗ ದೇವತೆಗಳ ಆರಾಧನೆ ಬಗ್ಗೆ ನೋಡಿ, ಈಗ ದೇವತೆಗಳನ್ನು ಗೌರವಿಸ್ಬೇಕು ಅಂತ ಹೇಳ್ತೀವಿ, ನಿಜ. ಈಗ ಸಾಧಾರಣವಾಗಿ ನಮ್ಮ ಮನೆ ಪದ್ಧತಿಯ ಪ್ರಕಾರ ದೇವತೆಗಳ ಗೌರಿ ಪೂಜೆ, ಏನೇನೋ ರೇಣುಕಾದೇವಿ ಪೂಜೆ, ಏನೇನೋ ಪೂಜೆಗಳು, ದೇವಿ ದೇವತೆಗಳ ಪೂಜೆಗಳನ್ನು ಇದೆ. ಈಗ ನಾನು ಗೌರಿ ಪೂಜೆ ಇತ್ತು, ನಾನು ಗೌರಿ ಪೂಜೆ ಎಲ್ಲ ಮಾಡ್ತಾ ಇಲ್ಲ. ನಾನು ಈಗ ಅದನ್ನ ನಿಲ್ಲಿಸ್ಬಿಟ್ಟಿದ್ದೇನೆ. ಆದ್ರೆ ಒಂದೊಂದ್ಸಲ ನನಗೆ ಅನಿಸ್ತದೆ, ನಾನು ಪೂಜೆ ನಿಲ್ಲಿಸೋದ್ರಿಂದ ಅವರಿಗೆ ಅನಾದರ ತೋರಿಸಿದ ಹಾಗೆ ಆಗ್ತದಾ ಅಂತ ನನ್ನ ಮನಸ್ಸಿನಲ್ಲಿ ನನಗೆ ಅನುಮಾನ ಬರ್ತದೆ. ಇದು ನೀವು ಏನ್ ಹೇಳ್ತೀರಾ ಮಾತಾಜಿ? ಇಲ್ಲ ಮಾತಾಜಿ, ಅಂದ್ರೆ ನೀವು ಅದನ್ನ ಅವ್ರ ಮೇಲೆ ನಿಮ್ಗೆ ಯಾವುದೇ ರೀತಿ ಅನಾದರ ಇಲ್ಲ. ಆದ ಕಾರಣ ನೀವು ಆ ರೀತಿ ಯೋಚನೆ ಮಾಡ್ತೀರಾ. ಆದ್ರೆ ಮತ್ತೆ ಯೋಚನೆ ಮಾಡ್ತೀರಾ, ನಾನು ಈ ರೀತಿ ಅನಾದರ ಮಾಡದ್ನ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ತೋರಿಸ್ತಿಲ್ಲ ಅಂತಾನೆ ಅರ್ಥ. ಅಂದ್ರೆ ನೀವ್ ಯಾವಾಗ ಕೃಷ್ಣನ ಆರಾಧನೆ ಮಾಡ್ತಾ ಇದ್ದೀರಾ, ಆಗ ಅವ್ರಿಗೂ ಕೂಡ ಸಂತೋಷ ಆಗುತ್ತೆ. ಯಾಕಂದ್ರೆ ನಾವು ನೋಡ್ತೀವಿ ಈಗ ಮಾಯಾಶಕ್ತಿ, ನೀವು ಗೌರಿ ಪೂಜೆ ಅಂತ ಹೇಳ್ತಾ ಇದ್ದೀರಾ. ಗೌರಿ ಅಂತಂದ್ರೆ ಕೂಡ ದುರ್ಗೆಯ ಇನ್ನೊಂದು ರೂಪ. ದುರ್ಗೆ ಯಾರು ಅಂತಂದ್ರೆ ಭಗವಂತನ ಅಕ್ಕನೋ ತಂಗಿನೋ ಇದ್ದ ಹಾಗೆ ಅಂತ ಹೇಳ್ತಾರೆ. ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಾವ್ ಇದ್ದವರು, ಆದ್ರೆ ನಾವಲ್ಲಿ ಭಗವಂತನಿಗೆ ಏನಂತಾರಿ ರಿವೋಲ್ಟ್ ಆಗ್ತಾರೆ ಮಕ್ಕಳು. ನಾನೇ ಸ್ವತಂತ್ರವಾಗಿ ನನ್ನ ಇಷ್ಟ ಬಂದಂಗ ನಾನ್ ಬದುಕ್ತೀನಿ, ನನ್ಗೆ ನಿಂದೇನು ದಯೆ ಬೇಡ, ನನ್ನ ಇಷ್ಟ ಬಂದಂಗ ನಾನ್ ಜೀವನ ಮಾಡ್ತೀನಿ, ನನ್ನನ್ನು ನಾನು ನೋಡ್ಕೊಳಕ್ ನನ್ಗೆ ಶಕ್ತಿ ಇದೆ, ಹಾಗೆ ಹೀಗೆ ಅಂತ ಹೇಳಿ ಮನೆ ಬಿಟ್ಟು ಕೆಲವರು ಹೊಟ್ಟೋಗ್ತಾರೆ. ಹಾಗೆ ನಾವು ಆಧ್ಯಾತ್ಮಿಕ ಜಗತ್ತನ್ನ ತೊರೆದು ಭೌತಿಕ ಜಗತ್ತಿಗೆ ಬಂದಿದೀವಿ. ಆಗ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಮನೆ ಬಿಟ್ಟು ಹೊರಗಡೆ ಹೋಗಿದ ತಕ್ಷಣ ಅಪ್ಪ ಅಮ್ಮ ನಮ್ಮನ್ನ ಹಂಗೆ ಬಿಟ್ಟು ಬಿಡೋದಿಲ್ಲ. ಅವರು ಹುಡುಕ್ತಾರೆ, ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ. ಪರಮಾತ್ಮ ನಮ್ಮನ್ನ ತುಂಬಾ ಈಸಿಯಾಗಿ ಹುಡುಕ್ತಾನೆ, ಯಾಕಂದ್ರೆ ಹೃದಯದಲ್ಲಿ ಸದಾ ಪರಮಾತ್ಮನಾಗಿ ಇರೋದ್ರಿಂದ ಅವ್ನ್ ಗೊತ್ತಿದೆ. ಆದ್ರೆ ಅವನು ನಮ್ಮನ್ನ ಮಾಯಾಶಕ್ತಿಗೆ ಒಳಪಡಿಸ್ತಾನೆ. ಮಾಯಾಶಕ್ತಿ ಯಾರು ಅಂತಂದ್ರೆ ಭಗವಂತನ ಇನ್ನೊಂದು ಶಕ್ತಿ. ಅಂದ್ರೆ ನಾವು ಬೇರೆ ಧರ್ಮಗಳಲ್ಲಿ ನೋಡಿದ್ವಿ ಅಂದ್ರೆ ಭಗವಂತನ ದೇವತೆಗಳು ಮತ್ತೆ ರಾಕ್ಷಸರು ಅನ್ನೋ ರೀತಿ ಎರಡು ವಿರುದ್ಧವಾದ ಒಂದು ಕಾನ್ಸೆಪ್ಟ್ ಇಡ್ತಾರೆ. ಆದ್ರೆ ಇಲ್ಲಿ ಹಾಗಲ್ಲ. ಯೋಗಮಾಯೆ ಇರ್ಬೋದು, ಮಹಾಮಾಯೆ ಇರ್ಬೋದು, ಭಗವಂತನ ಶಕ್ತಿಗಳೇ ಆಗಿರ್ತಾರೆ. ಆದ್ರೆ ಈ ಮಹಾಮಾಯೆ ಏನ್ ಮಾಡ್ತಾಳೆ ಅಂತಂದ್ರೆ, ಅವಳ ಕೈಲಿ ತ್ರಿಶೂಲ ಇದೆ ಅಂತ ಹೇಳ್ತಾರೆ. ಆ 3 ತ್ರಿಶೂಲದಲ್ಲಿ 3 ಶೂಲಗಳಿರುತ್ತೆ. ಅದನ್ನ ಆಧ್ಯಾತ್ಮಿಕ, ಆದಿದೈವಿಕ ಮತ್ತೆ ಆದಿಭೌತಿಕ ಕ್ಲೇಶಗಳು ಅಂತ ಹೇಳ್ತಾರೆ. ಅದ್ರಿಂದ ಅವಳು ಯಾವಾಗ್ಲೂ ಈ ಜೀವಿನ ಕಷ್ಟ ಕೊಡ್ತಾ ಇರ್ತಾಳೆ. ಯಾಕೆ ಆ ರೀತಿ ಕೊಡ್ತಾಳೆ ಅಂದ್ರೆ, ಆ ರೀತಿ ಕೊಡೋದಕ್ಕೆ ಅವಳಿಗೆ ಇಷ್ಟ ಇಲ್ಲ. ಆದ್ರೆ ಅವಳನ್ನ ಭಗವಂತ ಆ ಕೆಲಸಕ್ಕೆ ಅವಳನ್ನ ನೇಮಿಸ್ತಿದ್ದಾನೆ. ಆ ರೀತಿ ಅವಳು ಮಾಡೋ ಉದ್ದೇಶ ಏನು ಅಂದ್ರೆ, ಅವ್ಳು ಕಷ್ಟ ಕೊಟ್ಟಾಗ ಅವ್ನಿಗೆ ಅನಿಸ್ಬೇಕು, ಅಯ್ಯೋ ನಾನ್ ಯಾಕೆ ನನ್ ಮನೆ ಬಿಟ್ಟು ಇಲ್ಲಿ ಬಂದೆ, ನನ್ ತಂದೆ ನಾನ್ ಯಾಕೆ ಬಿಟ್ಟು ಬಂದೆ, ಅಲ್ಲಿ ನನ್ ಆನಂದವಾಗಿದ್ದೆ, ನಾನ್ ಯಾಕೆ ಇಲ್ಲಿ ಬಂದು ಈ ಕಷ್ಟದಲ್ಲಿ ಬೀಳ್ತಾ ಇದ್ದೀನಿ ಅಂತ ಆ ಭಗವಂತನ ನೆನೆಸ್ಕೋಬೇಕು ಅನ್ನೋದು ಆ ಭಗವಂತನ ಇಚ್ಛೆ. ಮತ್ತೆ ಈ ಮಾಯಾಶಕ್ತಿ ಕೂಡ ಸದಾ ಅದೇ ಕೆಲಸವನ್ನ ಮಾಡ್ತಾ ಇರ್ತಾರೆ. ಈ ಗೌರಿ ಇರ್ಬೋದು, ನೀವ್ ಯಾರೇ ದೇವರನ್ನ ಆರಾಧನೆ ಮಾಡ್ಬೋದು. ಆ ದೇವತೆಗಳನ್ನ ಆರಾಧನೆ ಮಾಡುವಾಗ ಒಂದು ನಿಯಮ ನಿಷ್ಠೆ ಅನ್ನೋದನ್ನೆಲ್ಲ ಇಟ್ಟಿರ್ತಾರೆ. ಅದನ್ನ ನೀವು ಫಾಲೋ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಸತ್ವಗುಣದಲ್ಲಿ ಇರ್ತೀರಿ. ಏನು ಆ ದೇವತೆಯ ಆರಾಧನೆಗೆ ನೀವು ಮಾಡ್ಬೇಕಾಗಿರುವಂತದ್ದು ಏನಿರುತ್ತೆ, ಆ ನಿಯಮಗಳು ಸದಾ ಸತ್ವಗುಣಕ್ಕೆ ನಮ್ಮನ್ನ ತರೋ ಪ್ರಯತ್ನ ಮಾಡ್ತಾ ಇರುತ್ತೆ. ಆಗ ಏನಾಗುತ್ತೆ, ಸತ್ವಗುಣದಲ್ಲಿ ನಮ್ಗೆ ಭಗವಂತನ ನೆನಪಾಗ್ಬೇಕು ಅನ್ನೋದು ಅದರ ಉದ್ದೇಶ ಆಗಿರುತ್ತೆ. ಹಾಗೆ ನೀವ್ ಯಾವ್ದೇ ದೇವತೆನ ಪೂಜೆ ಮಾಡ್ತಾ ಇದ್ರು ಕೂಡ ನೀವು ಸತ್ವಗುಣಕ್ಕೆ ಬಂದು ಭಗವಂತನ ಕಡೆಗೆ ತಿರುಗಿದ್ದೀರಿ ಅಂತಂದ್ರೆ ಆ ದೇವತೆಗಳು ಸಂತೋಷ ಪಡ್ತಾರೆ. ದೇವತೆಗಳು ಕೂಡ ಭಗವಂತನ ಭಕ್ತರಾದ ಕಾರಣ ಅವರ ಅಧೀನದಲ್ಲಿ ಇದ್ದಂತಹ ಒಂದು ಜೀವಿ ಅವನು ಭಕ್ತ ಆದ ಅಂತಂದಾಗ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಎಲ್ಲಾ ದೇವತೆಗಳು ಹಾಗೆ ಇರ್ತಾರೆ. ಅವ್ರಿಗೆ ಭೂಮಿ ಮೇಲೆ ಇಲ್ಲಿ ಅಭಕ್ತರು ಭಕ್ತರು ಅಂತ 2 ರೀತಿ ಜನ ಇರ್ತಾರೆ. ಆದ್ರೆ ಯಾರೆಲ್ಲ ಭಕ್ತರಾಗ್ತಾರೆ ಅವರಿಗೆ ದೇವತೆಗಳು ಹೆಚ್ಚು ಕರುಣೆಯನ್ನ ತೋರಿಸ್ತಾರೆ, ಅವರಿಗೆ ಹೆಚ್ಚು ಅನುಕೂಲಗಳನ್ನ ಮಾಡ್ತಾರೆ ಭಗವಂತನ ಭಕ್ತಿಯಲ್ಲಿ ತೊಡಗೋದಕ್ಕೆ. ಆ ರೀತಿ ನೀವು ಭಗವಂತನ ಭಕ್ತಿಯಲ್ಲಿ ಸದಾ ಇದ್ದೀರಿ ಅಂತಂದ್ರೆ ಆ ದೇವತೆಗಳು ಯಾವತ್ತೂ ನಿಮ್ಮಿಂದ ಏನು ಬೇಸರ ಮಾಡ್ಕೊಳ್ಳೋದಿಲ್ಲ, ನೀವು ಅನಾದರ ಮಾಡಿದ್ರಿ ಅಂತ ಅನ್ಕೊಳ್ಳೋದಿಲ್ಲ. ಅಂದ್ರೆ ನೀವು
ಯೋಚನೆ ಮಾಡೋದು ಕೂಡ ಅವ್ರಿಗೆ ಗೊತ್ತಾಗತ್ತಲ್ವಾ. ನೀವು ಅನಾದರ ಮಾಡಿದಿನ ಇಲ್ಲ ನಾನು ಆ ರೀತಿ ಮಾಡ್ಬಾರ್ದು ಅಂತೆಲ್ಲ ನಿಮ್ ಮನ್ಸಲ್ಲಿದೆಯಲ್ಲ ಅದು ಅವ್ರಿಗೆ ಅದು ಅವ್ರಿಗೆ ಅರ್ಥ ಆಯ್ತು ಅಂತಂದಾಗ ಅವ್ರು ಇನ್ನ ಸಂತೋಷ ಪಡ್ತಾರೆ. ಹೌದು, ಇವರು ಭಗವಂತನ ಭಕ್ತಿಯಲ್ಲಿ ತೊಡಗಿದ್ದಾರೆ, ಇವ್ರು ಭಕ್ತರಾಗಿದ್ದಾರೆ ಅಂತ. ತುಂಬಾ ಧನ್ಯವಾದ ಮಾತಾಜಿ. ನಾವು ಆಚಾರದಲ್ಲಿ ಮಾಡಿದ್ರೆ ಮತ್ತೆ ಪ್ರಚಾರ ಮಾಡ್ಲಿಕ್ಕೆ ಆಗ್ತದಲ್ವಾ, ಅದ್ರಲ್ಲಿ ನಂಬಿಕೆ ಇದ್ದವಳು. ಸೊ ನಾನು ಆಚಾರದಲ್ಲಿ ಅದನ್ನು ತಂದ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಹಾಗಾದ್ರೆ ಮಾತ್ರ ನಾನು ಪ್ರಚಾರ ಮಾಡ್ಲಿಕ್ಕೆ ನನ್ಗೆ ಸಾಧ್ಯ. ಇಲ್ಲದ್ರೆ ನನ್ಗೆ ಆ ಪ್ರಚಾರ ಮಾಡ್ಲಿಕ್ಕೆ ನನ್ಗೆ ಇದೇ ಇಲ್ಲ, ಮೊರಾಲಿಟಿ ಇಲ್ಲ ಅಲ್ಲ ಅಂತ ನಾನು ನಿಲ್ಲಿಸಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಈಗ ಕೃಷ್ಣ ಮಾತಾಜಿ. ಆರಾಧನೆ ಅಂತ ಹೇಳಿದ್ರಲ್ಲ, ಇವಾಗ ನಾವು ಮೊದಲಿಂದ ಇದು ರೂಢಿಯಾಗಿ ಬಂದ್ಬಿಟ್ಟಿದೆ ಮಾತಾಜಿ. ದೇವತೆಗಳನ್ನ ಇದು ಈ ಗೌರಿ ಹಬ್ಬ ಆಗ್ಲಿ, ವರಮಹಾಲಕ್ಷ್ಮಿ ಆಗ್ಲಿ, ಇದೆಲ್ಲ ನಾವು ಆಚರಣೆ ಮಾಡ್ತೀವಿ. ಆದ್ರೆ ಇಷ್ಟು ದಿನ ನಾವು ಫಲಾಪೇಕ್ಷೆ ಇಟ್ಕೊಂಡ್ ಮಾಡ್ತಿದ್ವಿ. ಈಗ ಫಲಾಪೇಕ್ಷೆ ಇಟ್ಕೊಳ್ದಿರ ಮಾಡಿದ್ರು ತಪ್ಪೇನಿಲ್ವಲ್ಲ ಮಾತಾಜಿ? ತಪ್ಪಾಗತ್ತಾ? ಇಲ್ಲ ಮತ್ತೆ ವೈಷ್ಣವರು ಏನ್ ಹೇಳ್ತಾರೆ ಅಂದ್ರೆ, ನೀವು ಆ ದೇವತೆಗಳನ್ನ ಆರಾಧನೆ ಮಾಡಿ, ಆದ್ರೆ ಆರಾಧನೆ ಮಾಡೋದ್ರಿಂದ ನೀವು ದೇವತೆಗಳ ಲೋಕಕ್ಕೆ ಹೋಗ್ತೀರಿ. ಆದ್ರೆ ಅಲ್ಲಿ ದೇವತೆಗಳನ್ನ ಆರಾಧನೆ ಮಾಡುವಾಗ್ಲೂ ಕೂಡ ನೀವು ಭಗವಂತನನ್ನ ಕೇಳ್ತಾ ಇದ್ದೀರಿ, ಭಕ್ತಿನ ಕೇಳ್ತಾ ಇದ್ದೀರಿ, ಆ ಭಕ್ತಿಗೆ ಸಹಾಯನ ಕೇಳ್ತಾ ಇದ್ದೀರಿ ಅಂದಾಗ ಅದು ಭೌತಿಕ ಆಗೋದಿಲ್ಲ ಮಾತಾಜಿ. ಅಂದ್ರೆ ನೀವು ಪೂಜೆ ಮಾಡೋವಾಗ್ಲೂ ಕೂಡ ಕೃಷ್ಣನನ್ನ ಕೇಳ್ಕೊತಾ ಇದ್ದೀರಿ ಅಂತಂದಾಗ, ಕೃಷ್ಣ ಭಕ್ತಿನ ಕೇಳ್ತಾ ಇದ್ದೀರಿ ಅಂದಾಗ ಅದು ಆ ರೀತಿ ಆಗೋದಿಲ್ಲ, ಭೌತಿಕ ಆಗೋದಿಲ್ಲ. ಹರೇ ಕೃಷ್ಣ ಮಾತಾಜಿ. ಆದ್ರೆ ಪ್ರಭುಪಾದರು ಎಲ್ಲರಿಗೂ ಅದನ್ನೇ ಹೇಳಿದ್ರು, ಅಂದ್ರೆ ತೋಡು ನಹಿ ಜೋಡು ಅಂತ. ಅಂದ್ರೆ ಎಲ್ಲರೂ ಕೂಡ ಆ ರೀತಿ ಯೋಚನೆ ಮಾಡ್ಬೇಡಿ, ನಾವ್ ಇದನ್ನ ಇಷ್ಟು ದಿನ ಮಾಡಿದ್ರಲ್ಲ ಒಂದೇ ಸ್ಥಿತಿಗೆ ಬಿಟ್ಟು ಬರ್ಬೇಕಾ ಅಂತ. ಅಂದ್ರೆ ಅದು ಕ್ರಮೇಣ ಬಿಟ್ಟು ಹೋಗುತ್ತೆ. ಆದ್ರೆ ಅಲ್ಲಿವರೆಗೂ ನೀವು ಅದನ್ನ ದ್ವೇಷಿಸ್ಬೇಕು ಅಂತೇನಿಲ್ಲ, ಅದನ್ನ ನಿಧಾನವಾಗಿ ಕೃಷ್ಣನ ಕಡೆಗೆ ತಿರುಗಿಸ್ಬೇಕು ಅಂತ ಅಷ್ಟೇ. ಲಕ್ಷ್ಮಿ ಕೂಡ ಕೃಷ್ಣನ ಶುದ್ಧ ಭಕ್ತೆ. ಸದಾ ಅಂದ್ರೆ ನಾವ್ ಹೇಳ್ತೀವಿ, ನವವಿಧ ಭಕ್ತಿ ಮಾಡಿದವರಲ್ಲಿ ಅವನ ಪಾದ ಸೇವನೆಯನ್ನ ಮಾಡಿದವಳು ಲಕ್ಷ್ಮಿ. ಆ ಭಕ್ತರ ಸೇವೆ ಮಾಡುವಂಥದ್ದು ಕೂಡ ನಾವು ಭಕ್ತಿ ಪೂಜೆ ಮಾಡುವಾಗ್ಲೂ ಕೂಡ ಲಕ್ಷ್ಮಿನ ಆ ರೂಪದಲ್ಲಿ ಆ ರೀತಿನಲ್ಲಿ ನೆನೆಸ್ಕೊಂಡು ಅಂತಹ ಒಂದು ಕೃಷ್ಣನ ಸಾನ್ನಿಧ್ಯ ಲಕ್ಷ್ಮಿಗೆ ಸಿಕ್ಕಿರುವಂತದ್ದು ನಮಗೂ ಸಿಗ್ಲಿ ಅಂತ ಕೇಳ್ಕೊಂಡ್ ಮಾಡಿದಾಗ ಅದು ಕೂಡ ಆಧ್ಯಾತ್ಮಿಕರೇ ಆಗತ್ತೆ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಾದ್ರೂ ಪ್ರಶ್ನೆ ಮಾಡ್ತೀರಾ? ಹರೇ ಕೃಷ್ಣ ಮಾತಾಜಿ. ಪ್ರಶ್ನೆ ಇಲ್ಲ ಮಾತಾಜಿ. ಯೂನಿಟ್ ಸೆಕೆಂಡ್ ಕ್ಲೋಸ್ ಬುಕ್ ಅಸೆಸ್ಮೆಂಟ್ ಕಳ್ಸಿದ್ರೆ, ಕ್ಲೋಸ್ ಬುಕ್ ಕ್ವಶನ್ ಕಳ್ಸಿದ್ರೆ ನಮಗೆ ಸ್ವಲ್ಪ ಅನುಕೂಲ ಆಗತ್ತೆ ರೆಡಿ ಆಗ್ಲಿಕ್ಕೆ. ಕೊನೆಯಲ್ಲಿ ಕಳ್ಸಿದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಕೇಳ್ತೀನಿ ಮಾತಾಜಿ, ಸಂಗೀತ ಮಾತಾಜಿ ಕೇಳ್ತೀನಿ, ಅವ್ರ ಹತ್ರ ಇದ್ರೆ ಕಳಿಸ್ತೇನೆ. ಓಕೆ ಮಾತಾಜಿ. ಹರೇ ಕೃಷ್ಣ. ಒಂದು ನಿಮಿಷ, ಈಗ ನಾನೊಂದು ಅನೌನ್ಸ್ಮೆಂಟ್ ಇತ್ತು. ಅಂದ್ರೆ ಈಗ ಬಲರಾಮ್ ಜಯಂತಿಗೆ ಇನಾಗ್ರೇಷನ್ ಇದೆ. ಯಾರೆಲ್ಲ ಬರ್ತಾ ಇದ್ದೀರಾ ಅವರೆಲ್ಲ ಹ್ಯಾಂಡ್ ರೈಸ್ ಮಾಡ್ತೀರಾ? ಹರೇ ಕೃಷ್ಣ. ಒಂದು 15th ಇನ್ನೊಂದು 17th ಕೂಡ ಬರ್ಬೋದು. ಲಕ್ಷ್ಮೀ ಮಾತಾಜಿ, ಗೌರಿ ಮಾತಾಜಿ, ಕುಂಟಲತಾ ಮಾತಾಜಿ, ಲಕ್ಷ್ಮೀ ಏನ್ ಮಾತಾಜಿ. ಮಾತಾಜಿ ಲಾಸ್ಟ್ ಟೈಮ್ ನಾವು ಬಂದಿದ್ವಿ, ಅದರಿಂದ ಈಗ ಬರ್ಲಿಕ್ ಆಗಲ್ಲ. ಮೊನ್ನೆ ರಾಮನವಮಿಗೆ ಬಂದಿದ್ವಿ, ಅಲ್ಲೇ ಇದ್ವಿ ಸೇವೆಗೆ. ಆದ್ರೆ ನಮ್ ಗ್ರೂಪ್ ಇಂದ ಕೆಲವ್ರು ಬರ್ತಾ ಇದಾರೆ, ಕೆಲವ್ರು ಬರ್ತಾರೆ. ಕುಂಟಲತಾ ಮಾತಾಜಿ, ನೀವ್ ಎಲ್ಲಿರೋದು ಮಾತಾಜಿ? ಮಂಗಳೂರು. ನೀವ್ ಅಲ್ಲೇ ಇರೋದ ಮಾತಾಜಿ? ಹಾಗಾದ್ರೆ ನೀವ್ ಅಲ್ಲೇ ಇದ್ದೀರಾ ಮಾತಾಜಿ? ಹೌದು ಮಾತಾಜಿ. ಅಭಿರಾಮ್ ಪ್ರಭುಜಿ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನನ್ ಮನೆ ಟೆಂಪಲ್ ಹತ್ರನೇ. ನೀವು ಹಾಗಾದ್ರೆ ನೀವಿಬ್ರು ಅಲ್ಲೇ ಇದ್ದೀರಿ ಅಂತಂದ್ರೆ ಈ ಗ್ರೂಪ್ ಅಲ್ಲಿ ಯಾರಾದ್ರೂ ಲೀಡರ್ಶಿಪ್ ಕೊಟ್ರೆ ತಗೋತೀರಾ ಪ್ರಭುಜಿ ಮಾತಾಜಿ? ಅಂದ್ರೆ ಸೇವೆ ಮಾಡ್ಬೇಕಂತೆ ಪ್ರಭುಜಿ. ಯಾವ್ದಾದ್ರು ಒಂದು ಸೇವೆ ಕೊಡ್ತಾರೆ, ಅದಕ್ಕೆ ಯಾರಾದ್ರೂ ಒಬ್ರು ಅಲ್ಲಿದ್ದು ಒಂದು 15th ಮುಂಚೆ ಅಲ್ಲೇ, ಅಂದ್ರೆ 15th ಅಲ್ಲಿದ್ದು ಅದ್ ಏನಾದ್ರು ಒಂದು ಲೀಡರ್ಶಿಪ್ ತಗೊಂಡು ಯಾವ್ದಾದ್ರು ಒಂದು ಅವ್ರು ಕೊಡುವಂತ ಸೇವೆನ ಉಳಿದವ್ರು ಈಗ ಎಷ್ಟು ಜನ ಹ್ಯಾಂಡ್ ರೈಸ್ ಮಾಡಿದಾರೆ ಅವ್ರು ಬಂದ್ರೆ ಅವ್ರಿಗೆ ಅವತ್ತು ಸ್ವಲ್ಪ ತಿಳಿಸ್ಕೊಟ್ರೆ ಅವ್ರು ಅದನ್ನ ಕಂಟಿನ್ಯೂ ಮಾಡಕ್ಕಾಗತ್ತೆ ಅಂತ ಪ್ರಭುಜಿ. ಮಾಡ್ಬೋದು ಮಾಡ್ಬೋದು. ಓಕೆ ಪ್ರಭುಜಿ. ಹಾಗಾದ್ರೆ ನಿಮ್ಮ ಹೆಸರು ಕೊಟ್ಟಿರ್ಲ ಪ್ರಭುಜಿ? ಆಯ್ತು ಮಾತಾಜಿ. ಮಾತಾಜಿ ನೀವು ಇರ್ತೀರಲ್ಲ?
ಮಾತಾಜಿ ನಮ್ದು ಹೆಸರು ಕೊಟ್ಟಿದ್ದೇವೆ ಮಾತಾಜಿ ಆಗ ಮೀಟಿಂಗ್ ಬೇರೆ ಟೀಮ್ ಕೊಟ್ಟಿದ್ದೀರಾ ಮಾತಾಜಿ? ಆಗ ಆಗಿದೆ ಮಾತಾಜಿ ನಮ್ದೆಲ್ಲ ನೆಕ್ಸ್ಟ್ ನಮಿತಾ ಮಾತಾಡಿ. ನಮಿತಾ ಮಾತಾಜಿ ಕೊಟ್ಟಿದ್ದೀರಾ ಮಾತಾಜಿ? ಹೌದು ಓಕೆ, ಹೌದು ಈಗ ನಾವು ಎಲ್ಲೂ ಅವ್ರ ಕೊಡ್ team. ಬೇರೆ ಯಾರ್ದು ಟೀಮ್ ಕೊಡದೆ ಇರೋರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಬೇರೆ ಟೀಮ್ ಇದ್ರೆ ಮತ್ತೆ ನನ್ ಎರಡು ಸೇವೆ ಆಗುತ್ತೆ ನಿಮ್ದು. ಓ, ಎಷ್ಟೋ ಜನ ಖಾಲಿ ಇದ್ರು. ಕುಂಡಲತಾ ಮಾತಾಜಿ, ಅಭಿರಾಮ್ ಪ್ರಭುಜಿ ಇದ್ದಾರೆ. ಹಾಗಾದ್ರೆ ನಾನು ಧೈರ್ಯವಾಗಿ ಈ ನೇಮ್ಸ್ ಕೊಡಬಹುದು. ಮಾತಾಜಿ ಹಾ ಕುಂಡಲತೆ ಮಾತಾಜಿ. ಮಾತಾಜಿ ಮಾತಾಡ್ದು ಆವಾಗ ಸಂಗೀತಮಯನವರು ಮಾತಾಜಿ ಅವರು ಮಾಡಿದ್ರೆ ನಾನು ಇದ್ದೇನೆ ಮಾತಾಜಿ. ಬಟ್ ನೋ ಪ್ರಾಬ್ಲಮ್, ನಾವು ಟೆಂಪಲ್ ಅಲ್ಲಿ ಇರ್ತೇವೆ. ಓಕೆ ಮಾತಾಜಿ, ನಾ ಕೊಟ್ಟಿರ್ತೇನೆ. ಅಭಿರಾಮ್ ಪ್ರಭುಜಿ ಮತ್ತೆ ಕುಂಡಲತಾ ಮಾತಾಜಿ ಅವರು ಅವೈಲಬಲ್ ಇರ್ತಾರೆ ಅಂತ ಹೇಳಿರ್ತೀನಿ. ಹಾ 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 ಆಯ್ತು ಆಯ್ತು ಮಾತಾಜಿ. ಧನ್ಯವಾದಗಳು ಪ್ರಭುಜಿ, ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ಸ್. ಹರೇ ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲಾಂದ್ರೆ ಕ್ಲೋಸ್ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜಯ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು.